ಹೊರಗಾಗೂಟಗ ಕೊಚ್ಚಿದ ದಿಸಿಯು ಹೊರಗಾಗೂಟಗ ಕೊಚ್ಚಿದ ದಿಸಿಯು ಅರದನ ದೈಗಿಗಿರು ಊರೆಗವ್ವ ದಿವ್ಯಾಗಾನದ ದಿಗಿಳು ದಿವ್ಯಾಗಾನದ ದಿಗಿಳು ಕರ್ಕೋಟಕ ನನಗೂ ಕಚ್ಚಿದೆಯ ಕಚ್ಚು ನಿನಗೆ ಮನಸ್ಸಿಗೆ ತೃಪ್ತಿಯಾಗಿ ಕಚ್ಚು ಪುಣ್ಯಾತ್ಮ ವಿಧಿಯೇ ಬೆಂಕಿಯ ಕೆಂದಾಲಗೆರೆ ಬಿದ್ದು ವಿಲನೆ ಒದ್ದಾಡುತ್ತಿದ್ದಂತ ನೀನು ಯಾರಾದರೂ ಕಾಪಾಡಿ ಕಾಪಾಡಿ ಎಂಬಂತಹ ನಿನ್ನ ಆರ್ತನಾದವನ್ನು ಕೇಳಿ ಮನ ಮರುಗಿದಂತ ನಾನು ನನ್ನ ಇದೇ ಕೈಗಳಿಂದ ನಿನ್ನನ್ನು ಎತ್ತಿ ರಕ್ಷಣೆ ಮಾಡಿದೆ. ಆದರೆ ಆ ಉಪಕಾರ ಸ್ಮರಣೆ ಇಲ್ಲದಂತ ನೀನು ನಿನ್ನ ಬಾಲವನ್ನು ನೆಲಕ್ಕೆ ಒತ್ತಿ ಹೆಡೆಯನ್ನು ಎತ್ತಿ ನನಗೆ ಕಚ್ಚಿದೆ ಪುಣ್ಯಾತ್ಮ. ನಿನ್ನ ವಿಷ ಪ್ರಭಾವ ಏನೆಂಬುದು ಪ್ರಪಂಚಕ್ಕೆ ತೋರಿಸಿಕೊಡೋದಕ್ಕೆ ಬೇಕಾಗಿ ಈ ನಳ ಚಕ್ರವರ್ತಿಯನ್ನು ಉಪಯೋಗ ಮಾಡಿಕೊಂಡೆ ಪುಣ್ಯಾತ್ಮ. ಇನ್ನೂ ಕಚ್ಚು, ಆದರೆ ಕಚ್ಚಬೇಕಾದಂತ ಸಮಯ ಈಗವಲ್ಲವಪ್ಪ. ಕೆಲವು ಸಮಯಕ್ಕೆ ಮೊದಲೇ ನೀನು ಕಚ್ಚಿದ್ದೆ ಹೌದು ಅಂತಾದರೆ ನನ್ನ ಸ್ಥಿತಿ ಈ ರೀತಿ ಆಗುವುದಕ್ಕೆ ಸಾಧ್ಯವಿಲ್ಲ. ರಾಜ್ಯ ಬೊಕ್ಕಸ ಭಂಡಾರ ಸರ್ವಸ್ವವನ್ನು ಒತ್ತೆ ಇಟ್ಟು ಆಟವಾಡುವಂಥ ಸಂದರ್ಭದಲ್ಲಿ ನಳ ಚಕ್ರವರ್ತಿ ನಿನ್ನಂಥ ಯೋಗ್ಯತಾವಂತರಿಗೆ ಇದು ಭೂಷಣವಲ್ಲ. ಬೇಡ ಬೇಡ ಎಂದು ನೆನಪುಟ್ಟಿಸಿದಾಗ ಬೇಕಾಗಿ ನೀನು ನನಗೆ ಕಚ್ಚಬೇಕಿತ್ತು ಕಾರ್ಕೋಟಕ. ಆಗ ನೀನು ಮನ ಮಾಡಲಿಲ್ಲ. ಬಿಡು, ಧರ್ಮದಲ್ಲಾಗಲಿ ಅರ್ಥದಲ್ಲಾಗಲಿ ಕಾಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ನಿನಗೆ ಜೀವನದ ಉದ್ದಕ್ಕೂ ಎರಡು ಎಣಿಸುವುದಿಲ್ಲ ಎಂಬ ಹಾಗೆ ಸಪ್ತಪದಿ ತುಳಿದು ಮದುವೆಯಾದಂಥ ನನ್ನ ಹೆಂಡತಿಯನ್ನು ನಾನು ದಾರಿಯಲ್ಲಿ ಬಿಟ್ಟು ಬರುವಂಥ ವೇಳೆಯಲ್ಲಿ ನನ್ನ ಚಕ್ರವರ್ತಿ ಹೆಂಡತಿಗೆ ದ್ರೋಹ ಮಾಡಬೇಡವಪ್ಪ, ಹೆಂಡತಿಗೆ ದ್ರೋಹ ಮಾಡಬೇಡ ಎಂದು ನೆನಪುಟ್ಟಿಸುವುದಕ್ಕೆ ಬೇಕಾಗಿ ನಿನಗೆ ಕಚ್ಚಬಹುದಿತ್ತು ಪುಣ್ಯಾತ್ಮ. ಆಗಲೂ ನೀನು ಮನ ಮಾಡಲಿಲ್ಲ. ಈಗ ನನಗೆ ಈ ದುಸ್ಥಿತಿ ಆಗುವಾಗ ಮಾಡಿಬಿಟ್ಟೆ ಅಲ್ಲ. ಕಚ್ಚು ಕಚ್ಚು. ಏನು ನನಗೆ ಉಪಕಾರ ಮಾಡಿದೆಯಾ? ನನ್ನನ್ನು ನಾನು ನೋಡಿಕೊಳ್ಳಬೇಕೆ? ಏನಾಗಿದೆ? ಏನಿದು ಏನಿದು ಹೇಸಿಗೆಯ ರೂಪ? ನನ್ನ ಪರಿಚಯ ನನಗೆ ಸಿಗದಂತಹ ಪರಿಸ್ಥಿತಿ ಆಗಿ ಹೋಗಿದೆ. ಹೌದು, ಆಲೋಚನೆ ಮಾಡಿದ್ದೆ ಹೌದು ಅಂತಾದರೆ ಕಾರ್ಕೋಟಕ ನನಗೆ ಅಪಕಾರ ಮಾಡಿದ್ದಲ್ಲ, ಉಪಕಾರವನ್ನೇ ಮಾಡಿದ್ದಾನೆ. ಯಾಕೆ ಈ ಪ್ರಪಂಚದಲ್ಲಿ ನಳಚಕ್ರವರ್ತಿ ಯಾರು, ಏನು, ಹೇಗೆ ಎಂಬುದು ತಿಳಿಯದಂಥ ವ್ಯಕ್ತಿಗಳು ಯಾರೂ ಇಲ್ಲ. ನಾನು ನಿಜ ರೂಪದಲ್ಲೇ ಮುಂದೆ ಹೋಗುವಾಗ ನನ್ನನ್ನು ಕಂಡಂಥ ಮನುಷ್ಯರು ಏನು ಮಾಡ್ತಾರೆ? ಕೈ ಕಟ್ಟಿ ನಗುತ್ತಾರೆ. ಯಾಕೆ? ಅದು
ಎಲ್ಲವನ್ನು ಕೂಡ ಒತ್ತೆ ಇಟ್ಟು ಆಟವಾಡಿ ಕಳ್ಕೊಂಡಂತ ನಳ ಚಕ್ರವರ್ತಿ ನತದೃಷ್ಟ ಅದು ಹೋಗುತ್ತಾ ಇದ್ದಾನೆ ಎಂಬ ಹಾಗೆ ಹೀಯಾಳಿಸೋದಕ್ಕೆ ಸಾಧ್ಯ ಉಂಟು. ಹೆಂಡತಿಯನ್ನು ನಡು ನೀರಲ್ಲಿ ಕೈಬಿಟ್ಟಂತ ನಳ ಚಕ್ರವರ್ತಿ ಹೋಗುತ್ತಾನೆ ಎಂಬ ಹಾಗೆ ಅಪಹಾಸ್ಯ ಮಾಡುವುದಕ್ಕೆ ಸಾಧ್ಯ ಉಂಟು. ಆದರೆ ಈ ಪರಿಸ್ಥಿತಿಯಲ್ಲಿ ನಾನು ಯಾರು ಹೇಗೆ ಎಂಬುದು ನನಗೇ ನನ್ನ ಪರಿಚಯ ಸಿಗುವುದಿಲ್ಲ ಅಂತಾದ ಮೇಲೆ ಮಿಕ್ಕವರ ಪಾಡೇನು. ಕರ್ಕೊಟಕ ಬಾಯಿಗೆ ಬಂದಾಗ ನಿನ್ನನ್ನು ನಿಂದಿಸಿದೆ ಅಪ್ಪ, ನನಗೆ ನಿಜವಾಗಿಯೂ ನೀನು ಉಪಕಾರವನ್ನೇ ಮಾಡಿದೆ. ಶರಣು ಶರಣು. ಬದುಕಬೇಕು, ಬದುಕೂ ಬೇಕು. ಹೇಗೆ ಯಾವ ರೀತಿ ಆಲೋಚನೆ ಮಾಡಿದೆ ಹೌದಾದರೆ ನನಗಿಂತಲೂ ಕೀಳು ಮಟ್ಟದವರ ಬಳ್ಳಿಯಲ್ಲಿ ಹೋಗಿ ಆಶ್ರಯ ಪಡೆಯುವುದು ಸರಿ ಅಂತ ಕಾಣುವುದಿಲ್ಲ. ವರ್ತಮಾನ ಕಾಲದಲ್ಲಿ ಅಂತಹ ವ್ಯಕ್ತಿತ್ವವುಳ್ಳವ ಯಾರು ಅಂತ ಆಲೋಚನೆ ಮಾಡಿದರೆ ಅಯೋಧ್ಯ ದೇಶ ಋತುಪರ್ಣ ಮಹಾರಾಜ ಆತನ ಹಳ್ಳಿಗೆ ಹೋಗುವುದು ಮಾತ್ರವಲ್ಲದೆ ತನ್ನ ನಿಜವನ್ನು ಮರೆಮಾಚಿ ಅಲ್ಲಿ ಆಶ್ರಯ ಪಡೆಯುವುದಕ್ಕೆ ಬೇಕಾಗಿ ಹೋಗುತ್ತೇನೆ. ಅಯೋಧ್ಯಾಪುರದ ಕಡೆಗೆ ಪಾದ ಬೆಳೆಸ್ತೇನಂತೆ. ಅಯೋಧ್ಯೆಗೆ ಅಧಿಪತಿ ಯಾರು ಅಂತ ಕೇಳಿ ನಾನೇ ಸರಿ ಏನು ಹೊರಟು ಬಂದ ಕೈದೆ ಆಲಿಸಿ ಭಾಗ್ಯರತ್ನದಂತಿರುವ ಓ ನನ್ನ ಪ್ರಜಾಜನರೇ, ಅಲ್ಲ ನಮ್ಮ ಈ ಸಿಂಹಾಸನದ ಆಧಾರ ಸ್ತಂಭವಾಗಿರುವ ನನ್ನ ಬಂಧು ಬಳಗದವರೇ, ನಿಮಗೆಲ್ಲರಿಗೂ ರಾಜಋಷಿಯಾಗಿರುವಂತಹ ಋತುಪರ್ಣನ ಹೃತ್ಪೂರ್ವಕ ನಮಸ್ಕಾರಗಳು. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಬಂಧುಗಳೇ, ನೀವೆಲ್ಲರೂ ಸುಖಿಗಳು ಎಂಬುದನ್ನು ನಿಮ್ಮ ಸಂತೋಷದ ಮುಖದಿಂದ ನಾನು ಕಂಡುಕೊಂಡೆ. ಬಂಧುಗಳೇ, ಸುಖ ಎಂದರೆ ಕೇವಲ ಮಡದಿ ಮಕ್ಕಳೊಡನೆ ತಿಂದು ಉಂಡು ಸಂತೋಷವಾಗಿರುವುದೇ ಸುಖವಲ್ಲ. ಮನುಷ್ಯರಿಗೆ ಸುಖಪ್ರದಾಯವಾದ ಒಂದು ಜೀವನ ಸಂಸ್ಕೃತಿ ಎಂಬುದಿದೆ. ಅದು ಎಲ್ಲಿಂದ ಬಂದಿದೆ ಎಂಬುದನ್ನು ತಿಳಿಯಿರಿ. ಆದಿ ಕಾಲದಲ್ಲಿ ಮಾನವರಿಗೆ ಉಣ್ಣುವುದಕ್ಕೆ ಉಡುವುದಕ್ಕೆ ತಿಳಿದಿರಲಿಲ್ಲವಂತೆ. ಆ ಕಾಲದಲ್ಲಿ ಸ್ವಯಂಭೂ ಮನುವಿನ ಉಗಮವಾಯಿತು. ಅವನಿಂದಲೇ ಮಾನವರಿಗೆ ಬೇಕಾದ ಸಂಸ್ಕಾರ, ಸಂಸ್ಥಿತಿ, ಸ್ಥಿತಿ
ನಿರ್ಮಾಣವಾಯಿತು. ಅಲ್ಲಿಂದ ರಾಜ್ಯ, ಸಮಾಜ, ಸಾಮ್ರಾಜ್ಯ ಇದು ಸ್ಥಾಪನೆಯಾಯಿತು. ಅಲ್ಲಿಂದಲೇ ಮಾನವ ಕುಲ ಕೋಟಿಗಳಿಗೆ ನೀತಿ ಸಂಹಿತೆ ಆಯಿತು. ಅದೇನು ಅಂದರೆ ಸತ್ಯ, ಸಂಸ್ಕಾರ, ಪರೋಪಕಾರ ಇದನ್ನು ಪಾಲಿಸುತ್ತಾ ನಾವು ಬಂದೆವು ಅಂತಾದರೆ ನಾವು ಇಲ್ಲಿಗೂ ಸಲ್ಲುವೆವು, ನಾವು ಅಲ್ಲಿಗೂ ಸಲ್ಲುವೆವು. ಇದನ್ನು ತಿಳಿದು ಸತ್ಕರ್ಮಿಗಳಾಗಿ ಬದುಕೋಣ. ಯಾರೋ ನನ್ನನ್ನು ನೋಡುವುದಕ್ಕಾಗಿ ಬಂದಿದ್ದಾರಂತೆ. ಯಾರದು ಯಾರದು? ಏನಾಶ್ಚರ್ಯವಿದು? ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬರುತ್ತಿದ್ದಾರೆ ಎಂಬುದನ್ನು ತಿಳಿದು ಒಳ ಪ್ರವೇಶ ಮಾಡುವುದಕ್ಕೆ ಬಿಟ್ಟರೆ ಏನಿದು? ನಾನೆಲ್ಲಿದ್ದೇನೆ ಎಂಬುದೇ ನನಗೆ ಅರ್ಥವಾಗುವುದಿಲ್ಲ. ವಿಕಾರ ರೂಪಿ ಅಡ್ಡ ದೇಹ, ನೂಲು ಬೆನ್ನು, ಕುರುಚಲು ಗಡ್ಡ, ಕೀಲಿ ಕಟ್ಟಿದ ಕೈ ಕಾಲುಗಳು, ಮೆಲ್ಲೆ ಕಣ್ಣುಗಳು, ಈ ವಿಕಾರಕ್ಕೆ ಒಂದು ಪ್ರಾಜ್ಞರಾಡಿದ್ದಾರೆ, ಅಷ್ಟಾಂಗ ವಿಕಾರ ಎಂಬುದಾಗಿ. ಆದರೆ ಈತನನ್ನು ನೋಡಿದಾಗ ರೋಮ ರೋಮಗಳಲ್ಲಿಯೂ ಕೂಡ ವಿಕಾರತೆಯನ್ನೇ ಕಾಣುತ್ತಾ ಇದ್ದೆ. ಇವನು ಮನುಷ್ಯನೇ ಅಲ್ಲ. ಹೌದು, ಹೇಳುವುದನ್ನು ಕೇಳಿದ್ದೇನೆ. ದೇವಾದಿ ದೇವತೆಗಳು ಭೂಮಿಗೆ ಇಳಿದು ಬರುತ್ತಾರಂತೆ ಮಾನವರ ಪರೀಕ್ಷೆಗೆ ಬೇಕಾಗಿ. ಹಾಗಾದರೆ ನನ್ನ ಆಸ್ಥಾನಕ್ಕೆ ಆ ಋತುಪರ್ಣನ ಶುದ್ಧ ಚಾರಿತ್ರದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಹಾಗಾದರೆ ಇವನಾರು? ಯಾಕೆ ಅಂಗೈಯ ಹುಳ್ಳಿಗೆ ಕನ್ನಡಿ ಬೇಕೆ? ಪ್ರತ್ಯಕ್ಷ ಇವರೇ ಇದ್ದಾನಲ್ಲ, ಇವನಲ್ಲಿಯೇ ಕೇಳುತ್ತೇನೆ. ಪೂರ್ವದೋಳಿದ್ದವನೆನ್ನು ಅಲ್ಲಿದ ಭಟದ ಕೇಳಲು ಬೇಡಿದ ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯ ಆಗುಂತಗನೇ, ನಿನ್ನ ವಿಕಾರತೆಯನ್ನು ನೋಡಿ ನಾನು ನಗಾಡಿದೆ ಎಂಬುದಾಗಿ ತಿಳಿಯಬೇಡವಪ್ಪ. ಯಾಕೋ ಇದುವರೆ ನೋಡದೇ ಇರುವಂತ ವಿಕಾರತೆಯನ್ನು ಕಂಡಾಗ ಯಾಕೋ ತುಟಿ ಮೀರಿ ನಗು ಉಕ್ಕಿ ಬಂತು. ಬೇಸರಿಸಬೇಡ. ಇಲ್ಲ ಅಯ್ಯ, ನೀನು ಹುಟ್ಟುವಾಗಲೇ ಹೀಗೆ ಹುಟ್ಟಿದವನೇ ಅಲ್ಲ. ಹುಟ್ಟಿದ ಮೇಲೆ ಯಾವುದಾದರೂ ವ್ಯಾಧಿಯಿಂದ ಈ ರೀತಿಯಾಗಿ ವಿಕಾರಕ್ಕೆ ಒಳಗಾದೆಯ? ನೀನು ಎಲ್ಲಿದ್ದವನು? ನಿನ್ನ ಹೆಸರು ಹೇಗೆ? ಇಲ್ಲಿಗೆ ಬರುವುದಕ್ಕೆ ಕಾರಣವಾದರೂ ಏನು ಹೇಳುವೆಯಾ? ನನ್ನನ್ನು ವಿಚಾರಿಸ್ತಾ ಇದ್ದೀರಿ ಸ್ವಾಮಿ. ಪ್ರಭು, ನಿಷದ ಪುರಾದೀಪ ಶಶಿವರ್ಯ ಕುಶಲ
ಸ್ವಲ್ಪ ನಾಚಿಕೆ ಆಗುತ್ತಾ ಇದೆ ಸ್ವಾಮಿ. ಯಾಕಪ್ಪ? ಬಂದಾಕ್ಷಣವೇ ಹ್ಮ್ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹ್ಮ್. ನಮಸ್ಕಾರ ಮಾಡಬೇಕಿತ್ತು, ಮಾಡ್ಲಿಲ್ಲ ಅಂತ ಸಂಕೋಚ. ಓ ಹಾಗೆ ಹೌದು, ಮಾಡಬೇಕಾಗಿತ್ತು ಎನ್ನುವಂತ ಪಶ್ಚಾತ್ತಾಪ ನಿನಗುಂಟಲ್ಲ. ನಿಜ. ಆದ್ರೆ ಮಾಡಿದ ಹಾಗೆ ತೊಂದರೆ ಇಲ್ಲವಪ್ಪ. ನನ್ನ ಪರಿಚಯ ನಿಮಗೆ ಇದೆ ಹ್ಮ್ ಆ? ಅಂತ ನಾನು ಹೇಳುವುದಿಲ್ಲ ಒಡೆಯ. ಆ. ಆದ್ರೆ ನಾನಿರುವ ಊರಿನ ಪರಿಚಯದ ಬಗ್ಗೆ ಧಾರಾಳವಾಗಿದೆ. ಯಾವುದದು? ಸಂತೋಷಕ್ಕೆ ಸಾಗರವು, ಹ್ಮ್ ಆನಂದದ ಆಗರವು, ಹ್ಮ್. ಸುಖದ ಸುಕ್ಷೇತ್ರವಾದಂತಹ ಹ್ಮ್. ನಿಷದ ದೇಶ. ನಿಷದ ದೇಶ ಅಲ್ಲಿದ್ದವನೇ ನೀನು. ಹೌದು ಇಲ್ಲಿಗೆ ಪ್ರಭು, ಹ್ಮ್. ಅಲ್ಲಿದ್ದದ್ದು ಮಾತ್ರವಲ್ಲದೆ ಮತ್ತೆ? ಅಲ್ಲಿ ಅರಸ ನಳಚಕ್ರವರ್ತಿ ನಾನು. ಏನು? ಇವನ ಯೋಗ್ಯತೆ ಏನು? ಯಾರಲ್ಲಿ ಮಾತಾಡುವುದ ನೀನು? ನಳ ಚಕ್ರವರ್ತಿ ನಾನು ಅಂತ ಹೇಳ್ತೇನೆ. ಪ್ರಭು, ಮಾತಾಡುವ ಗಡಿಬಿಡಿಯಲ್ಲಿ ಕೆಲವು ಅಕ್ಷರಗಳು ಆಚೆ ಈಚೆ ಆಗಿ ಹೋಗ್ತವೆ. ಆ ನಳನಲ್ಲಿ ನಾನು 1000 ಕುದುರೆಗಳ ಯಜಮಾನನಾಗಿದ್ದೆ. ಬನ್ನಿಗೆ ಸರಿಗೆ ಕೊಟ್ಟರೆ ಏನು ಮಾತಾಡಿ? ಅಲ್ಲ, ನೀನು 1000 ಕುದುರೆಗೆ ಯಜಮಾನ ಆದ್ರೆ ಮತ್ತೆ ನಳ ಚಕ್ರವರ್ತಿ ಏನು? ಅಲ್ಲ, ಕುದುರೆಗಳ ಕಾಯುವಂತಹ ನಾನಾಗಿದ್ದೆ. ಕೆಲಸ ಮಾಡುವವನು. ಹೌದು. ಕುದುರೆಗಳನ್ನು ಸಾಕುವವನು. ಹೌದು. ಇರಲಿ. ಆಮೇಲೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ಆದ್ರೆ ಬಲವಾದಂತಹ ಕಾರಣವಿದೆ ಸ್ವಾಮಿ. ಅಲ್ಲಿಂದ ಬಿಟ್ಟು ಬಂದೆಯ? ಹೌದು. ಹೌದೇನು? ನಿಷದಪುರ ನಳ ಚಕ್ರವರ್ತಿ ಅಂತಹ ಮಹಾನುಭಾವರ ಸೇವೆಯನ್ನು ಮಾಡುವ ಅವಕಾಶ ಇದ್ದರೂ ಬಿಟ್ಟು ಬಂದೆ ಅಲ್ಲ ನೀನು? ಬಿಟ್ಟು ಬರಬೇಕಾಗಿ ಬಂತು ಸ್ವಾಮಿ. ಹೌದು. ಯಾಕೆ? ಒಂದು ದಿನ ಅಘಟಿತ ಘಟನೆ ಒಂದು ಅಲ್ಲಿ ನಡೆದು ಹೋಯಿತು ಪ್ರಭು. ಅಲ್ಲಿ ವಿಷಮಲತೆಗಳಾಡಿ ಸೋತು ಸಕಲವ ದುಷ್ಟರಿಗೆ ಒಪ್ಪಿಸುತ್ತಾರ. ಐದಿಯ ಅಡವಿಗೆ ಎಸೆವ ಕೌಪೀನದುಳ್ ಐದು ಅಡವಿಗೆ ಸತಿ ಸಗೀತ ಎಸೆವ ಕೌಪೀನದುಳ್ ಐದಿಯ ಅಡವಿಗೆ ಸತಿ ಸಗೀತ ವಿಷಮಲತೆಗಳಾಡಿ ಸಕಲ ಭುಜದಗಿಗೆ ಉಪ್ಪಿದುದ. ಮಹಾಪ್ರಭುವೇ, ಆ ಊರನ್ನು ಬಿಟ್ಟು ಬರಬೇಕು ಅಂತ ಆದ್ರೆ ಬಲವಾದಂತ ಒಂದು ಕಾರಣವಿದೆ ಪ್ರಭು. ಏನಪ್ಪ? ಒಂದು ದಿನ ನಡೆಯಬಾರದಂತಹ ಅಘಟಿತ ಘಟನೆ ಒಂದು ಅಲ್ಲಿ ನಡೆದು ಹೋಯಿತು. ಅಲ್ಲಿಗೆ ಉತ್ತರ ನಿಷೇಧವನ್ನು ಆಳುವಂತ ಅವರ ತಮ್ಮ ಪುಷ್ಕರ ಎಂಬವರು ಒಬ್ಬ ಬ್ರಾಹ್ಮಣನನ್ನು ಕೂಡಿಕೊಂಡು ಆಸ್ಥಾನಕ್ಕೆ ಪ್ರವೇಶ ಮಾಡಿದರು. ಅಲ್ಲಿಗೆ ಎಲ್ಲಿಯೋ ದೂರದಿಂದ ಸಂಬಂಧಿಕ ತಮ್ಮನ್ನು ಬೀಳ್ತಾನೆ. ನಿಜ. ಕುಶಲೋಪರಿ ಮಾತಾಡಿ ಮಾತಾಡಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿಟ್ಟ. ಯಾವುದದು? ಲತ್ತೆ ಆಡಬೇಕು ಎಂಬ ಹಾಗೆ. ಹೇಗೆ? ಲತ್ತೆ ಆಡಬೇಕು ಎಂಬ ಹಾಗೆ. ಜೂತ ತೊಂದರೆ ಇಲ್ಲ. ಅರಸರಿಗೆ ಅದು ಭೂಷಣವೇ ಹೌದು. ನಿಜ. ಸಪ್ತ ವ್ಯಸನಗಳಲ್ಲಿ ಅದೂ ಒಂದು. ಸುಮ್ಮನೆ ಕಾಲಹರಣ ಮಾಡುವುದಕ್ಕಾಗಿ ಆಡಿದರೆ ಅಪರಾಧವೇನು ಅಲ್ಲ ಪ್ರಭು. ಮೊದಲು ಸರಸದ ಆಟವಾಡಿದರೂ ಸರಸವಾಗಿ ಉಳಿಯದೆ ಕೊನೆಗೆ ವಿರಸದ ಕಡೆಗೆ ತಿರುಗಿ ಹೋಯಿತು ಪ್ರಭು. ವಿರಸ? ಅದು ಹೇಗಪ್ಪ? ಏನಾದ್ರೂ ಒತ್ತ ಇಟ್ಟು ಆಡಬೇಕು ಎಂಬಾಗ ತಮ್ಮ ಕೇಳಿಕೊಂಡಾಗ ಒಲ್ಲೆ ಅಂತ ಹೇಳುವುದಕ್ಕೆ ಚಕ್ರವರ್ತಿಗೆ ಮನಸ್ಸು ಬಾರದೆ ಅದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಹೌದೇ? ಆಮೇಲೆ ಒತ್ತ ಇಟ್ಟು ಆಟವಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲಾಗಿ ಆನೆ, ಸೇನೆ, ಬೊಕ್ಕಸ, ಭಂಡಾರ ಇತ್ಯಾದಿಗಳನ್ನು ಒತ್ತಿಟ್ಟು ಆಟವಾಡಿದ್ರು ಪ್ರಭು. ಏನಾಯಿತು ಪರಿಣಾಮ? ಜಯಲಕ್ಷ್ಮಿ ಚಕ್ರವರ್ತಿಗಳ
ಮುಖ ಎತ್ತಿ ಕೂಡ ನೋಡಲಿಲ್ಲ. ಸೋಲಿನ ಅನುಭವವೇ ಅವರ ಪಾಲಿಗೆ ಪ್ರಾಪ್ತವಾಯಿತು. ಪುಷ್ಕರನ ಪಾಲಿಗಾಯಿತೆ. ಇರಲಿ ಚಕ್ರವರ್ತಿ ಅವರು, ಅವರಲ್ಲಿ ಮತ್ತಷ್ಟು ಎಷ್ಟು ಬೇಕಾದರೂ ಸಂಪತ್ತಿದೆ, ಹ. ಮರಳಿ ಪಡೆಯುವುದಕ್ಕಾಗುವುದಿಲ್ವೇ? ಪ್ರಭು, ಎಲ್ಲವನ್ನು ಕಳ್ಕೊಂಡ ಮೇಲೆ ತಮ್ಮನ ನಿಂದನೆ ಅಪಹಾಸ್ಯದ ಮಾತನ್ನು ಕೇಳುವುದಕ್ಕೆ ಅಸಾಧ್ಯವಾದಂತಹ ಚಕ್ರವರ್ತಿಗಳು ಹಿಂದೆ ಮುಂದೆ ಆಲೋಚನೆ ಮಾಡದೆ ನಿಷೇಧ ದೇಶವನ್ನೇ ಒತ್ತೆ ಇಟ್ಟು ಆಟವಾಡಿದ್ರು ಪ್ರಭು. ನಿಷೇಧ ದೇಶ ಅದರಲ್ಲೇ ಏನಾಯ್ತಪ್ಪ? ಅಲ್ಲಿಯೂ ಕೂಡ ಚಕ್ರವರ್ತಿಗಳು ಸೋಲನ್ನೇ ಕಾಣಬೇಕಾಯಿತು ಪ್ರಭು. ಚಕ್ರವರ್ತಿಗಳು ಸೋತು ಬಿಟ್ರು. ಆಮೇಲೆ ತಮ್ಮನ ನಿಂದನೆಯ ಅಪಹಾಸ್ಯ ಮಾತು ಕೇಳುವುದಕ್ಕೆ ಆಲೋಚನೆ ಮಾಡಂತ ಚಕ್ರವರ್ತಿಗಳು ಹುಟ್ಟಂತ ಕೌಪೀನದಲ್ಲೇ ಹೆಂಡತಿಯನ್ನು ಕರೆದುಕೊಂಡು ದೇಶಾಂತರ ಚಕ್ರವರ್ತಿಗೆ ಈ ವಿಧಿಯ ಚಕ್ರವರ್ತಿಗೆ ವಿಧಿಯಾದುದೇ ಎಂದು ಮರುಗುತ್ತ ಈತನ ಶತ ಆಶ್ರಕ್ಕೆ ದಳವಾಯಿ ಮಾಡಿದನು. ಹರಗರ ಹರ ಹರ ಶಿವನೇ, ಎಂತಹ ದುರ್ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಪ್ರಪಂಚದಲ್ಲಿರುವಂತಹ ಎಲ್ಲ ರಾಜಕುಮಾರರಿಗೆ ಆದರ್ಶಪ್ರಾಯರಾಗಿರುವಂತಹ ನಮ್ಮ ಚಕ್ರವರ್ತಿಗಳಿಗೆ ಇಂತಹ ದಯನೀಯವಾಗಿರುವಂತಹ ಒಂದು ಪರಿಸ್ಥಿತಿ ಒದಗಿ ಬರುತ್ತದೆ ಅಂತ ಸ್ವಪ್ನದಲ್ಲಿಯೂ ಯಾರು ಎಣಿಸಿಕೊಳ್ಳಿಕ್ಕಿಲ್ಲ. ಘನತರ ಚಕ್ರವರ್ತಿಗೆ ಇಂತಹ ದುಸ್ಥಿತಿ ಬರುತ್ತದೆ ಅಂತಾದರೆ ಇನ್ನು ಸಾಮಾನ್ಯರ ಪಾಡೇನು? ಶಿವನೇ, ಆ ಮಹಾನುಭಾವ ಎಲ್ಲೇ ಇರಲಿ, ಹೇಗೆ ಇರಲಿ, ಅವನಿಗೆ ಆ ಭಗವಂತನು ಸೌಖ್ಯ ಸಂತೋಷವನ್ನು ನೀಡಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಇದ್ದೆ. ಅಯ್ಯ, ಚಕ್ರವರ್ತಿಗಳಿಗೆ ಆ ಗತಿಯಾಯಿತು. ನೀನಲ್ಲಿಂದ ಯಾಕಪ್ಪ ಬಿಟ್ಟು ಬಂದೆ? ಪ್ರಭು, ಚಕ್ರವರ್ತಿಗಳಿಗೆ ಅಲ್ಲಿ ನೆಲೆ ಇಲ್ಲ ಅಂತ ಆದ ಮೇಲೆ ಅಲ್ಲಿಯ ಒಂದು ಅಗಳು ಅನ್ನವೂ ಕೂಡ ನನ್ನ ಪಾಲಿಗೆ ವಿಷವಾಗಿ ಪರಿಣಾಮ ಕೊಡಬಹುದು ಎಂಬ ಹಾಗೆ ಆಲೋಚನೆ ಮಾಡಿದಂತ ನಾನು ಹಿಂದೆ ಮುಂದೆ ನೋಡಲಿಲ್ಲ, ಎದ್ದು ಹೊರಟೇ ಬಿಟ್ಟೆ ಪ್ರಭು. ಅಯ್ಯ, ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿದವನು ನೀನು. ನನಗೆ ಅನ್ನ ಕೊಟ್ಟಂತ, ಸಂಭಾವನೆ ಕೊಟ್ಟಂತಹ ಮಹಾನುಭಾವನೆಗೆ ಇಲ್ಲದೆ ಇರುವ ಸ್ಥಳ ನನಗೂ ಬೇಡ ಎನ್ನುವ ಹಾಗೆ ತ್ಯಜಿಸಿ ಬಂದೆಯಲ್ಲ. ನನಗೆ ಸ್ಮಶಾನ ಅಂತ ಎಣಿಸಿದೆ. ಮೆಚ್ಚಲೇಬೇಕಪ್ಪ. ಇದು ನೀನಲ್ಲಿ ಏನು ಮಾಡುತ್ತಾ ಇದ್ದದ್ದು? ನಿನ್ನ ಹೆಸರು ಹೇಗೆ? ನನ್ನ ಹೆಸರು ಬಾಹುಕಾಂತ. ಹೇಗೆ? ಬಾಹುಕಾಂತ. ಅಂತ ಬಾಹುಕ ಅಂತ. ಓಹೋ, ಬಾಹುಕ. ಬಾಹುಕ ಎಂಬುದಾಗಿ ನಿನ್ನ ಹೆಸರು. ಹೌದು ಅಯ್ಯ ಪ್ರಭು. ಈಗ ನೀನು ಅಲ್ಲಿ ಇದ್ದವನು ಅಂತ ಹೇಳ್ತಾ ಇದ್ದಿ, ಈಗ ಇಲ್ಲಿಗೆ ಯಾಕೆ ಬಂದೆ? ಪ್ರಭು, ಒಂದು ಆಶ್ರಯ ಎಂಬುದು ಬೇಕಲ್ವೇ? ಹಾಗೆ ತಿರುಗುತ್ತಾ ತಿರುಗುತ್ತಾ ನಿಮ್ಮ ಬಗ್ಗೆ ಎಲ್ಲರೂ ಹೊಗಳುತ್ತಿರೋದ ಮಾತು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಬಂದದ್ದು ಬೇರೆ ಯಾಕೂ ಅಲ್ಲ, ನನಗೊಂದು ಆಶ್ರಯ ಕೊಡಬೇಕೆಂಬ ಹಾಗೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೇನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲವಪ್ಪ. ನಿನ್ನಂತವರಿಗೆ ಆಶ್ರಯ ಕೊಡದಿದ್ರೆ ಮತ್ತೆ ಯಾರಿಗೆ ಕೊಡುವುದು? ನೋಡಲ್ಲಿ ಛತ್ರ ಇದೆ, ಅದ ಅಲ್ಲಿ ಎಷ್ಟೋ ಮಂದಿ ಅಂಗವಿಕಲರು, ವಿಕಲಾಂಗರೆಲ್ಲ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಬದುಕುತ್ತಾ ಇರೇನು? ಪ್ರಭು, ನೀವು ಬಹಳ ಸುಲಭದಲ್ಲಿ ಮುಗಿಸಿದ್ದೀರಲ್ಲ. ಹೇಗೆ? 10ರ ಒಟ್ಟಿಗೆ 11 ಬದುಕಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಇಲ್ಲ ಸ್ವಾಮಿ, ಹಿಟ್ಟಿ ಅನ್ನವನ್ನು ತಿಂದ ಅಭ್ಯಾಸವೇ ಇಲ್ಲ. ಏನಾದ್ರೂ ಕೆಲಸವನ್ನು ಮಾಡಿಯೇ ಮುಂದುವರಿಬೇಕು ಎಂಬ ಆಸೆ. ಯಾಕೆ? ರಟ್ಟೆ ಬಿಚ್ಚಿ ಸಂಪಾದನೆ ಮಾಡಿದ ರೊಟ್ಟಿ ಅಂದರೆ ಸ್ವರ್ಗಲೋಕದ ಅಮೃತಕ್ಕಿಂತಲೂ ರುಚಿ ಅಂತ ಯಾರೋ ಹೇಳೋದು ಕೇಳಿದ್ದೇನೆ. ಒಂದು ಉದ್ಯೋಗವನ್ನು ಅವ್ರು ಕೇಳ್ತಾ ಇದ್ದೇನೆ. ಅಲ್ಲ, ರೊಟ್ಟಿ ರುಚಿ ರುಚಿ
ಹೌದು, ದೊಡ್ಡ ದೊಡ್ಡ ವೇದಾಂತ ಎಲ್ಲ ಮಾತಾಡ್ತಾನೆ ನೀವು. ಯಾರೋ ಹೇಳುವುದು ಕೇಳಿದ್ದಷ್ಟೇ. ಎಲ್ಲಿಯಪ್ಪ ಅದಲ್ಲ. ಆ, ಈಗ ನೀನು ಉದ್ಯೋಗ ಮಾಡ್ತೀಯಲ್ವಾ? ಉದ್ಯೋಗ ಇಲ್ಲದೆ ಊಟ ಮಾಡುವುದಿಲ್ಲ. ಅಯ್ಯೋ, ಕೈಕಾಲು ಗಟ್ಟಿಮುಟ್ಟಾಗಿರುವವರೇ ಸರಿಯಾಗಿ ದುಡಿಯುವುದಕ್ಕೆ ಹೋಗುವುದಿಲ್ಲ. ಧರ್ಮಕ್ಕೆ ಸಿಗ್ತದೆ ಅಂತ ತಿಂತಾ ಇದ್ದಾರೆ. ಮತ್ತೆ ನೀನು ಎಂತ ಉದ್ಯೋಗ ಮಾಡುವುದಯ್ಯ? ನಿನಗೆ ಏನು ಸಾಧ್ಯವಾದೀತು? ನೀವು ಏನು ಕೊಡ್ತೀರಿ ಕೇಳಿ. ಹ? ನೀವು ಕೊಟ್ಟ ಯಾವುದೇ ಉದ್ಯೋಗವನ್ನು ಹ. ಮಾಡುವುದಕ್ಕೆ ನಾನು ಸಿದ್ಧನು ಬದ್ಧನು. ಹೌದಾ? ಹಾಗಾದ್ರೆ ಒಂದು ಉದ್ಯೋಗ. ಇದು ನಮ್ಮ ಕುದುರೆಗಳಿಗೆ ಹುರುಳಿ ಬೇಯಿಸುವುದಕ್ಕೆ ಕಟ್ಟಿಗೆ ಬೇಕಲ್ಲ. ಹೋಗು, ನೀನು ಸ್ವಲ್ಪ ಕಟ್ಟಿಗೆ ಕಡ್ದು ತಾ. ಹಾ, ಕಟ್ಟಿಗೆ ತರಬೇಕು, ಕಾಡಿಗೆ ಹೋಗ್ಬೇಕಲ್ಲ ರಾಯರೇ? ಅಲ್ಲ, ನೀನು ಬಯಲಿಗೆ ಹೋಗು. ಹಾಗಲ್ಲ, ಮತ್ತೆ? ಕಟ್ಟಿಗೆ ತರಬಹುದು, ಒಟ್ಟಿಗೆ ಜನ ಬೇಕು ಅದು ಯಾಕೆ? ಕಟ್ಟುವುದಕ್ಕೆ. ಮತ್ತೆ ನೀನು ಯಾಕೆ? ಹಾಗಲ್ಲ ಸ್ವಾಮಿ, ನೋಡಿ, ಈ ಕೈಯಲ್ಲಿ ನಾನು ಕತ್ತಿ ಹಿಡಿಯುವುದುಂಟೆ, ಕೊಡಲಿ ಹಿಡಿಯುವುದುಂಟೆ, ಸೌದೆ ತರುವುದಕ್ಕುಂಟೆ ಪ್ರಭು. ಸಾಧ್ಯ ಇಲ್ಲ. ಬೇಡ, ಹುರುಳಿ ಬೇಯಿಸುವುದಕ್ಕೆ ನೀರು ಬೇಕಲ್ಲ. ನೀರು ಸೇದಿ ತಂದು ಹಾಕು. ಇಲ್ಲಿ ನೀರು ಬಾವಿಯೊಳಗೆ ಉಂಟು ಅಂತ ಕಾಣುತ್ತದೆ. ಅಲ್ಲ, ಗುಟ್ಟೆಯಲ್ಲಿರುವುದು ನೀರು. ಮಾತಾಡ್ತಾನೆ. ನೀರು ಸೇದಬಹುದಿತ್ತು. ಈ ಕೈಯಲ್ಲಿ ನಾನು ಹಗ್ಗ ತೆಕ್ಕೊಳ್ಳುವುದು ಹೇಗೆ ಅಂತ. ಇನ್ನು ಹಗ್ಗ ತಗೊಳ್ಳಿಕ್ಕೆ ಹೋಗಬೇಡ. ಅಲ್ಲ, ಇಳಿಯುವುದಕ್ಕೆ ತಾನಾಗಿ ನೀರು ಮೇಲೆ ಬರುವ ವ್ಯವಸ್ಥೆ ಏನಿಲ್ಲ ಅಂತ ಕಾಣ್ತದೆ. ಅಲ್ಲ, ಅದು ಉಂಟು. ಹಾಗಲ್ಲೂ ಈಗ ನಾನು ಯಾವ ಕೆಲಸ ಹೇಳಿದ್ರು ನಿನಗಾಗುವುದಿಲ್ಲ. ನೀನೇ ಒಂದು ಸೂಚಿಸಂತೆ. ಹಾಗಾದ್ರೆ ನಮ್ಮೊಳಗೆ ಆಲೋಚನೆ ಯಾಕೆ? ಅಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೇನೋ ಅದನ್ನೇ ಮುಂದುವರಿಸಿದ್ರೇನು ಅಂತ. ಅದು ಯಾವುದು? ಅಲ್ಲಿ ಕುದುರೆಯನ್ನು ಕಾಯ್ತಾ ಇದ್ದವ, ಇಲ್ಲಿ ಅದೇ ಉದ್ಯೋಗವನ್ನು ನಾನು ಮಾಡಿದ್ರೆ ಪರಿಣತ ಹೊಂದಿದ್ದೇನೆ ತಾನೇ. ತೊಂದರೆ ಇಲ್ಲ. ಅಲ್ಲಿ ಎಷ್ಟು ಕುದುರೆ ಇತ್ತು? 1000 ಕುದುರೆಗಳ ಮತ್ತು ಯಜಮಾನ ಅಂತ ಹೇಳುವುದು ಬಿಡುವುದಿಲ್ಲ. ಸಾಕುವವ. ಹಾಗಾದ್ರೆ ಅಲ್ಲಿ 1000 ಕುದುರೆ ಇತ್ತು. ಇಲ್ಲಿ 1000 ಏನು ಇಲ್ವಾ? ಇಲ್ಲಪ್ಪ, ಕೇವಲ 100 ಕುದುರೆಗಳಿರುವುದು. ಅದನ್ನು ನೀನು ಸಾಕುತ್ತಾ ಬಂದರೆ ಸಾಕು. ಇಲ್ಲೇ ಇವಾಗ ಪ್ರಭು 100 ಕುದುರೆಗಳಾಗಿರಬಹುದು. ಆದರೆ ನಾನು ಮನಸ್ಸು ಮಾಡಿದೆ ಅಂತ ಆದ್ರೆ ಅದೇ 100 ಕುದುರೆಗಳಿಗೆ 1000 ಕುದುರೆಗಳ ಬಲ ಯಾಕೆ ಬರಬಾರ್ದು? ಅದು ನಿನ್ನದ್ದಾಗಿರುವಂತ ಚಾಕಚಕ್ಯತೆ ಇರಲಿ. ಹಾಗಾದ್ರೆ ಹೋಗು, ಆ ಕಡೆ ಹೋಗು. ಅಲ್ಲಿ ಕುದುರೆಯ ಲಯ ಇಲ್ಲಿ ಲಯ ಮಾಡಿ ಆಯ್ತು. ಲಯ ಅಲ್ಲೂ ಕುದುರೆ ಲಾಯ ಅದು ಅಲ್ಲಿ ಉಂಟು. ಅಲ್ಲಿ ತೋರಿಸ್ತವರಿದ್ದಾರೆ. ಹೋಗ ರಾಯರೇ, ಓ ಒಂದು ಮಾತು. ಏನು? ನಾವು ಬೇಸರ ಮಾಡಬಾರದು ಅಂತ ಕೇಳಿಕೊಳ್ಳುವುದು. ಇಲ್ವಪ್ಪ, ಕೆಲಸ ನಾನು ಮಾಡ್ತೇನೆ, ಸಂಬಳ ಎಷ್ಟು ಅಂತ ಕೇಳಬಹುದೇ? ಅಲ್ಲ, ನಿನಗೆ ಯಾಕೋ ಸಂಬಳ? ನಿನಗೆ ಯಾರಿದ್ದಾರೆ ಸಂಬಳಕ್ಕೆ? ನನ್ನನ್ನೇ ನಂಬಿದ ಹೆಂಡತಿ ಮಕ್ಕಳಿಗೆ ಒಂದು ಆಶ್ರಯ ಅಂತ ಬೇಕಲ್ಲ ಪ್ರಭು. ಈಗ ನಿನಗೂ ಹೆಣ್ಣು ಕೊಟ್ಟವರಿದ್ದಾರ. ಅವರಿಗೆ ಹೆಚ್ಚಾಗಿದೆ, ನನಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲ 48 ಆಯ್ತು. ಇನ್ನು ಇರಲಿ, ಇದು ಬೇಸರ ಮಾಡಬೇಡ. ನಿನ್ನ ಕೆಲಸವನ್ನು ಸರಿಯಾಗಿ ನೋಡಿ ಆಮೇಲೆ ಸಂಭಾವನೆ ಇಷ್ಟು ಅಂತ ನಿರ್ಧರಿಸಿದ ಸಾಲ. ಇಷ್ಟೇ ಕೊಡಬೇಕೆಂಬುದು ತೀರ್ಮಾನ ಇಲ್ಲ ಪ್ರಭು. ಎಷ್ಟು ಅಂತ ನೀನು ಹೇಳುವುದಿಲ್ಲ. ನೀವು ಕೊಟ್ಟದ್ದು ಮಹಾಪ್ರಸಾದ ಸ್ವೀಕರಿಸಿಕೊಳ್ತೇವೆ. ಹಾಗಾದ್ರೆ ಕೆಲಸ ಮುಂದುವರಿಸಲೇ? ಹೋಗಿದ್ದಾನೆ, ನೋಡೋಣ. ಒಂದು ದಿನ ಹೃದ ಮರುಳ ಮರುಳ ಬೇಟೆಗಂದು ಸಿದ್ಧ. ಇವನಲ್ಲಿ ಹೋದ ಭಾವುಕ. ಹೊರಟದ್ದು ಇನ್ನು ಬೇರೆ ಅಪಶಕುನ ಬೇಡ. ಹೌದೇನು? ಹೊರಟು ನಿಂತ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳುವ ಕ್ರಮ ಉಂಟೇನು? ಮನೆ ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಲ್ಲ ತಾನೆ? ಮನೆ ಬೇಕು. ಹೌದು, ನಾನು ಈಗ ಬೇಟೆಗಾಗಿ ಹೊರಟಿದ್ದೇನೆ. ಬೇಟೆಗೆ ನಾನು ಬರ್ತದೆ. ಕುದುರೆಗಳಿಗೆ ಹುರುಳಿ ಮುಗಿದಿದೆ. ನಾನು ಬೇಟೆಗಾಗಿ ಹೊರಟದ್ದು. ಬೇಟೆ ಕಾಡಿನಲ್ಲ ಅಲ್ಲ, ಪೇಟೆಯಲ್ಲಿ. ಬೇಟೆಗೆ ಹೊರಟದ್ದು. ಹ್ಮ್, ನಾನು ಬರ್ತದೆ ರಾಯರೇ, ಹೋಗುವ.
ಇನ್ನು ಅಲ್ಲಿ ಇವನನ್ನು ಕೊಂದು ತಿಂದ ಅಂತ ಒಂದು ಅಪವಾದ ಬರ್ಲಿಕ್ಕೆ. ಯಾಕೆ? ಮತ್ತೆ ನೀನೆಲ್ಲಿಗೆ ಬರುವುದು? ಬೇಟೆಗೆ. ಬೇಟೆಗೆ? ಹಾ. ಅಲ್ಲಿ ಕ್ರೂರ ಮೃಗಗಳಿದ್ದಾವೆ, ಹಾ. ಹುಲಿಗಳು, ಸಿಂಹಗಳು, ಆನೆಗಳು, ಕರಡಿಗಳು ಹಾ. ಎಲ್ಲ ಇದ್ದಾವೆ. ನನಗೆ ಅದು ಹೆಸರು ಕೇಳಿದ್ರೆ ಮಾತ್ರ ಹೆದರಿಕೆ ಆಗುದು. ಹೌದಾ? ನೋಡಿದ್ರೆ ಹೆದರಿಕೆ ಆಗುದು. ಅದು ಯಾಕೆ? ನನ್ನನ್ನು ಕರ್ಕೊಂಡು ಹೋದ್ರೆ ನಿಮಗೆ ಲಾಭ ಉಂಟು. ಯಾಕೆ? ನನ್ನ ಈ ಮುಖವನ್ನು ನೋಡಿದಂತ ಪ್ರಾಣಿಗಳು ಹ್ಮ್. ಇದು ನನಗಿಂತಲೂ ಮಿಗಿಲಾದ ಪ್ರಾಣಿ ಯಾವುದು ಅಂತ ಹೇಳಿ ಅಲ್ಲೇ ಆತ್ಮಹತ್ಯೆ ಮಾಡಿ ಅವು. ಹೌದಾ? ಹಾಗಾದ್ರೆ ಯಾಕೆ ಹೇಳಿದೆ? ಹಾ. ಚಕ್ರವರ್ತಿಗಳ ಜೊತೆಯಲ್ಲಿ ಹಾ. ಕೆಲವು ಸಲ ಬೇಟೆಗೆ ಹೋದ ನೆನಪುಂಟು ನನಗೆ. ಹೌದೇ? ಹಾಗಾದ್ರೆ ಬೇಟೆ ಅನುಭವ ನಿನಗುಂಟು. ಹಾ. ಹಾಗಾದ್ರೆ ನಾನೀಗ ಕುದುರೆಯನ್ನೇರಿ ಹೋಗುವವನು. ಕುದುರೆಗೆ ಬಾಲ ಉಂಟಲ್ಲ, ಬಲ ಉಂಟು, ಹಿಡ್ಕೊಂಡು ನೇತಾಡ್ತೇನೆ. ನೀನು ಹಾ. ಹೋಗೋಣ ಹಾಗಾದ್ರೆ. ಯಾರಿ ಕುದುರೆಯನು ನಾಲ್ಕು ಹಾರಿಸಿಕೊಳ್ಳುತ್ತ ಕಣ್ಣು ಕತ್ತಲೆ ಆವರಿಸಿತು. ಎಲ್ಲಿಯೋ ಬಿದ್ದೆ, ಎದ್ದೆ, ಮತ್ತೂ ಬಂದು ಇಲ್ಲಿ ಬಿದ್ದು ಬಿಟ್ಟೆನಲ್ಲ. ಅಯ್ಯೋ ದೇವರೇ, ಬಾಯಾರಿಗೆ ತಡೆಯುವುದಕ್ಕಾಗುವುದಿಲ್ಲ, ಹಸಿವೆ, ಎದ್ದು ನಿಲ್ಲುವುದಕ್ಕೆ ಚೈತನ್ಯ ಇಲ್ಲ, ಶರೀರ ಕ್ಷೀಣಾವಸ್ಥೆಯಲ್ಲಿದೆ. ಏನು ಮಾಡಲಿ ನಾನು? ಓ, ನನ್ನ ಜೊತೆಯಲ್ಲೊಬ್ಬ ಬಂದಿದ್ದಾನೆ, ಪಾಪ ಎಲ್ಲಿ ಬಿದ್ದಿದ್ದಾನೋ ಏನೋ. ಬಾವುಕ, ಬಾವುಕ, ಎಲ್ಲಿ ಹೋದಪ್ಪ ಇವ ಬಾವುಕ? ಅವ ಈಗ ಬರ್ಲಿಕ್ಕಿಲ್ಲ, ಅವ ಎಲ್ಲಿಯೋ ದೂರದಲ್ಲಿದ್ದಾನೆ. ಏ ಬಾವುಕ, ನಾನು ಇಡೀ ಕಾಡಲ್ಲಿ ಹುಡುಕಿ ಹುಡುಕಿ ಸಾಕಾಯ್ತು, ನೀವು ಬಂದು ಇಲ್ಲಿ ಕೂತದ್ದ? ಕೂತದಲ್ವೋ? ಬಿದ್ದದ್ದು ನಾನು. ನೀವು ಬಿದ್ದಿರೆ? ಯಾವುದು? ನೀವು ಬಿದ್ದಿರೆ? ಅಲ್ಲ, ಕಬ್ಬಿಣ. ಅಲ್ಲ, ಬಿದ್ದಿರೆ ಅದಲ್ಲೂ ತಲ ತಿರುಗಿತು, ಕಣ್ಣು ಮಂಜಾಯಿತು, ಕತ್ತಲೆ ಕವಿಯಿತು. ಎಲ್ಲಿ ಬಿದ್ದಿದ್ದೇನೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಅಯ್ಯ, ಹೇಳುವುದಕ್ಕಾಗುವುದಿಲ್ಲ. ಈಗ ನೀ ಬಾಯಾರಿಕೆ ಆಗುತ್ತದೆ, ನನಗೆ ಬಾಯಾರಿಕೆ ಆಗುತ್ತದೆ. ಬಾಯಾರಿಕೆ ಆಗುತ್ತದೆ ಪ್ರಭು. ಒಂದು ಒಳ್ಳೆ ಉಪಾಯ ಉಂಟು. ಏನು ಅದು? ನೀರು ಕುಡಿಯುವುದು. ಅಲ್ಲ, ಮಣ್ಣು ತಿಂದ್ರೆ ಆಗುವುದಿಲ್ವ? ಅದು ನೀರೇ ಆಗಬೇಕು, ಬೇರೆ ಏನಾಗುದಿಲ್ಲ. ಅದಲ್ಲ ಪುಣ್ಯಾತ್ಮ, ಇಲ್ಲಿ ಎಲ್ಲಿದೆ ಈ ದಟ್ಟ ಅರಣ್ಯದಲ್ಲಿ ನೀರು ಎಲ್ಲಿದೆಯೋ? ಓ, ಅಲ್ಲಿ ಬೆಳ್ಳಕ್ಕಿಗಳು ಹಾರ್ತಾ ಉಂಟು, ಅಲ್ಲಿ ನೀರು ಉಂಟು ಅಂತ ಲೆಕ್ಕ. ಹಸಿವೆ, ಹಸಿವೆ ತಡೆದುಕೊಳ್ಳುವುದಕ್ಕಾಗುದಿಲ್ವೋ? ಹಸಿವೆಗೆ ಮತ್ತೊಂದು ಉಪಾಯ ಉಂಟು. ಏನು? ಊಟ ಮಾಡುವುದು. ಏನದು ಬೇರೆ? ಅದು ನನಗೆ ಗೊತ್ತುಂಟು ಪುಣ್ಯಾತ್ಮ. ಈ ದೊಡ್ಡಾರಣ್ಯದಲ್ಲಿ ಎಲ್ಲಿಂದ ಸಿಕ್ಕೀತು ಹಸಿವಿಗೆ ಬೇಕಾದ ವಸ್ತುಗಳು? ಪ್ರಭು, ಊಟ ಎಲ್ಲಿಂದಲೋ? ದಿನವೊಂದಕ್ಕೆ ಲಕ್ಷೋಪಲಕ್ಷ ಜನರಿಗೆ ಅನ್ನ ಮಾಡುತ್ತಿರುವಂತ ನಿಮಗೆ ಒಂದು ಹೊತ್ತಿನ ಅನ್ನಕ್ಕೆ ತತ್ತರವಾದಿತ್ತ ಪ್ರಭು? ಹಾಗಾದರೆ
ಇಲ್ಲಿ ಕಾಡಿನಲ್ಲಿ ಯಾರು ತಂದು ಕೊಡ್ತಾರೋ, ಎಲ್ಲಿಂದ ಸಂಪಾದಿಸುವುದು? ಯಾರು ತರಬೇಕಾದಂತ ಅಗತ್ಯ ಇಲ್ಲ. ಮತ್ತೆ ಅನ್ನ ಇದೆ ನನ್ನಲ್ಲಿ, ಆ? ಆದ್ರೆ ತಮಗೆ ಕೊಡುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ ಸ್ವಾಮಿ. ಏ ಪುಣ್ಯಾತ್ಮ, ಕೊಡು ಪುಣ್ಯಾತ್ಮ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಸಿವನ್ನು ನಿವಾರಿಸುವುದಕ್ಕೆ ಕೊಡದೇ ಇದ್ರೆ ಇನ್ನು ಯಾವಾಗ ಕೊಡುವುದು ನೀನು? ಯಾಕೆ ಕೊಡುವುದಿಲ್ಲ? ಯಾಕೆ? ನಿಮ್ಮಂಥವರು ಊಟ ಮಾಡಬೇಕಾದಂತ ಅನ್ನ ಅಲ್ಲ. ಮತ್ತೆ ಯಾರು ಊಟ ಮಾಡಬೇಕು? ನನಗೂ ಮತ್ತು ಕುದುರೆಗೂ ಅಂತ ಹೇಳಿ ಒಂದು ಸಣ್ಣ ಬುತ್ತಿ ಕಟ್ಟಿಕೊಂಡು ಬಂದಿದ್ದೇನೆ. ಓ ಆ ಮರದ ಪೊಟ್ಟರೆಯಲ್ಲಿ ಇಟ್ಟಿದ್ದೇನೆ. ಎಲ್ಲಿ? ಓ ಆ ಮರದ ಪೊಟ್ಟರೆಯಲ್ಲಿ. ಹಾ, ಅದರ ಆಶೆ ಮಾಡಿ ಪ್ರಯೋಜನ ಇಲ್ಲ. ಅದು ಎಲ್ಲ ಮಂಗಗಳು ತಿಂದು ಹೋಗಿರ್ಬೋದು. ನಿನ್ನ ಜಾತಿಗಳು ಅದು ಯಾವ ಮಂಗನಿಗೂ ಸಿಕ್ಕಲಿಕ್ಕಿಲ್ಲ. ಇಟ್ಟ ಈ ಮಂಗನಿಗೆ ಸಿಕ್ಕುದು. ಹೌದಾ ಪುಣ್ಯಾತ್ಮ? ಅದನ್ನಾದ್ರೂ ಆದೀತು ತಂದು ಕೊಡು. ಹಸಿವೆ ಸಹಿಸುವುದಕ್ಕಾಗುದಿಲ್ವೋ? ಹಾಗಾಗುದಿಲ್ಲ ಸ್ವಾಮಿ. ಕೈಕಾಲು ತೊಳೆಬೇಕು, ಮುಖ ತೊಳೆಬೇಕು. ಯಾಕೆ? ಯಾಕೆ? ಕೈಕಾಲು ಮುಖ ತೊಳೆದೆ ನಾವು ಊಟ ಮಾಡಿದ್ರೆ ಶನಿ ಹಿಡಿಯುತ್ತದಂತೆ. ಯಾರು ಹೇಳಿದ್ದು? ಯಾರೋ ಹೇಳುದು ಕೇಳಿದ್ದಷ್ಟೇ. ಅಯ್ಯ, ನಿನ್ನ ಅಜ್ಜನ? ನನ್ನ ಅಜ್ಜಿ ಒಂದು ಮಾತು ಹೇಳಿದ್ದಾರೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೆಲ್ಲ ಅದರ ಆಚಾರ ವಿಚಾರ ಎಲ್ಲ ನೋಡಬೇಕು. ಆಚಾರೋ ಪ್ರಥಮೋ ಧರ್ಮ. ನೀನು ಹೋಗಿ ತರ್ತೀಯೋ ಒಮ್ಮೆ? ಇಲ್ಲ. ಮತ್ತೆ ನಿಮಗೆ ಸಮಸ್ಯೆ ಅಂತದ್ದು ಹೇಳಲಿಕ್ಕಾಗುದಿಲ್ಲ. ಹೇಳಲಿಕ್ಕಾಗುದಿಲ್ಲ ನನಗೆ. ನಾನಿಲ್ವಾ? ನೀನಿದ್ರೆ ನಾನು ನಿಮ್ಮನ್ನು ಆಧರಿಸುವುದಿಲ್ವಾ? ನೀನು ಆಧರಿಸ್ತೇನೆ ನನ್ನನ್ನ. ಯಾಕೆ? ಯಾಕೆ ಆಗ್ಲಿಕ್ಕಿಲ್ವಾ? ಆಗ್ಲಿಕ್ಕಿಲ್ವಾ ನಿನ್ನಿಂದ? ನಾನು ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಆಧರಿಸಿ. ಹೌದು, ಇವ ದೊಡ್ಡ ಚಕ್ರವರ್ತಿ. ಒಂದೊಂದು ಹೇಳ್ತಾರಿವ. ನಿನಗೆ ಆಗಲಿಕ್ಕಿಲ್ವ? ಈಗ ಸರೋವರ ಆ ಕಡೆ ಅಲ್ಲೋ ಇರುವುದು. ಇಲ್ಲ ಸ್ವಾಮಿ, ನೀವೊಂದು ಗಟ್ಟಿ ಮನಸ್ಸು ಮಾಡಿ ಮೆಲ್ಲ ನನಗೆ ಕೈ ಕೊಡಿದವಳು. ಹೇಳಿ ಅಯ್ಯೋ, ನಾನು ಹೇಳಿದೆ ಬೇಡ ಬೇಡ, ಇವ ಆಗಲಿಕ್ಕಿಲ್ಲ, ಇವನಿಂದ ಸಾಧ್ಯ ಇಲ್ಲ ಅಂತ. ಆದರೂ ಕೇಳಿದ್ರ ಇವ? ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಎಲ್ಲಿಗೆ ಹಿಡ್ಕೊಳ್ಳುವುದು? ನಿನಗೇ ತ್ರಾಣ ಇದ್ರಲ್ವ? ಹಾಗಲ್ಲ ಪ್ರಭು. ಮತ್ತೆ ನೀವು ನನ್ನನ್ನು ನಂಬಿದ್ದೀರಾ? ಹೌದು. ನಾನು ನನ್ನ ಕೋಲನ್ನು ನಂಬಿದೆ. ಕೋಲು ಕೈ ಕೊಟ್ಟಿದ್ದು, ಇಬ್ಬರು ಬಿದ್ದೆವು. ಇಲ್ಲೇ ಹಿಂದೆ ಹೇಳಿ. ಹಸಿವನ್ನು ಸಹಿಸಿಕೊಳ್ಳುವುದಕ್ಕಾಗುತ್ತಾ ಇರಲಿಲ್ಲ. ಆತ ಕುದುರೆಗೆಂದೋ ಆತನಿಗೆಂದೋ ತಂದೊಂದಿಷ್ಟನ್ನು ಕೊಟ್ಟನಲ್ಲ. ಆಹಾ, ಎಂತಹ ರುಚಿ, ಎಂತಹ ಅಡುಗೆ ಅದು! ಮಿಷ್ಟಾನ್ನ ಭೋಜನ ಎಂಬುದರಲ್ಲಿ ಅನುಮಾನವಿಲ್ಲ. ಹಾಗಾದರೆ ಈತ ಎಲ್ಲಿಂದ ಸಿದ್ಧಪಡಿ? ಇವ ಎಲ್ಲಿಗೆ ಹೋದ? ಎಲ್ಲಿಯೋ ಒಮ್ಮೆ ಊಟ ಮಾಡಿದ ನೆನಪಾಗುತ್ತಾ ಉಂಟು. ಬಾವುಕ, ಓ ಬಾವುಕ, ನೀವು ಒಳ್ಳೆ ಜನ ಆಯ್ತಾ? ಏನು ಊಟ ಮಾಡಿ ಎದ್ದು ಬಂದದ್ದೆಯಾ? ಹೌದು. ಅಲ್ಲಿ ಕೆಲಸ ಎಷ್ಟುಂಟು? ಯಾವುದೋ ಕೆಲಸ? ಊಟ ಮಾಡಿದ ಸ್ಥಳ ಶುದ್ಧ ಮಾಡಬೇಡುವ? ಶುದ್ಧ ಮಾಡಬೇಕು. ಹಾ, ಕಾಡಲ್ಲೂ ಏನು ದೊಡ್ಡ ವಿಷಯ ಅಲ್ಲ. ಮತ್ತೆ ಊಟ ಮಾಡಿದ ಸ್ಥಳವನ್ನು ನಾವು ಶುದ್ಧ ಮಾಡದೇ ಇದ್ದರೆ ಆ ಸ್ಥಳವನ್ನು ಬಂದು ಪ್ರಾಣಿಗಳು ಮೂಸಿದ್ರೆ ಮತ್ತೆ ನಾವು ಸತ್ತ ಮೇಲೆ ನಮ್ಮ ಹೆಣದ ಮೇಲೆ ನೊಣ ಕೂತುಕೊಳ್ತದಂತೆ. ಹೌದಾ? ನನಗೆಲ್ಲ ಗೊತ್ತುಂಟು ಬಾವುಕ. ಸಂತೋಷವಾಯಿತು. ಯಾಕೆ? ನಾನು ಇಷ್ಟು ರುಚಿಕರವಾಗಿರುವಂತ ಅಡುಗೆಯನ್ನು, ಊಟವನ್ನು ಮಾಡಿದ ನೆನಪೇನು? ಇದಕ್ಕೆ ಹೇಳುದು ಮೆಚ್ಚಿದವನಿಗೆ ಮಸಣ ಸುಖ ಅಂತ. ನಮ್ಮ ಅರಮನೆಯಲ್ಲಿಯೂ ಕೂಡ ಇಷ್ಟು ರುಚಿ ಆಗುದಿಲ್ಲ ಅಂತ ಹೇಳ್ತೇನೆ. ಅದು ಯಾಕೆ ಅಷ್ಟು ರುಚಿ? ಯಾಕೆ? ಕುದುರೆಗೆ ಬೇಯಿಸಿದ ಪಾತ್ರೆ ಉಂಟಲ್ಲ, ಹೌದು, ಅದರಲ್ಲೇ ನಾನು ಬೇಯಿಸುದು. ಹೌದಾ? ಹಾಗೆ ರುಚಿ ಹೆಚ್ಚಾಗುದು. ಏನು ಅಂತ ಗೊತ್ತಿಲ್ಲ ಪುಣ್ಯಾತ್ಮ. ನನಗಂತೂ ಇಷ್ಟವಾಗಿದೆ. ಇದರಿಂದ ಸಂತೋಷಗೊಂಡಿರುವಂತಹ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನ್ ನೋಡಿ, ಇನ್ನು ನಿನಗೆ ಈ ಕೆಲಸ ಇಲ್ಲ. ನಿಮ್ಮನ್ನೇ ನಂಬಿ ಅನಾಥನಾದಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನಡು ನೀರಲ್ಲಿ ನನ್ನನ್ನು ಕೈ ಬಿಟ್ಟದ್ದು ಹೌದು ಅಂತಾದ್ರೆ ನಾನು ಎಲ್ಲಿಗೆ ಹೋಗಲಿ ಪ್ರಭು? ನನ್ನನ್ನು ಕೈ ಬಿಡ್ಬೇಡ. ನೀನು ಯಾಕೆ ಅಳುತ್ತೀಯೋ ಹೇಳು. ನೀವು ಕೆಲಸ ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಕೆಲಸ ಇಲ್ಲ ಅಂತ ಹೇಳಿದ್ರ? ಈ ಕೆಲಸ ಇಲ್ಲ ಅಂತ ಹೇಳಿದ್ದೀರಿ. ಈ ಕೆಲಸ ಇಲ್ಲ, ಬೇರೆ ಕೆಲಸ ಉಂಟು ಅಂತ ಹೇಳಿದೆ. ಅಲ್ಲಿ ಈ ಇತ್ತ? ಈ ಇತ್ತು. ನಾನು
ಸ್ವಾಮಿ ಅದು ಗಮನ ಮಾಡಿ. ಅವುಕ ಇದುವರೆಗೆ ನೀನು ಕುದುರೆಯನ್ನು ನೋಡಿಕೊಳ್ತಾ ಇದ್ದಿ. ಇನ್ನು ಹಾಗಲ್ಲ, ಮತ್ತೆ ನಿನ್ನ ಈ ಬಟ್ಟೆಗಳನ್ನೆಲ್ಲ ತೆಗೀಬೇಕು. ಬೇರೆ ಬಟ್ಟೆ ಅಲ್ವಾ? ಬೇರೆ ಬಟ್ಟೆಯನ್ನು ಹಾಕ್ತೇನೆ. ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಯಾವುದು? ಮೊದಲೊಂದು ಅಳತೆ ತೆಗೀರಿ. ಬಿಳಿ ಬಟ್ಟೆ ಅಲ್ವಾ? ಯಾಕೆ? ಅದು ಕೊನೆಗೆ ಅದಲ್ಲವೋ. ಯಾಕೆ? ಇಷ್ಟು ರುಚಿಕರವಾಗಿ ಅಡುಗೆ ಮಾಡುವುದಕ್ಕೆ ಬರ್ತದೆ ಅಂತ ಆದ್ರೆ ನನ್ನ ಪಾಕಶಾಲೆಯಲ್ಲಿ ನೀನು ಅಡುಗೆ ಭಟ್ಟನಾಗಿದ್ರೇನು? ಅಡುಗೆ ಎಷ್ಟು ಬೇಕಾದ್ರೂ ಬೇಯಿಸಿ ಹಾಕೇನು, ಬೆಳಿಗ್ಗೆ ಎಲ್ಲ ಬಿಸಾಡ್ಬೇಕಷ್ಟೇ. ಯಾಕೆ? ಯಾರು ತಿಂತಾರೆ ಸ್ವಾಮಿ ನಾನು ಮಾಡಿದ ಅಡುಗೆಯನ್ನು? ನಾನು ತಿಂತೇನು, ನೀವು ತಿಂದಿ. ಮಾತ್ರವಲ್ಲ, ಸಹಪಂಕ್ತಿ ಭೋಜನಕ್ಕೆ ನನ್ನ ಜೊತೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರಿಗೆ ಮಾತ್ರ ಸರಿಯಾಗಿ ಉಣಬಡಿಸಿದ್ರೆ ಸಾಕು. ನೀನು ಎಲ್ಲರಿಗೂ ಅಲ್ಲ. ಎಲ್ಲರಿಗೂ ಅಲ್ಲ, ನಿಮಗೆ ಮಾತ್ರ. ನನಗೆ, ನನ್ನ ಜೊತೆಯಲ್ಲಿರುವವರಿಗೆ. ನಿಮಗೆ ಆದೀತು ಅಂತಾದ್ರೆ ಮತ್ತೆ ನನಗೆ ಅಡುಗೆ ಮಾಡುವುದಿಲ್ಲ. ಖಂಡಿತ ಮಾಡ್ತಿ ತಾನೆ. ಆದ್ರೆ ಒಂದು, ಇದನ್ನೆಲ್ಲ ಬೇರೆ ಹಾಕುವಳ್ಬೇಕು. ಬೇರೆ ಬೇಕಾ? ಬೇರೆ ಇಲ್ಲ ಸ್ವಾಮಿ, ಅಡುಗೆ ಬಟ್ಟೆಗೆ ಬಿಳಿ ಬಟ್ಟೆ ಕೊಡಬಾರದು. ಓಕೆ, ಅದು ಮರುದಿನ ಹಾಗೂ ಇದಕ್ಕಿಂತ ಕಡೆ ಆಗ್ತದೆ, ಕಪ್ಪೆ ಆಗುದು. ಹೌದಾ? ಅದಕ್ಕೆ ಕಪ್ಪೆ ಕೊಡಬೇಕು. ಕಪ್ಪೆ ಕೊಟ್ಟೆ ಒಳ್ಳೆ. ಆದ್ರೆ ನಿನ್ನ ಹೆಸರಿಗೆ ಇದುವರೆಗೆ ಬಾಹುಕಾಂತ. ಅದು ಬೇಡ, ಅದು ಬಿಡು. ಬೇರೆ ಒಳ್ಳೆ ಹೆಸರೊಂದು ಹಾಗೆ ಬೇರೆ ಹೇಗಾದೀತು? ಇದು ಸಂತೋಷ ಭಟ್ರು ಅಂತ ಆದೀತ? ಅದು ಬೇಡ, ಅದು ನಿನಗೆ ಅಷ್ಟು ಹಿಡಿಸುವುದಿಲ್ಲ. ನಿನಗೆ ಇದು ಪುಟ್ಟಣ್ಣ ಭಟ್ರು. ಪುಟ್ಟಣ್ಣ ಭಟ್ರು. ಪುಟ್ಟಣ್ಣ ಭಟ್ರು. ಅಡುಗೆ ಭಟ್ರು ಪುಟ್ಟಣ್ಣ ಭಟ್ರು. ಪುಟ್ಟಣ್ಣಯ್ಯ. ಅಡುಗೆ ಭಟ್ರು ಪುಟ್ಟಣ್ಣಯ್ಯ. ಅಡುಗೆ ಭಟ್ರು ಪುಟ್ಟಣ್ಣಯ್ಯ. ಅಡುಗೆ ಭಟ್ರು ಪುಟ್ಟಣ್ಣಯ್ಯ. ಇವತ್ತು ಎಲ್ಲ ಊಟ ಬರದೆ ಪುಟ್ಟಣ್ಣ. ಇವತ್ತು ಅವ್ರದ್ದಲ್ಲ, ನಾನು ಅಡುಗೆ ಮಾಡುದಿಲ್ಲ, ಅದಕ್ಕೆ ಹೋಗೋದು ಸುತ್ತು ಬರುದು. ಆಗ ನನ್ನದು ಅದಕ್ಕೆ ಬೀಳ್ತದೆ. ಮಗಳಾದಂತಹ ದಮಯಂತಿ ಎಲ್ಲಿದ್ದರೂ ಹುಡುಕಿ ತಂದವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಎನ್ನುವ ಹಾಗೆ. ಹಾಗಾಗಿಯೇ ಹುಡುಕುತ್ತಾ ಅದೆಷ್ಟೋ ಪ್ರದೇಶಗಳನ್ನೆಲ್ಲ ಸೇರಿದ್ರೂ ಕೂಡ ದಮಯಂತಿಯ ಸುಳಿವೇ ಇಲ್ಲ. ಹಾಗಾದ್ರೆ ಅತ್ತ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದೆ ಎಂದಾದ್ರೆ ಚೈದ್ಯನಗರ ಕಾಣುತ್ತಾ ಇದೆ. ಇಷ್ಟು ಸುತ್ತಿದವನಿಗೆ ಇನ್ನು ಅಲ್ಲಿಗೊಂದು ಹೋಗುವುದಕ್ಕೇನು? ಹಾಗಾದ ಕಾರಣ ಆದಷ್ಟು ಬೇಗ ಅಲ್ಲಿಗೆ ಸಾಕ್ತೇನೆ. ಬ್ರಾಹ್ಮಣರು ಹೀಗೆ ಬರಬೇಕು. ಕುಳಿತುಕೊಳ್ಳಿ. ಸತ್ಕುಲ ಪ್ರಸೂತರಾದಂತಹ ಸದ್ಬ್ರಾಹ್ಮಣರಿಗೆ ಸತ್ಕಾರವನ್ನ ಮಾಡಿದೀವಿ ಅಂತಾಗಿದ್ದರೆ ದೇವತೆಗಳನ್ನ ಪೂಜಿಸಿದಂತಹ ಸತ್ಫಲಗಳು ಬರುತ್ತದೆ ಎನ್ನುವುದು ಶಾಸ್ತ್ರವಾಡುವಂತಹ ಮಾತು. ಆ ಕಾರಣದಿಂದಲಾಗಿ ನಿಮ್ಮನ್ನ ಇಲ್ಲಿವರೆಗಾಗಿ ಬರಮಾಡಿಕೊಂಡು ಕುಳ್ಳಿರಿಸಿದವರಿದ್ದೇನೆ. ಪಾದವನ್ನು ತೊಳೆದಿದ್ದೇನೆ, ಅದನ್ನೇ ಶುದ್ಧೋದಕ ಎನ್ನುವ ಹಾಗೆ ಪ್ರೋಕ್ಷಿಸಿಕೊಂಡವಳಿದ್ದೇನೆ. ದಣಿದು ಬಂದವರಿದ್ದೀರಾ, ಅದು ಈ ನಡು ಮಧ್ಯಾಹ್ನದ ಹೊತ್ತಿನಲ್ಲಿ. ಅಮ್ಮ, ಮಾತಿನಲ್ಲೇ ಸುಧಾರಿಸ್ತೀರಾ ಅಥವಾ ಹೊಟ್ಟೆಗೆ ಏನಾದ್ರೂ ಕೊಡ್ತೀರಾ? ಅದರ ವ್ಯವಸ್ಥೆಯಾಗಿದೆ, ಹೀಗೆ ಬನ್ನಿ. ಬ್ರಾಹ್ಮಣರೇ, ಸಂತೋಷ ಆಯ್ತು ಅಂತ ಕಾಣುತ್ತದೆ. ಸಂತೋಷವಾಯ್ತಮ್ಮ. ಹೊಟ್ಟೆ ತುಂಬಾ ಊಟ ಮಾಡಿದ್ದೇನೆ. ಬೀಳಿಯ ಹಾಕುವ ಕ್ರಮ ಏನಾದ್ರು? ಬೇಡ, ನಿಮ್ಮಲ್ಲಿದ್ರೆ ಕೊಡಿ. ನೀವು ಯಾರ್ಯಾರಲ್ಲಿ ಕೇಳಿ ಕೊಡುವುದು ಬೇಡ. ಅಲ್ಲ, ಆದ್ರೂ ನಮ್ಮಲ್ಲಿದ್ದಾರೆ, ಕೊಡ್ತಾರೆ. ಹೀಗೆ ಬನ್ನಿ. ಎರಡು ಎಲೆ ಬೇಕಾ, ಮೂರು ಎಲೆ ಬೇಕಾ? ಅಲ್ಲ, ಒಂದೇ ಸಾಕು. ತೆಗೆದುಕೊಳ್ಳಿ. ಈಗ ತಿನ್ಲಿಕ್ಕಿಲ್ಲ ಮತ್ತೆ. ಅಲ್ಲ, ಈಗ ತಿನ್ನಬೇಕು ನೀವು ಸ್ವಲ್ಪ. ಅಲ್ಲ, ಇಷ್ಟೇ ಇರುವುದ ಬೇರೆ ಏನಾದ್ರು ಅಂತ ಹೇಳಿ? ಇಲ್ಲ, ಹಾಕಿಕೊಳ್ಳಿ. ಆದ್ರೆ ಒಂದು ಸಂಶಯ ಅಮ್ಮ. ಏನು? ಊಟ ಮಾಡಿದ್ದೇನು ನಿಜ, ಆದ್ರೆ ಊಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬಾಕೆ ತರುಣಿ ಆ ಕಡೆಗೆಮ್ಮೆ ಈ ಕಡೆಗೆಮ್ಮೆ ಈ ಕಡೆಗೆಮ್ಮೆ ಆ ಕಡೆಗೆಮ್ಮೆ ಹೋಗ್ತಾ ಇದ್ಲಲ್ವಾ, ಅವಳು ಯಾರು ಎನ್ನುವಂತಹ ಸಂಶಯ. ನಿಮ್ಮ ಮೇಲೆ ಅಗಾಧವಾದಂತಹ ಗೌರವವನ್ನಿಟ್ಟುಕೊಂಡವಳು ನಾನು. ಬ್ರಾಹ್ಮಣರಾದವರು ಊಟ ಮಾಡುವಂತಹ ಸಮಯದಲ್ಲಿ ಎಲೆಯಲ್ಲಿರುವಂತಹ ಅನ್ನದ ಮೇಲೆ ದೃಷ್ಟಿ ಇರಬೇಕೇ ವಿನಃ ಅನ್ಯ ಹೆಣ್ಣಿನ ಮೇಲೆ ದೃಷ್ಟಿ ಇರಕೂಡದು.
ಆ ಕಾರಣದಿಂದ ಕೇಳ್ತಾ ಇದ್ದೇನೆ. ಏನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ ನೀವು? ಹಾಗೆಂದು ತಿರುಗಾಟದ ಬುದ್ಧಿಯನ್ನು ನಾನು ನಿಮ್ಮ ಮುಂಭಾಗದಲ್ಲಿ ತೋರಿಸಿದ್ದಲ್ವಮ್ಮ. ಮತ್ತೆ ಯಾಕೆಂದ್ರೆ ಅವಳನ್ನು ನೋಡಿದಾಗ ಎಲ್ಲೋ ನೋಡಿದಂತಹ ನೆನಪು ನನಗಾಗುತ್ತಾ ಇದೆ. ಹೌದೇ? ಹಾಗಾಗಿ ಒಂದು ಉಪಕಾರ ಮಾಡ್ತೀರಾ? ಏನು? ಒಮ್ಮೆ ಆಕೆಯನ್ನು ಇಲ್ಲಿಗೆ ಕರೆಯಬಹುದೇ? ಕರೆಸಬೇಕೆ? ಹೌದು. ಆಗಲಿ. ಯಾರಲ್ಲಿ ಆ ಹೆಣ್ಣನ್ನು ಇತ್ತ ಬರೋ ಹೇಳಿ. ಉಂಡಲೋಸುಗಳ ಮೇಲೆ ಇರುವಳ ಮುನ್ನ ಕರೆಯಲು ಇಳಿದು ಬಂದಳು. ಕಾಣೆ ಮುಗಿಯುವ ಸುದೇವ ನೋಡಿದ ತನ್ನ ರಾಯನ ತನುಜೆ ಎಂಬುದ ಯಾರಮ್ಮ ಅವಳು? ಅವಳು ಯಾರು ಎನ್ನುವ ಹಾಗೆ ನನ್ನಲ್ಲಿ ಕೇಳ್ತಾ ಇದ್ದೀರಾ? ಅವಳು ನನ್ನ ಕೆಲಸದವಳು. ಹೌದೇ? ಅವಳು ಪರದೇಶ ಇದ್ದಾಳೆ. ಪರದೇಶಿಯೇ? ಪರದೇಶಿಯವಳು ನಿನಗೆ ಅಜ್ಜನ ಮಗಳು. ಹೌದಮ್ಮ. ಪರದೇಶಿ ಅಲ್ಲಿವಳು ನಿನಗೆ ಅಕ್ಕನ ಮಗಳು. ಪರಮರ ಮಂಗಲೆಯಾದ ದಮಯಂತಿ ನೋಡು. ನೋಡಮ್ಮ. ಪರಮರ ಮಂಗಲಿಯಾದ ದಮಯಂತಿ ನೋಡು. ಬ್ರಾಹ್ಮಣರೇ, ನಿಮ್ಮ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಇಲ್ಲಿ ಇರುವವಳು ಪರದೇಶಿ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಖಂಡಿತವಾಗಿಯೂ ಅಲ್ವೇ ಅಲ್ಲ ತಾಯಿ. ಮತ್ತೆ ನಿಮ್ಮದಾದಂತಹ ಬುದ್ಧಿಗೆ ಮಂಕು ಬಡಿದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಯಾಕೆ? ಆಕೆ ಯಾರು ಬಲ್ಲಿರಾ? ನಿಮ್ಮ ಅಕ್ಕನ ಮಗಳಾದಂತಹ ದಮಯಂತಿ. ದಮಯಂತಿ? ಹೌದಮ್ಮ. ಅಯ್ಯೋ, ಏನು ಮಾತಾಡ್ತಾ ಇದ್ದೀರಾ ಸ್ವಾಮಿ? ನನ್ನ ಅಕ್ಕನ ಮಗಳಾದಂತಹ ದಮಯಂತಿ ಎಲ್ಲಿ? ಈ ಕೆಲಸ ಮಾಡುವಂತಹ ಈ ಹುಡುಗಿ ಎಲ್ಲಿ? ಅವಳಿಗೆ ಇವಳನ್ನು ನೀವು ಹೋಲಿಸುವುದೇ? ಹಾಗಾದ್ರೆ ಅವಳು ಯಾರು ಎನ್ನುವುದನ್ನು ನೀವು ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಆಹಾ. ಆಕೆಯ ಪರಿಚಯವನ್ನು ಹಿಡಿಯುವುದಕ್ಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ. ಯಾಕೆ ಬಲ್ಲಿರಾ? ಯಾಕೆ? ದಮಯಂತಿಯ ಹುಬ್ಬುಗಳ ಮಧ್ಯದಲ್ಲಿ ಒಂದು ಮಚ್ಚೆ ಇದೆ. ಅದು ಯಾರಿಗೂ ಕಾಣಬಾರದು ಎನ್ನುವ ಹಾಗೆ ಅದಕ್ಕೆ ಧೂಳನ್ನು ಮೆತ್ತಿಕೊಂಡಿದ್ದಾಳೆ. ಒಮ್ಮೆ ಪರೀಕ್ಷಿಸಿ ನೋಡಿ ಅಮ್ಮ. ಹಾಗಿದ್ರೆ ನೀವು ಹೇಳಿರುವ ಮಾತಿನಲ್ಲಿ ಸತ್ಯ ಉಂಟೋ ಅಥವಾ ಈ ಸಟೆ ಉಂಟೋ ನಾನು ನೋಡ್ಲೇಬೇಕು. ಹೌದು. ಕುಳಿತುಕೊಳ್ಳಿ, ನೀವು ಕುಳಿತುಕೊಳ್ಳಿ. ಅಮ್ಮ, ಈ ಕಡೆ ಬಾ. ಬ್ರಾಹ್ಮಣರಾಡುವಂತಹ ಮಾತು ನಿನಗೆ ಕೇಳ್ತಾ ಉಂಟು ಎನ್ನುವ ಹಾಗೆ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಅವರು ಆಡ್ತಾ ಇದ್ದಾರೆ, ನೀನು ದಮಯಂತಿ ಎನ್ನುವ ಹಾಗೆ. ಹಾಗಾಗಿ ನಾ ಪ್ರಶ್ನಿಸುವುದಕ್ಕೆ ಮುಂದಾಗಿದ್ದೇನೆ. ಹುಬ್ಬಿನ ನಡುವಿರುವಂತಹ ಧೂಳನ್ನ ತೆಗೆಯಿತೀಯ? ನೀನು ಹೌದಾ ಅಲ್ವಾ ಹೇಳು? ಅಲ್ಲವೇ? ಖಂಡಿತವಾಗಿ ನೀನು ದಮಯಂತಿ ಅಲ್ಲವೇ? ಧೂಳು ತೆಗೆಯುವುದಿಲ್ಲ. ನೀನು ತೆಗೆಯುವುದಿಲ್ಲ. ಸ್ಥಿರವಾಗಿ ಅರುಗು ನೀನಾರಿರದು ಎರಡನೇ ಹೇಳಮ್ಮ ನೀನು. ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಣೆ ಆಣೆ. ಮೆರೆವ ದಮಯಂತಿ ಅಲ್ಲವೇ? ಹೇಳಮ್ಮ ನೀನು. ನೀನು ಪೇಳಿನ ಚಿರವಾಗಿ ಅಹುದೆಂದಳು. ಏನು ತಾಯಿ ಇದು? ಹುಬ್ಬಿನ ನಡುವಿರುವಂತಹ ಧೂಳನ್ನು ಒರೆಸುತ್ತೇನೆ, ಮಚ್ಚೆ ನನಗೆ ಕಾಣುತ್ತಾ ಉಂಟು. ನನ್ನಲ್ಲಿ ಮುಚ್ಚುಮರೆ ಇಲ್ಲದೆ ನೀ ಮಾತಾಡಬೇಕು. ಯಾವ ಕಾರಣಕ್ಕೂ ಸತ್ಯವನ್ನು ಮುಚ್ಚಿಡಬೇಡ. ನೀನು ದಮಯಂತಿ ಹೌದೇನೆ? ನೀನು ನಿಂತಹ ಈ ಭೂಮಿ ಆಣೆಯಾಗಿ ಕೇಳ್ತಾ ಇದ್ದೀನಿ, ನೀನು ದಮಯಂತಿ ಅಲ್ವೇನೆ? ನಿನ್ನನ್ನು ಹೆತ್ತಂತಹ ತಂದೆ ತಾಯಿಗಳ ಆಣೆಯಾಗಿ ಕೇಳ್ತಾ ಇದ್ದೇನೆ, ನೀನು ದಮಯಂತಿ ಅಲ್ವೇನೆ? ನೀನು ಹೆತ್ತಿರುವಂತಹ ಮಕ್ಕಳ ಆಣೆಯಾಗಿ ಕೇಳ್ತಾ ಇದ್ದೇನೆ, ನೀನು ದಮಯಂತಿ ಅಲ್ವೇನೆ? ಹಾ, ಪರಮ ಪತಿವ್ರತೆಯ ಬಾಯಲ್ಲಿ ಸತ್ಯವನ್ನು ಹೇಗೆ ಹೇಳಿಸಬೇಕೆನ್ನುವುದು ನನಗೂ ಕೂಡ ಗೊತ್ತಿದೆ. ನಿನ್ನ ಮಾಂಗಲ್ಯಕ್ಕೆ ಅಧಿಪತಿಯಾದಂಥ ನಿನ್ನ ಗಂಡನ ಆಣೆಯಾಗಿ ಹೇಳ್ತಾ ಇದ್ದೇನೆ, ನೀನು ದಮಯಂತಿ ಅಲ್ವೇನೆ? ಕೊರಳ ಕೊಯ್ದಿಗೆ ಗುಡ್ಡ ಬೇರದಿ ಕೊರಳ ಕೊಯ್ದಿಯ ಅಷ್ಟಭಾಗ್ಯಳಿ ಸೇವೆಯಲ್ಲಿ ಬಲು ಕಷ್ಟಪಡಿಸಿರುವುದು
ಗೋಳಿಟ್ಟಾಗ ಅಪ್ಪಿದಳು ಗುಟ್ಟ ಪೇಡದೆ ಕೊರಳ ಕೊಯ್ದೆಯ ಮಗಳೇ ದಮಯಂತಿ ಕಂದ ಆ ಆ ಯಾಕೆ ಹೇಗೆ ಮಾಡಿಬಿಟ್ಟೆ ಮಗಳೇ, ಯಾಕೆ ಹೇಗೆ ಮಾಡಿಬಿಟ್ಟೆ ನೀನು? ನನ್ನ ಮನೆಯಲ್ಲಿ ಬಂದು ಕೆಲಸದವಳಾಗಿ ಸೇರಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅಮ್ಮ ನಾನು ದಮಯಂತಿ ಬಂದಿದ್ದೇನೆ ಎನ್ನುವ ಹಾಗೆ ಒಂದು ಮಾತು ಆಡಬಹುದಿತ್ತೇನೆ ನಿನಗೆ. ನೀನು ದಮಯಂತಿ ಎನ್ನುವಂತಹ ವಿಚಾರ ನನಗೆ ಗೊತ್ತಾಗಿದ್ದರೆ ನಿನ್ನನ್ನು ನೋಡಿಕೊಳ್ಳುವ ಸ್ಥಿತಿ ಹೇಗಿತ್ತೆ? ಖಂಡಿತವಾಗಿ ಇಲ್ಲ. ನಾವೇನಿದ್ದರೂ ಕೂಡ ರಾಣಿಯರು ಎನ್ನುವ ಹೆಮ್ಮೆ ನಮಗುಂಟು, ಆದರೆ ನೀನು ಹಾಗಲ್ಲ. ನೀ ಸಾಮ್ರಾಜ್ಞಿ ಇದ್ದೀಯ, ನಮಗೆಲ್ಲರಿಗಿಂತಲೂ ಉನ್ನತದಲ್ಲಿರುವಂತವಳು ನೀನು. ಈ ಕಾಲಕ್ಕೆ ನನ್ನ ಊಳಿಗದ ಆಳಾಗಿ ನೀನು ದುಡಿಯುತ್ತಾ ಇದ್ದೀಯ. ನಿನ್ನಿಂದ ನಾನು ಸೇವೆಯನ್ನು ಮಾಡಿಸಿಕೊಂಡು ಬಿಟ್ಟೆ. ಅಯ್ಯೋ, ನಿನ್ನ ಒಂದು ರೀತಿಯಾದಂತಹ ಅಭಿಮಾನಕ್ಕೆ ಧಕ್ಕೆಯನ್ನು ತಂದು ಬಿಟ್ಟೆ. ನಾನು ಧಕ್ಕೆಯನ್ನು ತಂದು ಬಿಟ್ಟೆ. ನನ್ನನ್ನು ಕ್ಷಮಿಸು ಮಗಳೇ. ಉಮ್ಮಳಿಸುತ್ತಾ ಇದ್ದೀರಮ್ಮ. ಬರಿದೇ ಉಮ್ಮಳಿಸದಿ ಬೇದವನಿರಿದಿ ಮಾತಾಡದಿರಿ ಉಮ್ಮಳಿಸದಿರಿ ಮರಿಯಾದೆ ತಬ್ಬನೆ ಮಕ್ಕಳು ವಿರಚಿಸಿ ಕೆಲಸವ ಕೊರತೆಗೆ ಗುರಿ ಮರ್ಯಾದೆ ತವರ ಮನೆಯಲ್ಲಿ ಮಕ್ಕಳು ವಿರಚಿಸಿ ಕೆಲಸತೆಗೆ ಸೂರಿ ಚಿಕ್ಕಮ್ಮ ಬರಿದೆವು ಬಳಿಸದಿರಿ ಹೇದವ ತಿರಿಸಿ ಮಾತಾಡದಿರಿ ಮಗಳೇ, ನನ್ನ ಸ್ಥಿತಿಯನ್ನು ಕಂಡು ನೀವು ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಾ? ಹೌದು ತಂದೆ. ನಿಮ್ಮ ಕಣ್ಣೀರನ್ನು ನೋಡುವಂತಹ ಶಕ್ತಿ ಈ ದಮಯಂತಿಗೆ ಇಲ್ಲ ಚಿಕ್ಕಮ್ಮ. ನನ್ನ ಸ್ಥಿತಿಯನ್ನು ಕಂಡು ಬರಿದೇ ಉಮ್ಮಳಿಸುತ್ತಾ ಇದ್ದೀರಿ ಚಿಕ್ಕಮ್ಮ ನೀವು. ಚಿಕ್ಕಮ್ಮ ಮಗಳೇ, ಯಾವ ನನ್ನ ತಾಯಿಯನ್ನು ನಾನು ಪೂಜನೀಯ ಸ್ಥಾನದಲ್ಲಿ ನೋಡಿದ್ದೇನೋ ಅದೇ ಪೂಜನೀಯ ಸ್ಥಾನದಲ್ಲಿ ನಿಮ್ಮನ್ನು ನಾನು ಕಂಡವಳು ಚಿಕ್ಕಮ್ಮ. ಮದುವೆಯಾಗಿ ಹೋದ ಹೆಣ್ಣೋರ್ವಳು ತನ್ನ ತವರು ಮನೆಗೆ ಬಂದು ತನ್ನ ಮನೆಯಲ್ಲಿ ಕೆಲಸವನ್ನು ಮಾಡಿದರೆ ಅದು ತಪ್ಪೇ ಹೇಳಿ? ಇಲ್ಲ ಕಂದ, ಖಂಡಿತ ಇಲ್ಲ. ನಿಮ್ಮ ಮಗಳು ಸುನೀತಿ ಇದ್ದಾಳೆ, ನನ್ನ ತಂಗಿ ಅವಳು. ಅವಳ ಹಾಗೆ ನಾನು ನಿಮ್ಮ ಮಗಳಲ್ಲವೇ? ಹೌದು ಕಂದ. ಅವಳ ಕೆಲಸವನ್ನು ಮಾಡಿದರೆ ತಪ್ಪೇ ಹೇಳಿ ಚಿಕ್ಕಮ್ಮ? ಇಲ್ಲ. ಇಲ್ಲ ತಾನೇ. ಕೇವಲ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮಲ್ಲಿ ಸತ್ಯವನ್ನು ಹೇಳದೆ ಈ ಮನೆಯನ್ನು ನಾನು ಸೇರಿಕೊಂಡವಳು. ಹಾಗಾಗಿ ನನ್ನನ್ನು ಕ್ಷಮಿಸಿ ಬಿಡಿ ಚಿಕ್ಕಮ್ಮ, ಕ್ಷಮಿಸಿ ಬಿಡಿ, ಕ್ಷಮಿಸಿ ಬಿಡಿ. ಹಾಗೆ ಕೇಳಬೇಡ ಕಂದ. ಆದರೂ ಕೂಡ ನನಗೊಂದು ಅನುಮಾನ ಕಾಡುತ್ತಾ ಉಂಟು. ಏನು? ದಮಯಂತಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿದ್ದವಳು, ಹೇಗೆ ಬಾಳಿ ಬದುಕಿದವಳು. ಆದರೆ ನಿನಗಿಂಥ ಪರಿಸ್ಥಿತಿ ಬಂದೊದಗಿದೆ. ಇದಕ್ಕೆಲ್ಲ ಕಾರಣ ಏನು ಮಗಳೇ? ಕಾರಣವಿದೆ ಚಿಕ್ಕಮ್ಮ. ಏನು ಕಂದ? ಕೋಡಿ ಪುಷ್ಕರನೊಳಗೆ ಲೆತ್ತವ ನಾಡಿ ಸೋತನು ಕಡೆಗೆ ಲೆತ್ತವ ನಾಡಿ ಸೋತ ಕಾತನು ಕಡೆಗೆ ರೂಢಿ ಭಂಡಾರವ ಸಹಿತವನಿಗೆ ದಿತ್ತು ರೂಢಿ ಭಂಡಾರವ ಸಹಿತವನಿಗೆ ದಿತ್ತು ಕಾರಿಗೆ ಮರಿ ಮೂರನೇ ದಿನವೆಲ್ಲರೂ ಮಲಗಿದ
ಹೊಲವು ಕಾಡದೆ ನಾ ಅಳುತ್ತಲಿರುವೆನು. ವೈದ್ಯ ಕುಲದವನು ಇಲ್ಲಿಗೆ ಕಳುಹಿದ ಎಲ್ಲ ಕೋಡಿ ಪುಟ್ಟರದೊಳಗೆ ಲೆತ್ತವನಾಡಿಸೋದಗಾತನು ಕಡೆಗೆ ಚಿಕ್ಕಮ್ಮ ಬರಿದೆ ಮಳಿಸಲಿ ಅಮ್ಮ ಚಿಕ್ಕಮ್ಮ ಮಗಳೇ, ರಾಜ ವೈಭೋಗವನ್ನು ಅನುಭವಿಸಬೇಕಾದಂತಹ ದಮಯಂತಿಯ ಈ ಕಣ್ಣೀರಿನ ಕಥೆಯನ್ನು ಕೇಳಬೇಕು ಎನ್ನುವ ಹಾಗೆ ನಿಮಗೆ ಮನಸ್ಸೇ? ಹೌದು ಮಗಳೇ. ಚಿಕ್ಕಮ್ಮ ಕಂದ, ನನ್ನ ಮೈದುನ ಪುಷ್ಕರ ಅವನನ್ನು ಕೋಡಿ ಅಂತ ಹೇಳುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಚಿಕ್ಕಮ್ಮ. ಅತ್ತಿಗೆಯಾದಂತಹ ನನ್ನನ್ನು ತಾಯಿಯ ಸ್ಥಾನದಲ್ಲಿ ನೋಡಿಕೊಂಡವನು ಆ ಪುಷ್ಕರ. ಆದರೆ ಕಾಲದೋಷವು ಕರ್ಮದೋಷವು ಎನ್ನುವಂತೆ ಒಂದು ದಿವಸ ನನ್ನ ಪತಿದೇವರೊಂದಿಗೆ ಜೂಜಾಟವನ್ನು ಆಡುವುದಕ್ಕೆ ಇಳಿದ. ಸರಸದ ಆಟವನ್ನು ಆಡಿದರು. ಆಮೇಲೆ ಸರಸದ ಆಟದಲ್ಲಿ ಏನೂ ಸಂತೋಷವಿಲ್ಲ, ಏನಾದರೂ ವಸ್ತುವನ್ನು ಒತ್ತೆ ಇಡಬೇಕು ಎನ್ನುವ ಹಾಗೆ ಹೇಳಿದ. ಒಂದೊಂದೇ ವಸ್ತುವನ್ನು ಒತ್ತೆ ಇಡುವುದಕ್ಕೆ ಆರಂಭಿಸಿದರು ನನ್ನ ಪತಿದೇವರು. ಸರಸದ ಆಟ ವಿರಸಕ್ಕೆ ಹೋಯಿತು. ಒಂದೊಂದೇ ಸಂಪತ್ತನ್ನು ಕಳೆದುಕೊಂಡು ಬಂದರು ನನ್ನ ಪತಿದೇವರು. ರಾಜ್ಯ, ಕೋಶ, ಬೊಕ್ಕಸ, ಭಂಡಾರ ಎಲ್ಲವನ್ನು ಒತ್ತೆ ಇಟ್ಟರು ಚಿಕ್ಕಮ್ಮ. ಕಡೆಗೆ ಎಲ್ಲವನ್ನೂ ಕಳೆದುಕೊಂಡರು. ಲೋಕದಲ್ಲಿ ಒಂದು ಧರ್ಮ ಇದೆಯಲ್ಲ, ಯಾವಾತನು ಎಲ್ಲವನ್ನು ಕಳೆದುಕೊಳ್ಳುತ್ತಾನೋ ಧರ್ಮದ ಪ್ರಕಾರ ಆತ ರಾಜ್ಯವನ್ನು ಬಿಟ್ಟು ಹೊರಗೆ ಕಾಡಿಗೆ ನಡೆಯಬೇಕು ಎನ್ನುವುದು ಧರ್ಮವಲ್ಲವೇ? ಸತ್ಯ. ಅದೇ ಧರ್ಮವನ್ನು ಅನುಸರಿಸಿಕೊಂಡು ನಿಷ್ಠುರವಾಗಿಯೇ ಹೇಳಿಬಿಟ್ಟ ಪುಷ್ಕರ, ನೀವು ಕಾಡಿಗೆ ಹೋಗಬೇಕು ಎನ್ನುವ ಹಾಗೆ ನಾವೆಲ್ಲವನ್ನು ತ್ಯಜಿಸಿ ಕಾಡಿಗೆ ಹೊರಟು ನಿಂತೆವು. ನಮ್ಮ ಸ್ಥಿತಿ ಮಕ್ಕಳಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ನನ್ನ 2 ಮಕ್ಕಳನ್ನು ಕೊಂಡಿನಾಪುರಕ್ಕೆ ಕಳುಹಿಸಿಕೊಟ್ಟೆ. ಕಾಡು ದಾರಿಯಲ್ಲಿ ನಡೆದುಕೊಂಡು ಬಂದೆವು ಚಿಕ್ಕಮ್ಮ. 3 ದಿವಸಗಳಾಗಿ ಹೋಯಿತು. ಕುಡಿಯುವುದಕ್ಕೆ ನೀರಿಲ್ಲ, ಉಣ್ಣುವುದಕ್ಕೆ ಅನ್ನ ಇರಲಿಲ್ಲ. ಕಾಡು ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಮುಂದೆ ಬಂದೆವು. ಕುಡಿಯುವುದಕ್ಕೆ ಸರಸಿಗೆ ಇಳಿದು ನೀರನ್ನು ಕುಡಿದೆವು. ಏನೋ ಗಾಢವಾದಂತಹ ಒಂದು ನಿದ್ದೆ ನನಗೆ ಆವರಿಸಿತ್ತು. ಪತಿದೇವರ ಜಂಗೆಯಲ್ಲಿ ನನ್ನ ಶಿರವನ್ನಿರಿಸಿದ್ದು ಮಾತ್ರ ಗೊತ್ತು ಚಿಕ್ಕಮ್ಮ. ಎಚ್ಚೆತ್ತು ನೋಡುತ್ತೇನೆ. ಏನಾಯ್ತು ಮಗಳೇ? ನನ್ನ ಬಳಿಯಲ್ಲಿ ಪತಿದೇವರಿಲ್ಲ ಚಿಕ್ಕಮ್ಮ. ನನ್ನನ್ನು ಬಿಟ್ಟು ದೂರ ಹೋಗಿದ್ದರವರು. ಕಣ್ಣೀರನ್ನು ಸುರಿಸಿದೆ. ಕಾಡಿನಲ್ಲಿ ಸುತ್ತಲೂ ಅಲೆದಾಡಿದೆ. ನನ್ನ ಪತಿದೇವರನ್ನು ಹುಡುಕಿದೆ. ಎಲ್ಲಿ ಹುಡುಕಿದರೂ ಕೂಡ ನನ್ನ ಪತಿದೇವರು ಕಾಣಲಿಲ್ಲ ಚಿಕ್ಕಮ್ಮ. ಆ ಹೊತ್ತಿಗೆ ನನ್ನನ್ನು ಬೃಹದಾಕಾರದ ಒಂದು ಹೆಬ್ಬಾವು ನುಂಗುವುದಕ್ಕೆ ಪ್ರಯತ್ನ ಪಟ್ಟಿತು. ಕಾಡಿನ ಬೇಡನವರು ಬಂದು ಆ ಹೆಬ್ಬಾವನ್ನು ಕೊಂದು ನನ್ನ ಪ್ರಾಣವನ್ನು ಉಳಿಸಿದ. ಆದರೆ ಆ ವ್ಯಾಧ ಅವನ ಕಾಮುಕ ದೃಷ್ಟಿಯಿಂದ ನನ್ನನ್ನು ನೋಡಿದ. ಕಣ್ಣರಳಿಸಿದ್ದೇ ತಡ ಆ ವ್ಯಾಧ ಸುಟ್ಟು ಹೋದ. ಮುಂದೆ ವರ್ತಕರ ಸಹಾಯದಿಂದ ನಮ್ಮದಾದಂತಹ ಈ ಚೈತ್ಯ ದೇಶವನ್ನು ನಾನು ಕಂಡೆ. ನಿಮ್ಮಲ್ಲಿ ಬಂದು ಸೇರಿದೆ ಚಿಕ್ಕಮ್ಮ. ಕೇವಲ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮಲ್ಲಿ ಸತ್ಯವನ್ನು ಹೇಳದೆ ಉಳಿದೆ ಚಿಕ್ಕಮ್ಮ. ನನ್ನನ್ನು ಕ್ಷಮಿಸಿಬಿಡಿ. ಹಾಗೆ ಹೇಳಬೇಡಕ್ಕಂತ ಅಮ್ಮ ಎನ್ನುವ ಹಾಗೆ ಬಾಯಿ ತುಂಬ ಕರೆಯುವಾಗಲೇ ಹೃದಯ ತುಂಬಿ ಬಂತು ಕಂದ. ನಿನಗಿಂಥ ಸಮಸ್ಯೆಗಳು ಆವರಿಸಿಕೊಂಡಿದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಇಂಥ ಸಂಕಷ್ಟದ ಸುರಿಮಳೆಗೆ ಸಿಲುಕಿಕೊಂಡು ಇಲ್ಲಿಯವರೆಗಾಗಿ ಓಡೋಡಿಕೊಂಡು ಬಂದಿದ್ದೀಯ ಎನ್ನುವ ವಿಚಾರ ಈಗ ಅರ್ಥವಾಯಿತು ಕಂದ. ಈ ಕೈಗಳಿಂದ ನಾನು ಅದೆಷ್ಟೋ ಕೆಲಸವನ್ನು ಮಾಡಿಸಿಕೊಂಡು ಬಿಟ್ಟೆ. ಇಲ್ಲ, ತಪ್ಪಿಲ್ಲ ಚಿಕ್ಕಮ್ಮ. ಮಗಳೇ, ಅಮ್ಮ, ಆದರೆ ಇನ್ನು ಮುಂದಕ್ಕೆ ನೀನು ಹೀಗಿರಕೂಡದು ಕಂದ. ಮತ್ತೆ ಕಣ್ಣೀರನ್ನು ಒರೆಸಿಕೊ.
ನನ್ನಲ್ಲಿ ಅದೆಷ್ಟು ಆಭರಣಗಳುಂಟು, ಪಟ್ಟೆ ಸೀರೆಗಳುಂಟು. ಅದೆಲ್ಲವನ್ನ ನೀನು ತೊಟ್ಟುಕೊಳ್ಳಬೇಕು. ಸಾಮ್ರಾಜ್ಞಿ ಆಗಿದ್ದಾಗ ಯಾವ ರೀತಿಯಾಗಿದ್ದೀಯೋ ಅದೇ ರೀತಿಯಾಗಿ ನನ್ನ ಕಣ್ಣಿಗೆ ನೀನು ಕಾಣಿಸಬೇಕು. ಅಮ್ಮನ ಆಸೆಯನ್ನೊಂದು ನೆರವೇರಿಸಿಕೊಡು ಮಗಳೇ, ನೀನು ತೊಟ್ಟುಕೊಳ್ಳಬೇಕು. ಎಲ್ಲ ನಿನಗೆ ಕೊಡ್ತೇನೆ ನಾನು. ಚಿಕ್ಕಮ್ಮ, ಪಟ್ಟೆ ಸೀರೆಯನ್ನು ಉಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ, ಆಭರಣಗಳನ್ನು ಶೃಂಗರಿಸಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಆದರೆ ನಿಮಗೆ ನಾನು ಎದುರು ಮಾತಾಡುತ್ತೇನೆ ಎನ್ನುವ ಹಾಗೆ ಖಂಡಿತವಾಗಿಯೂ ಭಾವಿಸಬಾರದು. ಯಾರು ಶೃಂಗಾರ ಮಾಡಬೇಕು, ಯಾರು ಶೃಂಗಾರ ಮಾಡಬಾರದು ಎನ್ನುವುದನ್ನು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದೇನಿಲ್ಲ. ಇಲ್ಲ, ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣೋರ್ವಳು ಅವಳು ಶೃಂಗಾರ ಮಾಡುತ್ತಾಳಂತಾದ್ರೆ ಅದು ಹೆಣಕ್ಕೆ ಮಾಡಿದಂತಹ ಶೃಂಗಾರಕ್ಕೆ ಸಮ. ಹಾಗಾಗಿ ನನ್ನಲ್ಲಿ ಯಾವ ಕಾರಣಕ್ಕೂ ಶೃಂಗಾರ ಮಾಡಿಕೋ ಎನ್ನುವ ಹಾಗೆ ಹೇಳಬೇಡಿ ಚಿಕ್ಕಮ್ಮ, ಹೇಳಬೇಡಿ. ಹೇಳುವುದಿಲ್ಲ ಮಗಳೇ, ನಾನು ಹೇಳುವುದಿಲ್ಲ, ಖಂಡಿತವಾಗಿ ಹೇಳುವುದಿಲ್ಲ. ಹಾಗೆ ಆಭರಣವಿರಲಿ, ಬಂಗಾರವಿರಲಿ, ಯಾವುದೇ ವಸ್ತ್ರವಿರಲಿ, ಅದಕ್ಕಿಂತಲೂ ಉನ್ನತವಾದ ಸಂಪತ್ತು, ಸೌಭಾಗ್ಯ ಯಾವುದು ಕೇಳಿದ್ರೆ ನಮ್ಮ ಮಾಂಗಲ್ಯ, ಮುತ್ತೈದೆಗೆ ಅರಶಿನ ಕುಂಕುಮ. ಅದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೆ ಬೇಕೇ? ಮುತ್ತೈದೆಯಾದವಳಿಗೆ ಅರಶಿನ ಕುಂಕುಮ ಬೇಡ ಅಂತ ನಾನು ಖಂಡಿತವಾಗಿಯೂ ಹೇಳಲಾರೆ ಚಿಕ್ಕ. ಹೌದಲ್ವೇ? ಅದನ್ನು ನಾನು ಕೊಡ್ತೇನೆ ಕಂದ. ಗೊತ್ತಾಯ್ತು ಮಗಳೇ? ನನಗೆ ತಿಳಿದಿಲ್ಲ. ತಿಳಿದಿಲ್ಲ. ಸರಿ, ದೇವ ಬ್ರಾಹ್ಮಣರು ನಮಸ್ಕರಿಸಿದ್ದೇನೆ. ಅಮ್ಮ, ಆದಷ್ಟು ಶೀಘ್ರವಾಗಿ ನಮ್ಮ ಪುರವನ್ನು ನಾವು ಸೇರ್ಬೇಕು. ನನ್ನ ಮಕ್ಕಳೆಲ್ಲಿದ್ದಾರೆ? ಅಪ್ಪನ ಮನೆಯಲ್ಲಿದ್ದಾರೆ. ಅವರನ್ನು ನೋಡಬೇಕಲ್ಲ ನನಗೆ. ಹೌದಲ್ಲ? ತಾಳು ತಾಳು, ಕಳಿಸಿಕೊಡ್ತೇನೆ ನಾನು. ಮಗಳೇ, ಅರಶಿನ ಕುಂಕುಮವನ್ನು ಇಟ್ಟಿದ್ದೇನೆ. ಅಂದಣ ಉಂಟು, ಅಂದಣವನ್ನೇರಿಕೊಂಡು ಅವರನ್ನು ಒಟ್ಟಿಗೆ ನೀನು ಪುರವನ್ನ ಸೇರಿಕೊಡ್ಬೇಕು. ಆದೀತು, ಹೋಗು ಕಂದ. ದಮಯಂತಿ, ಚಿಕ್ಕಮ್ಮ, ಚಿಕ್ಕಮ್ಮ. ಮಹಾರಾಜ, ಪುರೋಹಿತರೇ, ಮಾತಿಗೆ ಮನ್ನಣೆಯನ್ನು ಕೊಟ್ಟಂತಹ ನಾನು ನಮ್ಮ ಮಗಳನ್ನು ಕರ್ಕೊಂಡು ಸ್ವಾಮಿ, ವಿಚಾರ ಯಾಕೆ? ಸಿಂಧೂರಗೆ ಮನೆ ಆದಣ ಬನಿಳಿಯುವ ತಾಯಿ ತಂದೆಯರಡಿಗೆ ಶೋಕ ವಂದಿಸಿ ಯಮ ವಿಧಿಗಳಿಷ್ಟಾದುದೆ ಎನಲು ತಿಳಿದುಕೊಂಡವರು ಶಿವ ಪಾರ್ವತಿಯರಂತೆ ನಾವು ಇಲ್ಲಿಂದ ತೆರಳಿದವರು, ನಾರಾಯಣ ಲಕ್ಷ್ಮಿಯರಂತೆ ನಾವು ಇಲ್ಲಿಂದ ಹೋದವರು. ಎಂತಹ ಸ್ಥಿತಿ ಬಂತು ಮಗಳೇ. ಇಂದೀಗ ಈ ದಮಯಂತಿ ದರಿದ್ರ ಲಕ್ಷ್ಮಿಯಾಗಿ ನಿಮ್ಮ ಅಂಗಳಕ್ಕೆ ಬಂದಿದ್ದಾಳೆ. ಮಗಳೇ, ಹೀಗೆ ಬಾ, ಹೀಗೆ ಬಾ. ಇದನ್ನು ಹುಡುಕುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಮಗಳೇ, ಮಗಳೇ. ಅಪ್ಪ, ನಾನು ಸಾಕಿದ ಕಡು ಮುದ್ದು ಗಿಣಿಯನ್ನು ಬೇಟನಿಗೆ ಅರ್ಪಿಸಿದಂತಹ ಸ್ಥಿತಿ ಬಂದು ಒದಗಿತಲ್ಲ ದಮಯಂತಿ ಮಗಳೇ, ಮಗಳೇ. ಅಪ್ಪ, ಯಾರಿಗಾದರೂ ಕೂಡ ಸಿರಿತನದಲ್ಲಿ ಬಡತನ ಬರಬಹುದು, ಆದರೆ ಸ್ವಾಭಿಮಾನದಲ್ಲಿ ಬಡತನ ಬರಬಾರದು. ಮುಚ್ಚು ಮಗಳೇ. ಆ ಕಾರಣದಿಂದ ಹಾಗೆ ಉಳಿದು ಬಿಟ್ಟೆ ನಾನು. ಕಣ್ಣೀರಿಡ್ಬೇಡ ಮಗಳೇ. ನೋಡು, ನೋಡುವುದಕ್ಕೆ ನನ್ನ ಮಕ್ಕಳಲ್ಲಿ ಮಕ್ಕಳೇ, ಮಕ್ಕಳೇ, ಮಕ್ಕಳೇ. ಚಂದ್ರಸೇನ, ಸಂತೋಷವಾಯಿತು. ನನ್ನ ಮಕ್ಕಳನ್ನು ನೋಡಿದದೆಷ್ಟು ಸಮಯಗಳಾಯಿತು. ಮಕ್ಕಳೇ, ಹೇಗಿದ್ದೀರಿ ಮಕ್ಕಳೇ ನೀವು? ನಾವು ಚೆನ್ನಾಗಿದ್ದೇವೆ. ಅಪ್ಪ, ನೋಡಿ ಮಕ್ಕಳು ಕೇಳುವಂತಹ ಪ್ರಶ್ನೆಯನ್ನು. ಅಪ್ಪ ಎಲ್ಲಿ ಅಂತ ಕೇಳ್ತಾರೆ. ಕಡುಮುದ್ದು ಮಗಳೇ ತುಗುಡಾಗೊಳ್ಳಲು ನಿನ್ನ ರಮಣ ಅಡಗಿ ಕೊಡಿರು ಹುಡುಗಿರುವೆನು
ಏನಾಗ್ತದೆ ಮಗಳೇ? ಕಣ್ಣೀರು ಒರೆಸಿಕ ಮಗಳೇ. ಮಕ್ಕಳೇ, ಈ ಮಕ್ಕಳ ಮುಖ ನೋಡುವುದಕ್ಕೆ ಸಾಧ್ಯ ಇಲ್ಲ. ಹೋಗಿ ಹೋಗಿ ಅಲ್ಲಿ ಹಾಲು ಹಣ್ಣು ಹೋಗಿ ಮಕ್ಕಳೇ. ಮಗ ಬೇಸರಿಸಬೇಡ. ಆದೀತು. 3 ಲೋಕದಲ್ಲಿ ನೀವು ನಿನ್ನ ಗಡ್ಡೆಯಲ್ಲಿದ್ದರೂ ಕೂಡ ಹುಡುಗಿಸುವಂತಹ ಜವಾಬ್ದಾರಿ ನನಗೆ ಮಗಳೇ. ಆದೀತು. ನನಗೆ ಮಗಳೇ. ಹೋಗು. ಪುರೋಹಿತರೇ, ಮಹಾಪ್ರಭು, ಮಹದುಪಕಾರ ಮಾಡಿದ್ದೀರಿ. ದಮಯಂತಿ ಎಲ್ಲಿ ಹೇಗೆ ಅನ್ನುವುದನ್ನು ಬಹಳ ಶ್ರಮ ವಹಿಸಿ ಒಂದು ಒಪ್ಪಿಸಿದ್ದೀರಿ ಮಕ್ಕಳ. ಆದರೆ ಮಗಳ ಮುಖ ನೋಡ್ತಾ ಇದ್ದೇನೆ, ಒಬ್ಬಕ್ಕಳ ಮುಖ ನೋಡ್ತಾ ಇದ್ದೇನೆ. ಈಗ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದೇನೆ. ಪಡವಿ 3ರಲ್ಲಿ ನಳಭೂಪತಿಯಲ್ಲಿ ಇದ್ರೂ ಕೂಡ ಹುಡುಕಿಕೊಂಡು ಕರೆದುಕೊಂಡು ತಂದು ಕರೆದುಕೊಂಡು ಬಂದ್ರೆ ಏನು ಕೊಡ್ತೀನಿ ಸ್ವಾಮಿ? ಕೊಡುವುದಕ್ಕೆ ನನ್ನಲ್ಲಿ ಅಲ್ಲ, ಅರ್ಧ ರಾಜ್ಯ. ಹೌದು, ಅರ್ಧ ಕೊಟ್ಟಾಗಿದೆ. ಎಲ್ಲವೂ ನಿಮಗೆ. ಆದಷ್ಟು ಶೀಘ್ರವಾಗಿ ಹೋಗಿ ಬರ್ತೇನೆ. ಒಂದು ಉಪಕಾರ ಮಾಡಿ. ಮಹಾರಾಜ, ನಿಮ್ಮ ಮಾತಿನ ಪ್ರಕಾರವಾಗಿ ಹಾ. ನಳ ಮಹಾರಾಜನನ್ನು ಹುಡುಕುತ್ತಾ ಮುಂದುವರಿದೆ. ಹೋದಿರಾ? ಕೊನೆಗೆ ಅಯೋಧ್ಯಪುರವನ್ನು ಅಯೋಧ್ಯೆಗೆ ಹೋದಿರಾ? ಹೌದು. ಅಲ್ಲಿ ಆದ್ರೆ ಅಲ್ಲಿ ಮಾಡಿದಂತಹ ಊಟವನ್ನು ಕಂಡಾಗ ಮಾತಾಡಬೇಡಿ. ಈ ಬ್ರಾಹ್ಮಣರನ್ನು ಕಳಿಸಿಕೊಟ್ರೆ ಹೀಗೆ ಯಾಕೆ? ಊಟದ ವಿಚಾರ ಹೇಳುವುದಲ್ಲದೆ ಬೇರೆ ಅದು ಹೇಳಲಿಲ್ಲ. ಹಾಗಲ್ಲ, ಅದು ಮುಗಿದಿಲ್ಲ. ಊಟ ಅಲ್ಲ, ಮತ್ತೆ ಅಲ್ಲಿಯೂ ಕೂಡ ನಾನು ಊಟ ಮಾಡಿದ್ದೆ. ಊಟ ಮಾಡಿದ್ದನ್ನು ಹೇಳಲಿಕ್ಕೆ ಏನುಂಟು ಅಲ್ಲ, ಸ್ವಾಮಿ? ನೀವು ಮಧ್ಯದಲ್ಲಿ ಬಾಯಿ ಹಾಕುದು ಯಾಕೆ ಸ್ವಾಮಿ? ನಾನು ನನ್ನ ಮಗ ಮುಂದುವರಿಸ್ತೇನೆ. ಅಳಿಯ ನಳಬೇಕಲ್ಲ ನನಗೆ. ನಳನ ಬಗ್ಗೆಯೇ ಹೇಳುವುದಕ್ಕೆ ನಾನು ಹೊರಟದ್ದು. ಅದು ಹೇಳಿ. ಅಂದ್ರೆ ಆ ಊಟದ ರುಚಿ ಉಂಟಲ್ಲ. ಏನು ಸ್ವಾಮಿ? ಹಾಗಲ್ಲ, ನಳ ಮಹಾರಾಜ ಮಾಡಿದಂತಹ ಊಟದ ರುಚಿ ಅಂದ್ರೆ ನಳಪಾಕ. ಅದು ಊಟ ಹಾಗಿತ್ತು. ಹೌದು, ಹಾಗೆಂದು ಮಾಡಿದ ಭಟ್ರು ಯಾರು ಎನ್ನುವ ಹಾಗೆ ಹೋಗಿ ನೋಡಿದಾಗ ಎಷ್ಟು ಊಟ ಮಾಡಿದ್ದೇನೋ ಅಷ್ಟನ್ನೆಲ್ಲ ವಾಂತಿ ಮಾಡಿದ್ದೇನೆ ಸ್ವಾಮಿ. ಹೌದು, ಅಂದ್ರೆ ವಿಕಾರ ಸ್ವರೂಪಿ. ಅಡುಗೆ ಮಾತ್ರ ನಳನದ್ದು. ಅಡುಗೆ ನಳನದ್ದು. ಹೌದು, ಮಾಡಿದವ ವಿಕಾರ ಸ್ವರೂಪಿ. ಒಂದಕ್ಕೊಂದು ಸಾಮ್ಯತೆಯ ಬರುತ್ತದೆ. ಹಾಗಿದ್ರೆ ಊಟದ ಪಾತಕಿ ಸಂಜೆಗಳೊಳಗಿದ್ದ ಖ್ಯಾತನೇ ನಿನ್ನ ಪ್ರೀತ ವಿಷಯವೋ ಯಾರು ತಿಳಿದ ಹಾಗೆ ನೋಡಿರುವುದುಗಳನ್ನು ಸೇರಿಸಲಾದವರು ಸೇರಿಕೊಳ್ಳಿವೋ ಪುರೋಹಿತರು ಆಡಿದಂತಹ ಮಾತುಗಳನ್ನು ನಾನು ಕೇಳಿದೆ. ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿದರು. ಹಾಗಾದ್ರೆ ಖಂಡಿತವಾಗಿಯೂ ಅಲ್ಲಿರುವವರು ನಳ ಎನ್ನುವಂತಹ ಭಾವುಕ ಸತ್ಯವೇ. ನನ್ನ ಮನೆದೇವರೇ ಇರುವುದಲ್ಲಿ ಹೇಗೆ ಹೇಳುವೆ? ತಾತ, ಮಗಳೇ, ಈಗ ನಾವೊಂದು ಉಪಾಯವನ್ನು ಮಾಡಬೇಕು. ಏನು ಹೇಳು? ಆ ಪಾಕವನ್ನು ಮಾಡಲಿಕ್ಕೆ ನಳ ಮಹಾರಾಜರಿಂದಲ್ಲದೆ ಅನ್ಯರಿಂದ ಸಾಧ್ಯವೇ ಇಲ್ಲ. ಈ ಹೊತ್ತಿನಲ್ಲಿ ನೀವೊಂದು ಡಂಗುರವನ್ನು ಸಾರಬೇಕು. ನಾನು ಡಂಗುರ ಹರಿಸು. ಏನು ಅಂತ? ದಮಯಂತಿಗೆ ಮದುವೆ. ಹೇಗೆ ಹೇಳಿ ನಾಲಿಗೆ? ಎಂತದ್ದು? ಆಚಾರ ಏನು, ಕುಲಾಚಾರ ಏನು, ಧಾರ್ಮಿಕತೆ ಏನು, ಸಂಸ್ಕಾರ ಏನು, ಸಂಸ್ಕೃತಿ ಏನು ನನ್ನ ಮಗಳಾಗಿ ನಿಂತ ನೆಲ ಕೊಸೆಯಬಹುದು, ಬೀಸುವ ಗಾಳಿ ವಿಷವಾಗಬಹುದು, ಕುಡಿಯುವ ನೀರು ವಿಷವಾಗಬಹುದು. ಪುನರ್ವಿವಾಹ. ನಾನು ವಾಕ್ಯ ಇನ್ನೂ ಪೂರ್ತಿ ಮಾಡ್ಲಿಲ್ಲಪ್ಪ. ದಮಯಂತಿ ಪುನಃಸ್ವಯಂವರ ಅಂತ ಹೇಳಿದ್ರೆ ಅದು ನೆಪ ಮಾತ್ರ. ನಾ ಮದುವೆ ಆಗ್ಲಿಕ್ಕೆ ಹೊರಟವಳಲ್ಲ. ನನಗೆ ಈ ಪ್ರಾಯದಲ್ಲಿ ಯಾಕೆ ಮದುವೆ ಹೇಳಿ? ನನಗೆ ಬೇಕಾಗಿರುವುದು ನಳಚಕ್ರವರ್ತಿ. ಆ ಬಾಹುಕ ಎನ್ನುವಂತಹ ನಳ ಬರಬೇಕಾದದ್ದು ಇಲ್ಲಿಗೆ ಅಗತ್ಯ. ಅದಕ್ಕೆ ಬೇಕಾಗಿ ದಮಯಂತಿ ಪುನಃಸ್ವಯಂವರ ಎನ್ನುವಂತಹ ಡಂಗುರವನ್ನು ಹೊರಿಸಬೇಕು. ದಶಮಿಯ ದಿವಸ ಮುಹೂರ್ತ. ಆದರೆ ಎಲ್ಲಾ ರಾಜರುಗಳಿಗೆ 9 ದಿವಸಗಳ ಮುಂಚಿತವಾಗಿ ಓಲೆಯನ್ನು ಕಳುಹಿಸಿದರೆ ಅಯೋಧ್ಯೆಗೆ ಮಾತ್ರ ಮದುವೆಯ ಹಿಂದಿನ ದಿವಸ ಓಲೆಯನ್ನು ಕಳುಹಿಸಬೇಕು. ಇಲ್ಲಿಂದ ಅಯೋಧ್ಯೆಗೆ 200 ಯೋಜನೆಗಳಷ್ಟು ದೂರವಿದೆ. ಹೌದು. ಆ 200 ಯೋಜನ ದೂರವನ್ನು ಕ್ರಮಿಸಿ ಬರಲು ಅವರಿಗೆ ಅರ್ಧ ದಿನ ಸಾಕಾಗುವುದಿಲ್ಲ ಅಲ್ವೇ? ಆ ಬಾಹುಕ ಎನ್ನುವಂತಹ ನಳ ಇದ್ದರೆ ಖಂಡಿತವಾಗಿಯೂ ಅರ್ಧ ದಿವಸದಲ್ಲಿ ಈ ನಗರವನ್ನು ಕುಂಡಿನಾಪುರವನ್ನು ಸೇರುವುದಕ್ಕೆ ಸಾಧ್ಯ. ಹೌದೇ? ಯಾಕೆ ಗೊತ್ತೇ? ಅವರು ಅಶ್ವಹೃದಯ ರಥಕಲ್ಪ ಎನ್ನುವಂತಹ ವಿದ್ಯೆಯನ್ನು ಕಲಿತವರು. ಹಾಗಾಗಿ ಹೇಳ್ತಾ ಇದ್ದೀನಿ, ಡಂಗುರವನ್ನು ಸಾರಿ. ದಮಯಂತಿ ಪುನರ್ಸ್ವಯಂವರ. ಸರಿ, ನಿನ್ನ ಈ ವ್ಯವಸ್ಥೆ ಒಪ್ಪಬಹುದೀಗ. ಆದಿತ್ತಲ್ಲ ಪುರೋಹಿತರೇ, ಎಲ್ಲರೂ ಸೇರುವಂತೆ ದಮಯಂತಿ ಪುನರ್ಸ್ವಯಂವರವನ್ನು ಘೋಷಿಸಬೇಕು. ಎಲ್ಲೆಡೆ ಕೂಡ ರಾಜಾಧಿರಾಜಗಳಿಗೆ ಓಲೆಯನ್ನು ಬರೆದು ಕೊಡಬೇಕು. ನನ್ನ ಅಯೋಧ್ಯೆಗೆ ಮಾತ್ರ
ಯಾರು ಬಂದದ್ದು ಗೊತ್ತಾಯ್ತಾ? ಯಾರದು? ಒಬ್ರು ಭಟ್ರು ಬಂದ್ರು. ಹೌದು. ಊಟಕ್ಕೆ ಕಳುಹಿಸಿದೆ. ಹಾ. ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರಂತೆ, ನೀವು ಮುಖ ತೋರಿಸಲಿಲ್ಲ. ಅದ್ಯಾಕೆ? ಯಾಕೆ ಈ ಮುಖವನ್ನೆಲ್ಲ ಅಂತವರಿಗೆ ನೋಡುವಂತ ಮುಖ ಆದ್ರೂ ಆಗ್ಬೋದು. ತೋರಿಸಬೇಕಿತ್ತೊಮ್ಮೆ, ತೊಂದರೆ ಇಲ್ಲ. ಒಂದು ಲೇಖನವನ್ನು ಕೊಟ್ಟು ಹೋಗಿದ್ದಾರೆ, ಎಲ್ಲರೂ ಕೇಳುವಂತೆ ವಾಚಿಸ್ತೇನೆ. ಸ್ವಸ್ತಿ ಗುಳಿಗೆ ಜಗತ್ತಿಗೆ ಭಕ್ತಿ ವಂಶಾಧಿಪರು ಸತ್ಯ ಗುಣಾನ್ವಿತರಿಸಗೆ ಜಗದ ಪೃಥ್ವಿ ಪರದ ಒಳಗೆ ಸ್ವಸ್ತಿ ಶ್ರೀ ಶುಭ ಸೂಚಕವಾಗಿರುವಂತಹ ಲೇಖನ. ಕೊಂಡಿನಾಪುರದ ರಸರಾಗಿರುವಂತಹ ಭೀಮಕನು ಮಾಡುವ ನಮಸ್ಕಾರಗಳು. ನಾವೆಲ್ಲರೂ ಕ್ಷೇಮ, ಸದಾ ನಿಮ್ಮ ಕ್ಷೇಮವನ್ನು ಬಯಸುತ್ತಾ ಇದ್ದೇವೆ. ವಿಷಯ ಚದುರ ನಡನ ತ್ರಿಭುವನ ಧೂಳಿಲ್ಲದರಿಂದ ಬದಲಾಗಿ ಸಮಯಂತಿಗೆ ಮುದದಿ ಸ್ವಯಂವರ ಮಾಡ್ಬೇರು ದಯವಿಟ್ಟು ಒದಗಿರುವ ಗುರುವಿಗೆ ನನ್ನ ಮಗಳಾಗಿರುವಂತಹ ದಮಯಂತಿಯನ್ನು ಚತುರ ಚಕ್ರವರ್ತಿ ನಳನಿಗೆ ಇದ್ದು ಮದುವೆ ಮಾಡಿದ ವಿಚಾರ ನೀವೆಲ್ಲರೂ ತಿಳಿದವು. ಆದರೆ ಈಗ ಸದ್ಯದ ಪರಿಸ್ಥಿತಿ, ತನ್ನ ನಳ ತನ್ನ ಚಕ್ರವರ್ತಿತನವನ್ನ, ರಾಜ್ಯವನ್ನ, ಬೊಕ್ಕಸವನ್ನ, ಭಂಡಾರವನ್ನು ಎಲ್ಲವನ್ನ ಕಳೆದುಕೊಂಡಿದ್ದಾನೆ. ದೇಶಾಂತರ ಹೋಗಿದ್ದಾನೆ. ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾರೆ. ಮಾತ್ರವಲ್ಲ, ಈಗ ಸದ್ಯ ಮಕ್ಕಳು ದಮಯಂತಿ ನನ್ನ ಕೈ ಬಂದು ಸೇರಿದ್ದಾರೆ. ನನ್ನ ಮಕ್ಕಳ ಗತಿಯನ್ನು ಮಾತ್ರವಲ್ಲ, ಮಗಳ ಕಣ್ಣೀರನ್ನು ಕಂಡಿರುವಂತ ನಾನು ನನ್ನ ಮಗಳಾದ ದಮಯಂತಿಗೆ ಪುನರ್ ಸ್ವಯಂ ಏನಾಯ್ತು ನಿನಗೆ? ಹೇಳು. ಹೇಳಿದ್ದೇನೆ ನಾನು, ಆ ಬೆಂಕಿ ಹತ್ರ ಎಲ್ಲ ಹೆಚ್ಚಿಗೆ ನಿಲ್ಲಬೇಡ, ತಲೆ ತಿರುಗುತ್ತದೆ, ಪಿತ್ತ ಅಧಿಕ ಆಗುತ್ತದೆ ಅಂತ. ಆಧರಿಸಿ ಸರಿಯಾಗಿ ನಿಲ್ಲು. ಮತ್ತೆ ಒದುದೆ ಬರಲು ಬಂದನೆ ಕರುವುದು ಕವಿಯ ದಿನದವದಿಗೆ ಯಜಬಗಳಿಗೆ 13ಕ್ಕೆ ಶುಭಲಗ್ನ ಕುಶಲ ದೋಳಿತೆಗೆ ವಸುದೆ ಪಾಲಕರೆಲ್ಲ ಬಂದು ಸೇರಿದ್ದಾರೆ. ಎಸೆವ 13 ಗಳಿಗೆಗೆ ನಾಳೆ ನಡೆಯುವಂತ ಶುಭ ಲಗ್ನಕ್ಕೆ ನೀನು ಬರಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ಸಮ್ಮತವೇ ನಿಮಗೆಲ್ಲ? ಹೇಳಿರಿ, ಯಾಕೆ ಎಲ್ಲರೂ ಕೂಡ ಸುಮ್ಮನೆ ಕುಳಿತಿದ್ದೀರಿ? ಯಾಕೆ ಒಬ್ಬರ ಬಾಯಿ ಇನ್ನೊಬ್ಬರ ಕಿವಿಯಲ್ಲಿ ಗುಡಿ ಕಟ್ಟಿದೆ? ಹೇಳಿರಿ, ಉತ್ತರವನ್ನು ಹೇಳಿರಿ. ಹೌದು, ನೀವು ಯಾರು ಉತ್ತರಿಸಲಾರಿರಿ. ಭರತ ಭೂಮಿಯ ಭಾಗ್ಯ ಸಂಸ್ಕಾರದ ಧರ್ಮವನ್ನು ಮೀರಿ ನಡೆಯುವಂತ ಈ ಕೃತ್ಯಕ್ಕೆ ನೀವೇನು ನಾವೇನು ಯಾರೂ ಕೂಡ ಉತ್ತರಿಸಲಾರರು. ಆದರೆ ಬರೆದಿದ್ದಾನಲ್ಲ ಭೀಮಕ, ಮಗಳ ಕಣ್ಣೀರನ್ನು ಕಂಡು ಕರಗಿದ್ದೇನೆ ಎನ್ನುವ ಹಾಗೆ. ಮಗಳ ಕಣ್ಣೀರನ್ನು ಕಂಡು ಕರಗಿದಂತಹ ಭೀಮಕ ಮಗಳ ಗಂಡನ ಯೋಗ್ಯತೆಯನ್ನು ತಿಳಿದಿದ್ದಾನೆ. ಬಚಕಿಗುಯ ಮೂಡಿ ಕಷ್ಟಗಳಿಗೆ 2 ದಿನವೂ
ನಳ ಚಕ್ರವರ್ತಿ. ಹ. ಅಂತಹ ಯೋಗ್ಯತಾವಂತರಿ ಇಂತಹ ಒಂದು ಪರಿಸ್ಥಿತಿ ಒದಗಿ ಬರ್ತದೆ ಅಂತಾದ್ರೆ ಏನನ್ನಬೇಕು ಒಂದೂ ನನಗರ್ಥವಾಗುವುದಿಲ್ಲ. ದರೊಳ ನಳನ ಯೋಗ್ಯತೆ ಸಮಸ್ತ ಔಷಧಿಗಳಿಗೂ ಕೂಡ ಅಮೃತನ ಹನಿಯನ್ನು ಸಿಂಚಿಸಿ ಔಷಧೀಶ್ವರ ಎನ್ನುವಂತಹ ನೆಗಳತೆಗೆ ಪಾತ್ರನಾಗಿದ್ದಾನೆ. ಮಾತ್ರವಲ್ಲ, ಚಂದ್ರವಂಶದಲ್ಲಿ ಹುಟ್ಟಿದಂತ ಭಾಗ್ಯರತ್ನನಾಗಿದ್ದಾನೆ. ಉಪನಿಷತ್ತಿನ ನಿರ್ಬಂಧದಂತೆ ಷಡ್ ಚಕ್ರವರ್ತಿಗಳಲ್ಲಿ ಒಬ್ಬರಾಗಿ ಮೆರೆದಂತಹ ಭಾಗ್ಯ ಚೂಡಾಮಣಿ. ಅಂತಹ ಪುಣ್ಯ ಪುರುಷನಿಗೆ ಕಾಲದೋಷದಿಂದಲೋ ಕರ್ಮದೋಷದಿಂದಲೋ ಏನೋ ಸಂಕಷ್ಟ ಕಷ್ಟ ಪ್ರಾಪ್ತವಾಗಿದೆ ಎಂಬುದನ್ನು ತಿಳಿಯದೆ ಆತ ಈ ರೀತಿಯಾಗಿ ಮಾಡುತ್ತಾನೆ ಅಂತಾದರೆ ಇದರ ಅರ್ಥ ಏನು? ದಮಯಂತಿಗೆ ಪುನರ್ಸ್ವಯಂವರವನ್ನು ಮಾಡುತ್ತಾನಂತೆ. ದಮಯಂತಿಗೆ ಇಬ್ಬರು ಮಕ್ಕಳಿದ್ದಾರೆ. ಏನು ಶರೀರದಲ್ಲಿರುವಂತಹ ಕಾಮವನ್ನು ತೀರಿಸುವುದಕ್ಕಾಗಿ ಅವಳು ಕಾತರನಾಗಿದ್ದಾಳೆ. ಹಾಗಲ್ಲ, ತನ್ನ ಗಂಡನಿಗೆ ಒದಗಿ ಬಂದಿರುವಂತಹ ಪರಿಭವ ಸಂಕಷ್ಟ ಎಲ್ಲಿದ್ದಾನೋ ಹೇಗಿದ್ದಾನೋ ಎನ್ನುವ ಅರ್ಥದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದರೆ ಆ ಅರ್ಥವನ್ನು ಸರಿಯಾಗಿ ತಿಳಿಯದೇ ಇರುವಂತಹ ಮೂಢಮತಿ ಈ ರೀತಿಯಾಗಿ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದಾನೆ. ಆತನ ವಿಚಾರ ಬಿಟ್ಟು ಬಿಡೋಣ. ಬಂದು ಸೇರುತ್ತಾರಲ್ಲ ಕೈಗೊಂಡಿರುವಂತಹ ಈ ಕೃತ್ಯಕ್ಕೆ ಬಂದು ಸೇರುವಂತಹ ಮೂರ್ಖರು ಬಂಡರಾಜರುಗಳು. ಮೊನ್ನೆಯ ತನಕ ನಳ ದಮಯಂತಿಯರು ಪಟ್ಟವನ್ನೇರಿ ಕುಳಿತಾಗ ಅಮ್ಮ ತಾಯಿ ಹಸಾದ ಎನ್ನುವ ಹಾಗೆ ಕೈ ಮುಗಿದು ದೀರ್ಘದಂಡ ಪ್ರಣಾಮವನ್ನು ಮಾಡುತ್ತಿದ್ದಂತ ಈ ಮೂರ್ಖರೆಲ್ಲ ಇಂದು ನಳನಿಂದ ಪರಿತ್ಯಕ್ತಳಾಗಿದ್ದಾಳೆ ಎಂಬುದನ್ನು ತಿಳಿದು ಕಾಮುಕ ತನದಿಂದ ಮದುವೆಯಾಗುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ ಅಂತಾದ್ರೆ ಏನು ಮಾಡೋಣ? ಆ ಸಭೆಗೆ ಹೋಗುವಂತ ಅವಕಾಶ ನನಗೊಂದು ಸಿಕ್ಕಬೇಕಿತ್ತು. ಅಲ್ಲಿ ಬಂದು ನೆರೆದಿರುವಂತಹ ಪುಂಡರು ಆ ರಾಜರು ಕಾಮುಕರನ್ನೆಲ್ಲ ತಲೆಯನ್ನು ಕಡಿದು ರಕ್ತದ ಓಕುಳಿಯನ್ನು ಹರಿಸುತ್ತಿದ್ದೆ. ಏನು ಮಾಡೋಣ? ನಾಳೆ ನಡೆಯುವಂತ 13 ಗಳಿಗೆಗೆ ಮದುವೆ. ಇಲ್ಲಿಂದ ಕುಂಡಿನಾಪುರಕ್ಕೆ ಹೋಗಬೇಕು ಅಂತಾದ್ರೆ 15 ದಿನಗಳ ಕಾಲಾವಕಾಶ ಬೇಕು. ಏನು ಮಾಡಲಿ ಶಿವನೇ? ಇಲ್ಲಿ ಬರಿದೆ ಬರಿದೆ ನೀ ಕ್ರೋಧದಳು ನಿಮ್ಮ ಪರಿಸ್ಥಿತಿಯನ್ನು ಕಾಣುವಾಗ ನನಗೊಂದು ಹಳೆಯ ಗಾದೆ ನೆನಪಾಗುತ್ತದೆ. ಏನೋ ಅದು ಈಗ ಗಾದೆ ನಿನಗೆ ನೆನಪಾಗುವುದು? ಕೈಯಲ್ಲಿ ಆಗದವ ಮೈಯನ್ನೆಲ್ಲ ಪರಚಿಕೊಂಡಿದ್ದಾನೆ. ನಿಮ್ಮದು ಹಾಗೆ ಆಯ್ತು. ಹೇಗೆ? ಇಲ್ಲ ಅಂತಾದ್ರೆ ಸ್ವಯಂವರ ನಡೆಯುವುದು ಎಷ್ಟೋ ದೂರ. ನೀವು ಇಲ್ಲಿ ಪ್ರಳಯ ಕಾಲ ರುದ್ರನ ಹಾಗೆ ತಾಂಡವವಾಡ್ತಾ ಇದ್ದೀರಲ್ಲ ಸ್ವಾಮಿ. ಏನು ಪ್ರಯೋಜನ? ಆಗದ ಊರಿಗೆ ಹೋಗದ ಓಲೆ ಅಂತ. ಅಲ್ಲಿ ನಡೆಯುವ ಸ್ವಯಂವರ ನಡೆಯುತ್ತದೆ. ಸುಮ್ಮನೆ ಬಡಿವಾರದ ಮಾತು. ಏನ ಮಾಡಲಿ ನಾನು, ಏನ ಮಾಡಲಿ ನಾನು, ಸತ್ವಹೀನಂದಾಗಿಯೋ ಸತ್ವಹೀನಂದಾಗಿಯೋ ಮಾನಿನಿ ಮದುವೆಗೆ ದಿನ 15
ಮನದಿಂದ ಬಂದರೆ ಮಾತ್ರ ತೀರ್ಥವಲ್ಲ, ತುಳಸಿ ದಳದಿಂದ ಬಂದರೂ ತೀರ್ಥವಾಗುತ್ತದೆ. ಬಡವನಾದರೂ ನೀನು ಹೇಳಿದ್ದು ಸರಿಯಾಗಿದೆ, ಸತ್ಯವಾಗಿದೆ, ಸಾಧುವಾಗಿದೆ. ಅಲ್ವೇ? ಅಯ್ಯೋ, ವಾ. ಏನು ಮಾಡಲಿ ನಾನು? ಸತ್ವ ಹೀನನಾಗಿ ಏನು ದಿನ 15 ಇರೆ ಆ ಮಾನಿನಿಯ ಮದುವೆಗೆ ಒಂದು ವೇಳೆ 15 ದಿವಸ ಇರುತ್ತಾ ಇದ್ದರೆ ಅಲ್ಲಿರುವಂತಹ ಪುಂಡ ರಾಜರ ತಲೆಯನ್ನು ಕಡಿಯುತ್ತಾ ಇದ್ದೆ, ರಕ್ತದ ಓಕುಳಿಯನ್ನು ಹರಿಸುತ್ತಾ ಇದ್ದೆ, ಮದುವೆಯನ್ನು ನಿಲ್ಲಿಸುತ್ತಾ ಇದ್ದೆ. ಮಹಾಪ್ರಭುವೇ, ನೀವು ಕದನ ಕಲಿ ಎಂಬುದು ನಾನು ಕೂಡ ತಿಳಿದ ವಿಚಾರ. ಆದರೆ ಏನು? ಹೇಳುವುದು ಸುಲಭ, ಮಾಡುವುದು ಕಷ್ಟ. ಹೇಗೆ? ಅಲ್ಲಿಗೆ ಬರುವಂತವರೆಲ್ಲ ಸಾಮಾನ್ಯರಲ್ಲ, ರಾಜಾದಿರಾಜರು. ಏನು? ಹೊರಗೈಲಿ ಯಾರು ಬರುವುದಿಲ್ಲ, ಆಯುಧ ಪಾಣಿಗಳಾಗೆ ಬರ್ತಾರೆ. ಅಂತವ್ರನ್ನು ಎದುರಿಸುವುದಕ್ಕೆ ಕೈಲಾಸದಿಂದ ಪ್ರಭು ಪರಮೇಶ್ವರನೇ ಧರಿಗಿಳಿದು ಬಂದರು. ಅಂತವರನ್ನು ಕೂಡ ಹಿಮ್ಮೆಟ್ಟಿಸ್ತದೆ. ಆದಾಗ ನೀವೆಲ್ಲ ಯಾವ ಲೆಕ್ಕ? ಏನು ತುಟಿ ಮೀರಿ ಮಾತನಾಡುತ್ತಿರುವೇನು? ಸಲುಗೆ ಕೊಟ್ಟದ್ದು ಹೆಚ್ಚಿಗೆ ಆಯಿತು. ಏನು ಮಾಡೋಣ? ಕಾಡಿನಲ್ಲಿ ನೀರು ತಂದು ಕೊಟ್ಟೆ, ಒಂದಿಷ್ಟು ಅನ್ನದ ಋಣಕ್ಕೆ ಒಳಗಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ನಿನ್ನ ಈ ನಯ ವಿನಯ ಸಲುಗೆ ಕೊಟ್ಟರೆ ತುಟಿ ಎಲ್ಲಿ ಉಸಿರೆತ್ತಿದೆ ಅಂತಾದ್ರೆ ನನಗೆ ಕತ್ತರಿಸಿ ಅನ್ನು ಜಾಗ್ರತೆ. ಪ್ರಭು, ಹಾಗಾದ್ರೆ ನಿಮ್ಮಲ್ಲಿ ಛಲ ಇದೆ ತಾನೆ? ಚೋರ! ನಿಮ್ಮನ್ನು ಕೆಳಕುವುದಕ್ಕೆ ಬೇಕಾಗಿ ಈ ರೀತಿಯ ಮಾತುಗಳನ್ನು ಹೇಳಬೇಕಾಯ್ತು. ನನ್ನನ್ನು ಕ್ಷಮಿಸಿ, ಹೋಗಲೇಬೇಕೆಂಬ ಮನಸ್ಸು ಇರುವುದಾದ್ರೆ ಚಿಂತೆ ಮಾಡಬೇಕಂತ ಅಗತ್ಯವಿಲ್ಲ. ನಾಳೆ ಗಳಿಗೆ 5ರೊಳಗೆ ನಿಮ್ಮ ರಥವನ್ನು ಕುಂಡಿನಾಪುರದಲ್ಲಿ ತಟ್ಟುತ್ತಲೆಂದ ಕರವ ತಟ್ಟುತ್ತಲೆಂದ ಬಳಿರೆ 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 ಒಂದು ಪಗಾರ ವಿರಜಿದು ವಿರಜಿದು ಒಂದು ಪಗಾರ ಪ್ರಭು, ಏನು ಹೇಳಿದ ನೀನು? 5 ಗಳಿಗೆಗೆ ಮೊದಲು ನಿಮ್ಮ ರಥವನ್ನು ನಾನು ಕುಂಡಿನಾಪುರದಲ್ಲಿ ನಿಲ್ಲಿಸ್ತೇನೆ. ಈ ಸತ್ಯವೇ? ಮಾತು ಸತ್ಯ. ಸತ್ಯವೇನು? ನಂಬಬಹುದೇ ಇದನ್ನು? ಧಾರಾಳವಾಗಿ. ಆವಾಗ ನಾನು ಕ್ರೋಧಗೊಂಡೇ ನಿನಗೆ ಬೈದೆ ಎನ್ನುವ ಕಾರಣಕ್ಕಾಗಿ ನನ್ನ ಕ್ರೋಧವನ್ನು ತಗ್ಗಿಸುವುದಕ್ಕಾಗಿ ಹೀಗೆ ಹೇಳ್ತಾ ಇರುವೆಯ? ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಸ್ವಾಮಿ ನನಗೆ. ಹಾಗಾದರೆ ಸತ್ಯ, ಒಂದು ಉಪಕಾರವನ್ನು ಮಾಡುವೆಯ? ಹಾಗೆ ಕೇಳಬಾರ್ದು ಪ್ರಭು. ಈ ಉಪಕಾರವನ್ನು ನಾನು ಎಂದಿಗೂ ಕೂಡ ಮರೆಯಲಾರೆ. ಏನು ಹೇಳಿ? ಆದರೆ ಒಂದು ಭಾವುಕ, ಏನು? ನಿನ್ನಲ್ಲಿ ನನಗೆ ನಂಬಿಕೆ ಬರುವುದಿಲ್ಲವಪ್ಪ. ನಂಬಿಕೆ ಬರಬೇಕು ಅಂತಾದರೆ ಏನಾದರೂ ಒಂದು ಕಣ್ಣಿಟ್ಟು ನನ್ನನ್ನು ನೋಡಂತೆ. ಇಂತಹ ತೀಕ್ಷ್ಣತೆ ಮಧ್ಯಾಹ್ನದ ಕಾಲದಲ್ಲಿ ಸೂರ್ಯನನ್ನಾದರೂ ಹತ್ತಿರದಿಂದ ಕಾಣಬಹುದು, ಇವನ ಕಣ್ಣುಗಳನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಕರ ತಟ್ಟಿ ಭಾಷೆಯನ್ನು ಕೊಡುವೆಯೋ? ಖಂಡಿತವಾಗಿ ಹೇಳಿದಂತ ಮಾತು ಸಂತೋಷವಾಯಿತು.
ನನ್ನ ಆತ್ಮೀಯನಾಗಿ ಇದುವರೆಗೆ ನಲ್ಲಿ ನಿಂತದ್ದಕ್ಕೆ ಸಾರ್ಥಕವಾಯಿತು. ಈ ಒಂದು ಉಪಕಾರವನ್ನು ಯಾವ ಕಾರಣಕ್ಕೂ ಎಂದಿಗೂ ನಾನು ಮರೆಯಲಾರೆ. ಹಾಗಾದರೆ ಇಲ್ಲಿಂದ ಈಗಲೇ ಹೊರಡೋಣ. ಇಲ್ಲ ಪ್ರಭು, ನೀವು ಬಹಳಷ್ಟು ಆಯಾಸ ಪಟ್ಟಿದ್ದೀರಿ. ಒಂದು ಕೆಲಸ ಮಾಡಿ, ಚೆನ್ನಾಗಿ ಸ್ನಾನ ಮಾಡಿ ಮೃಷ್ಟಾನ್ನ ಭೋಜನ ಉಂಡು ಹಂಸತೂಲಿಕ ತಲ್ಪದಲ್ಲಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡಿ. ಇವನದ್ದು ಬೇರೆ. ಈಗ ಮಲಗಿದರೆ ಯಾವಾಗ ಹೇಳುವುದು? ಎಲ್ಲ ಮುಗಿದ ಮೇಲೆ. ಯಾಕೆ ಮತ್ತೆ ಜವಾಬ್ದಾರಿ ಇರೋದು ನನಗಲ್ವೋ? ಹೌದು. ಹಾಗಾದ್ರೆ ನೀವು ತಲೆ ಬಿಸಿ ಮಾಡೋದು ಯಾಕೆ? ಹಾಗಾದ್ರೂ ಬೇಗ ಹೋಗಬೇಕು ತಾನೆ. ನೀವು ವಿಶ್ರಾಂತಿ ಪಡ್ಕೊಳ್ಳಿ. ರಥ ಎಲ್ಲ ಸಿದ್ಧ ಆದ ಕೂಡಲೇ ನಿಮ್ಮನ್ನು ನಾನು ಕರೀತೇನೆ. ರಥ ಸಿದ್ಧಪಡಿಸಿದ ಕೂಡಲೇ ನನ್ನನ್ನು ಕರೆಯುವುದಕ್ಕೆ ಬರಬೇಡ. ರಥ ತಯಾರಾಗಿದೆ, ಬನ್ನಿ ರಥವನ್ನು ಏರಿಕೊಳ್ಳಿ. ರಥವನ್ನು ಸಿದ್ಧಪಡಿಸಿದೆಯಾನು? ಏರಿಕೊಳ್ಳಿ ಪ್ರಭು. ಅಯ್ಯೋ ದೇವರೇ, ಹೌದೇನು? ನನ್ನನ್ನು ಹೇಗೆ ಸಾಯುವುದಕ್ಕೆಂದು ಕರೆದುಕೊಂಡು ಹೋಗುವುದಾ ನೀನು? ಅರ್ಥ ಆಗ್ಲಿಲ್ಲ. ನೋಡಿದ್ಯಾ ಕುದುರೆಗಳು? ಹೌದು. ಅದು ಈಗ ಸಾಯುತ್ತದೋ ಇನ್ನೊಂದು ಗಳಿಗೆಯಲ್ಲಿ ಸಾಯುತ್ತದೋ ಅಂತ ಇದ್ದೆ. ನೀವು ಎಣಿಸಿದ್ದು ಮಾತ್ರ. ಬಡಕಲು ಶರೀರದ ಕುದುರೆಗಳನ್ನು ಕಟ್ಟಿದೆಯಲ್ಲ ನೀನು. ಸ್ವಾಮಿ, ಏನು ಅದು ಬಡಕಲ ಕುದುರೆ. ಹೌದು. ನಮ್ಮಲ್ಲಿ ಆಗ ಇರಲಿಕ್ಕೆ ಕೆಲವು ಕುದುರೆಗಳುಂಟು. ಅದು ಎಲ್ಲವೂ ಕುದುರೆಗಳಲ್ಲ, ಕೆಲವು ಕತ್ತೆಗೆ ಹುಟ್ಟಿದ ಕುದುರೆಗಳುಂಟು. ಹೌದಾ? ಹೇಸರ ಕತ್ತೆ. ಹಾಗಾದ್ರೆ ಇದು ಕುದುರೆಯಲ್ಲಿ ಕೆಲವು ಬೇರೆ ಬೇರೆ ಉಂಟು. ಆಟದ ಕುದುರೆ ಬೇರೆ, ಓಟದ ಕುದುರೆ ಬೇರೆ, ನೋಟದ ಕುದುರೆ ಬೇರೆ. ಇದು ಯಾವುದು? ಕೆಲವು ಬೆಳಿಗ್ಗೆದ್ದು ಓಡುವ ಕೆಲವು ಕುದುರೆಗಳು ಕಾಣುವಾಗ ಉಂಟಲ್ಲ, ಪಶ್ಚಾತ್ತಾಪ ಆಗ್ತಾ ಉಂಟು. ಹೌದಪ್ಪ, ಕೆಲಸ ಮಾಡ್ಲಿಕ್ಕೆ ಸಂಕಟ. ಅದು ಓಟಕ್ಕೆ ಮಾತ್ರ. ಆದ್ರೆ ಈ ಇಂಥ ಕುದುರೆನೇ ನಾನು ಯಾಕೆ ಕಟ್ಟಿದ್ದು ಯಾಕೆ ನನಗೆ ಸರಿ ಗೊತ್ತಿಲ್ಲ. ಇದು ಇಲ್ಲಿ ಅಷ್ಟ ಸುಳಿಗಳುಂಟೋ ಅಂತ ಕಾಣುತ್ತದೆ. ಹೌದಾ? ಎಲ್ಲಿಂದ ಕೇಳಬೇಡಿ, ಗೊತ್ತಿಲ್ಲ. ಆದ್ದರಿಂದ ಅಷ್ಟ ಸುಳಿಗಳು ಉಂಟ ನೋಡಿ. ಹೌದು, ಇದರಲ್ಲೆಲ್ಲ ಅಷ್ಟ ಸುಳಿಗಳಿವೆ. ಹಾಗಾದ್ರೆ ಹಣೆಯಲ್ಲಿ ಬಾಸುರಲ್ಲಿ ಕೆಳಗೆ ಎಲ್ಲಿಯಾದ್ರೂ ಬರ್ತಿ ಆದ್ರೆ ಸಾಕು. ಇದೆ. ಯಾಕೆ ನನಗೆ ಗೊತ್ತಿದೆ ಅದು. ಅಶ್ವಹೃದಯವನ್ನು ಬಲ್ಲವರು. ಹಾಗಾದ್ರೆ ತಡೆ ಯಾಕೆ? ಯಾಕೆ? ಮುಹೂರ್ತ ನಿಲ್ತಾ ಉಂಟು. ನಿಲ್ಲಿಸು ರಥವನ್ನು. ನನ್ನ ಕರವಸ್ತ್ರ ಬಿದ್ದು ಹೋಯಿತು. ಎಲ್ಲಿ? ಅದನ್ನು ಈಗ ಹೆಕ್ಕಿಕೊಂಡು ಬರುತ್ತೇನೆ. ನಿಲ್ಲಿಸು, ನಿಲ್ಲಿಸು ರಥವನ್ನು. ಮರೆಯ ಮಾತೇರಲು ಮನದಲ್ಲಿ ಬೆತ್ತಿ ಬೆರಗಾಗಿ ದೊರಕದಿರುವುದು ನಿನಗೆ. ಮಹಾಪ್ರಭುವೇ, ಹೌದು, ಕರವಸ್ತ್ರ ಕೈ ಜಾರಿತೆ. ಹೌದು, ಈಗ ತಾನೇ ಇಲ್ಲೇ ಬಿದ್ದಿದೆ. ಅದನ್ನು ಪಡೆಯಬೇಕೆ? ಹೌದು. ಅದು ದೊರಕುವ ಸ್ಥಿತಿಯಲ್ಲಿ ಇಲ್ಲ ಪ್ರಭು. ಯಾಕಪ್ಪ? ಒಂದು ಮಾತು ಕೇಳುತ್ತಾ ಇದ್ದೇನೆ. ಏನು? ನಿಮಗೆ ಕರವಸ್ತ್ರ ಬೇಕೇ, ಸ್ವಯಂವರ ನಿಲ್ಲಿಸಬೇಕೆ ಹೇಳಿ? ಅದು ಎರಡೂ ಆಗಬೇಕು. ಕರವಸ್ತ್ರವೂ ಬೇಕು, ಸ್ವಯಂವರ ನಿಲ್ಲಬೇಕು. ಇಲ್ಲ, ಸ್ವಯಂವರ ನಿಲ್ಲಿಸಬೇಕು ಅಂತ ಆದ್ರೆ ಕರವಸ್ತ್ರ ದೊರಕುವುದಿಲ್ಲ. ಕರವಸ್ತ್ರ ಬೇಕು ಅಂತ ಆದ್ರೆ ಸ್ವಯಂವರ ನಿಲ್ಲಿಸಲಿಕ್ಕಾಗುದಿಲ್ಲ. ಯಾಕೆ? ಅದು ಇಲ್ಲಿ ಬಿದ್ದಿದೆ ಎಂಬಾಗ ನೀವು ಭಾವಿಸಿದ್ರು, ಬಿದ್ದದ್ದು ಇಲ್ಲಿ ಅಲ್ಲ. ಇಲ್ಲಿಂದ 62 ಯೋಜನ ಹಿಂದೆ. ಮರಳದಿರು ತಡಿ ನಿಮಿಷ, ಮರಳದಿರು, ಮರಳದಿರು ನಿಮಿಷ. ನೀರಾರರುಗು ವಂಚಿತ ಬೇಡ, ನೀನ ವಂಚಿತ ಬೇಡ. ನೀನು ಯಾರು? ತ್ರೈ ಜಗದರಸು ನಡನು ಪನೋರ್ವನಲ್ಲದೆ ಬರದು ಈ ವೇಗಗಳು ಹರಿಹರ ಹರಿಹರ ಮರಳದಿರು ತಡಿ ನಿಮಿಷ. ಮರಳದಿರು
ಮರಳದಿರು ತಡೆ ಅರ ನಿಮಿಷ. ಯಾಕೆ? ಹೌದೇನು? ಎಷ್ಟು ದೂರ ಉಳಿಯಿತು? 62 ಯೋಚನೆ. ಎಷ್ಟು? 60. 62 ಯೋಜನ ಹಿಂದೆ ಉಳಿದಿದೆ ಕರವಸ್ತ್ರ. ಅಪ್ಪಪ್ಪ, ಏನು ಆಶ್ಚರ್ಯವಿದೆ! ಈ ರೀತಿಯಾಗಿರುವಂತ ಮನೋವೇಗವಲ್ಲ, ಮನೋವೇಗದಿಂದ ಬರಬೇಕು ಅಂತಾದ್ರೆ ಯಾರಿಂದ ಸಾಧ್ಯ? ಹರಿಹರ ಅದ್ಯರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಈತನ್ಯಾರು? ಈತ ನನ್ನ ಅರಮನೆಯನ್ನು ಪ್ರವೇಶ ಮಾಡಿದ ಮೇಲೆ ಒಂದೊಂದು ನಡೆದ ಘಟನೆಗಳನ್ನು ಎಣಿಸುತ್ತಾ ಮೆಲುಕು ಹಾಕಿದೆ ಅಂತಾದರೆ ಈತ ಯಾರು, ಈತನ ಯೋಗ್ಯತೆ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಸಾಧ್ಯವಿತ್ತು. ಆದರೆ ಏನು ಮಾಡೋಣ, ಅಜ್ಞಾನಿಯಾಗಿ ಹೋದೆ. ಬರುವ ಸಂದರ್ಭದಲ್ಲಿ ಸಿಂಹಾಸನದಲ್ಲಿದ್ದ ನಾನು ಎದ್ದು ನಿಂತೆ. ನನಗೆ ಅರಿವಾಗದೇ ಇರುವ ರೀತಿಯಲ್ಲಿ ಎದ್ದು ನಿಂತೆ. ಯಾವಾಗ ಎದ್ದು ನಿಲ್ಲಬೇಕಾದದ್ದು? ಹೆತ್ತ ತಾಯಿ ಬರುವಾಗ, ಬ್ರಹ್ಮಜ್ಞರಾಗಿರುವಂತಹ ಬ್ರಾಹ್ಮಣ ಬಂದಾಗ, ಚಕ್ರವರ್ತಿ ಎದುರಿಗೆ ಬಂದು ನಿಂತಾಗ. ಹಾಗಾದರೆ ಈತರನ್ನು ನೋಡಿ ನಾನು ಎದ್ದು ನಿಂತದ್ದು ಯಾಕೆ? ಚಕ್ರವರ್ತಿ ಆ ವಿಶೇಷತೆಯಿಂದಲೇ ಎದ್ದು ನಿಂತೆ. ಆಮೇಲೆ ಬೇಟೆಗೆ ಹೋದಾಗ ಕೈಯನ್ನು ಆಧರಿಸು, ನನ್ನನ್ನು ಎದ್ದು ನಿಲ್ಲಿಸು ಅಂತ ಅವನ ಕೈಯನ್ನು ಹಿಡಿದೆ ಅಂತಾದರೆ ಕಬ್ಬಿಣದ ಸಲಾಕೆಯಂತೆ ನಾನು ನನಗೆ ಗೋಚರಿಸಿತು. ಯಾಕೆ ಹೀಗೆ ಅಂತ ಕೇಳಿದಾಗ ಯಾವುದೋ ಒಂದು ಉತ್ತರವನ್ನು ಕೊಟ್ಟೆ. ಎಲುಬು ಗಟ್ಟಿ ಉಂಟು, ಎಲುಬು ಸಿಕ್ಕಿದ್ದು ಅಂತ. ಆಮೇಲೆ ಮಿಷ್ಟಾನ್ನವನ್ನು ತಂದು ಉಣಬಡಿಸಿದ. ನೀರು ಬೆಂಕಿ ಇಲ್ಲದೆ ಒಂದು ಧಾನ್ಯವನ್ನು ಬೇಯಿಸ್ತಾನೆ ಅಂತಾದ್ರೆ ಆ ಯೋಗ್ಯತೆ ಇರುವುದು ಯಾರಿಗೆ? ನಳ ಚಕ್ರವರ್ತಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಮತ್ತೆ ನಾನು ಪತ್ರವನ್ನು ವಾಚಿಸುವ ಕಾಲದಲ್ಲಿ ದಮಯಂತಿಗೆ ಪುನರ್ ಸ್ವಯಂವರ ಕೇಳಿದಾಗ ದರೆಯಲ್ಲಿ ತಲೆ ತಿರುಗಿ ಮೂರ್ಛಿತರಾಗಿ ಬಿದ್ದು ಬಿಟ್ಟ. ತನ್ನ ಹೆಂಡತಿಗೆ ಮತ್ತೊಂದು ಮದುವೆ ಮಾಡುತ್ತಾರೆ ಅಂತಾದ್ರೆ ಅದನ್ನು ಕೇಳಿದಾಗ ತಲೆ ತಿರುಗದೆ ಇದ್ದೀತೆ, ಜೀವಂತ ಇದ್ದವನಿಗೆ ತಲೆ ತಿರುಗದೆ ಇದ್ದೀತೆ. ಅಲ್ಲಿಯೂ ಗೊತ್ತಾಗಲಿಲ್ಲ, ನನಗೆ ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಈಗ ನೋಡಿದರೆ ಕರವಸ್ತ್ರ 62 ಯೋಜನ ಹಿಂದೆ ಉಳಿಯಿತು. ಅಷ್ಟ ಸ್ಪಷ್ಟತೆಯಿಂದ ನಿಖರವಾಗಿ ಹೇಳುವುದಕ್ಕೆ ಹೇಗೆ ಸಾಧ್ಯ? ರಥದ ಚಕ್ರ ತಿರುಗುವಿಕೆಯಿಂದ ಮಾತ್ರ ಇಂತಿಷ್ಟು ಯೋಜನ ಗಮಿಸಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಎಷ್ಟು ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಹರಿಹರಾದ್ಯರಿಂದಲೂ ಸಾಧ್ಯವಿಲ್ಲ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ನಳ ಚಕ್ರವರ್ತಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಹಾಗಾದ್ರೆ ನನ್ನ ಸನಿಹದಲ್ಲಿರುವಂತಹ ಈ ಮಹಾನ್ ವ್ಯಕ್ತಿ ಯಾರು? ನನ್ನ ಭೂಪತಿ, ನನ್ನ ಚಕ್ರವರ್ತಿ, ಪುಣ್ಯಾತ್ಮ. ನೀನು ಯಾರು? ಹೀಗೆ ಬಾ. ಅಯ್ಯ, ನೀನು ಯಾರಯ್ಯ? ಹೊಸ ಪ್ರಶ್ನೆ. ನಿಮ್ಮ ಬಳಿ ಬಂದು ಇಷ್ಟು ವರ್ಷವಾಯಿತು, ನಾನು ಯಾರು? ನಾನು ಬಾಹುಕ. ಅಲ್ಲ, ನೀನು ನಳ. ನಾನು ನಳ ಅಲ್ಲ, ಬಾಹುಕ ಅಲ್ಲ. ಬಾವುಕ ಅಲ್ಲ, ನಳ. ನಾನು ನಳನೆ. ನೀನು ನಳನೆ. ನಾನು ನಳನೆ. ನೀನು ನಳನೆ ಅಲ್ಲ, ಬಾಹುಕ. ನೀನು ನಳ ಅಲ್ಲ, ಅಲ್ವಾ? ಬಾಳದೈಯದಿಂದ ನಾನು ಕೇಳಿದಯರು ಒಳಬಾರಿನೋ ಕೇಳಿದರು ಒಳಬ ನೀರು ನಿರ್ಧರಿಸಿ ಏಳಲಾಕ್ಷಣ ಬಾಳದೈಯದಿಂದ
ಕೇಳಿದಳು ಒಳವ ನೀನು ಬೆಳ ಬೆಳ ಬೆಳದಿಲ್ಲ ಕವಿಗಳು ನಾಲಿಗೆಯ ಹಿರಿದು ಬೀಳುಗೊಡುವೆ ಪ್ರಾಣಗಳನ್ನು ಭಾವುಕ ಪ್ರಭು, ಬಹಳ ದೈನ್ಯದಿಂದ ನಿನ್ನಲ್ಲಿ ಬೇಡಿಕೊಂಡರೂ ಕೂಡ ನೀನು ಒಪ್ಪಿಕೊಳ್ಳುವುದಿಲ್ಲ, ನಿನ್ನ ಗುಟ್ಟನ್ನು ನೀನು ಬಿಟ್ಟುಕೊಡುವುದಿಲ್ಲ ಎಂಬುದು ಸ್ಪಷ್ಟವಾಯಿತು. ಇಲ್ಲವಯ್ಯ, ಈ ಋತುಪರ್ಣನ ಜೀವನದಲ್ಲಿ ಅನ್ಯಾಯವನ್ನು ಮಾಡಿದೆ, ಅಪಚಾರವನ್ನು ಗೈದೆ. ಅಂತ ಅಪಚಾರ ಮಾಡಿರುವಂತಹ ಈ ನಾಲಿಗೆ ಇದ್ದು ಪ್ರಯೋಜನ ಏನು? ಈ ಶರೀರವನ್ನಿನ್ನು ಉಳಿಸಿಕೊಳ್ಳುವುದು ಯಾತಕ್ಕಾಗಿ? ಕನತರ ಚಕ್ರವರ್ತಿಗಳನ್ನು ನಾನು ಒಬ್ಬ ಭಾವುಕನಿಗೆ ಹೋಲಿಸಿದೆ ಅಂತಾದರೆ ಈ ನಾಲಿಗೆ ಉಳಿದು ಪ್ರಯೋಜನ ಉಂಟೆ? ಅದಲ್ಲ, ನೀನು ಭಾವುಕ ಅಲ್ಲ, ನಾಳ ನೇ ಹೌದು ಅಂತಾದರೆ ನಿನ್ನನ್ನು ನಾನು ದುಡಿಸಿಕೊಂಡೆ, ನಿನ್ನನ್ನು ನಾನು ಬೈದೆ, ಭಂಗಿಸಿದೆ. ಆ ಕಾರಣಕ್ಕಾಗಿಯೂ ಈ ನಾಲಿಗೆ ಇರಕೂಡದು. ನೀನು ಸತ್ಯ ಮುಚ್ಚಿಡುತ್ತಾ ಇದ್ದೆ. ಆದ್ದರಿಂದ ನೋಡು, ನನ್ನ ಈ ನಾಲಿಗೆ ಇನ್ನು ಉಳಿಯುವುದಿಲ್ಲ, ನಾನು ಉಳಿಯುವುದಿಲ್ಲ. ನನ್ನ ಈ ನಾಲಿಗೆಯನ್ನು ಕತ್ತರಿಸಿಕೊಂಡು ನನ್ನ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಅನರ್ಥದ್ದು ಮಾಡಿಕೊಳ್ಳಬೇಡುವಪ್ಪ. ಸತ್ಯಾಂಶ ತಿಳಿಬೇಕಾದದಲ್ಲವೇ? ವಿಶ್ವದ ದೇಶವನ್ನು ಆಳುವಂತ ಚಕ್ರವರ್ತಿ ನಳ ಹುರದುಳಿದುಳಿಲುವರಿಲ್ಲ ಸಿರಿಯೋಳ್ ಸುರಪನಿಂದ ಮೇಲು ದೊರೆಯೇ ಸ್ಮರಣಾಕಾರದ ಮೋದ ಪರಿಗಣಿದೆಯೋ ನಿನ್ನ ಸ್ಮರಣಾಕಾರವೆಲ್ಲ ಮೋದ ಪರಿಗಣಿದೆಯ ಪ್ರಭು, ನನ್ನ ದೊರೆಯೇ, ನನ್ನ ಚಕ್ರವರ್ತಿಗಳನ್ನು ನಾನಿಲ್ಲಿ ನೋಡುತ್ತಾ ಇದ್ದೇನೆ, ಕಾಣುತ್ತಾ ಇದ್ದೇನೆ. ನಳಭೂಪತಿ ಅಲ್ಲದೆ ಮುಕ್ಕುಳಿದ ದೇವತೆಗಳಾದರೂ ಕೊರೆಗಳಿಗೆ ಸಮಾನ ಎಂದು ಹೇಳಿದಂಥ ಸಾಧ್ವಿ ಶಿರೋಮಣಿ ಆ ದಮಯಂತಿ ಮನ್ಮಥನಂತಹ ರೂಪವನ್ನು ಹೊಂದಿರುವಂತಹ ನಿಮ್ಮ ಕಾಯ ಎಲ್ಲಿಗೆ ಹೋಯಿತು ಸ್ವಾಮಿ? ನಿಮ್ಮದಾಗಿರುವಂತಹ ಈ ರೂಪ ಈ ರೀತಿಯಾಗಿ ವಿಕಾರಕ್ಕೆ ಯಾಕೆ ಒಳಗಾಯಿತು ಹೇಳಿ? ಇಂತಹ ದುಸ್ಥಿತಿ ಚಕ್ರವರ್ತಿಗಳ ಪಾಲಿಗೆ ಯಾಕೆ ಪ್ರಾಪ್ತವಾಗಿದೆ? ಈ ಋತುಪರ್ಣರಲ್ಲಿ ಹೇಳಲಾರೆಯ ಸ್ವಾಮಿ, ಹೇಳಲಾರೆಯ? ಹೇಗೋ ಇರಬೇಕಾದಂತ ನನ್ನ ಪರಿಸ್ಥಿತಿ ಈ ರೀತಿ ಆಗಬೇಕು ಅಂತ ಆದ್ರೆ ಇದಕ್ಕೆ ಕಾರಣ ಬೇರೆ ಏನು ಅಲ್ಲವಪ್ಪ, ಶನಿ ಪ್ರಭಾವ, ಶನಿ ಕಾಟದಲ್ಲಿ ಈ ರೀತಿ ಆಗ ಹೋಯಿತು ಪುಣ್ಯಾತ್ಮ. ಶನಿಯ ಕಾಟ ಶನಿಯಿಂದಲಾಗಿ ಹೇಗಾಗಿ ಹೋಯಿತು. ಹೀಗೆ ಶನಿಯ ಕಾಟ ಭಾವುಕ ಅಲ್ಲ, ನನ್ನ ಚಕ್ರವರ್ತಿಗಳಾಗಿರುವಂತ ನಿಮ್ಮ ಈ ಶನಿಯಿಂದಲಾಗಿ ಭಾವುಕ ವೇಷ ಅಲ್ಲ, ನನ್ನ ಭಾವನೆಗೆ ಬದಲಾಗುವುದಕ್ಕೆ ಕಾರಣವಾಗಿರುವಂತ ಈ ವೇಷ ಹೋಗಲೇಬೇಕು ಸ್ವಾಮಿ, ಹೋಗಲೇಬೇಕು. ಶನಿಯ ಕಾಟ, ಶನಿ ವಿಮೋಚನಾ ಮಂತ್ರ ನಾನು ತಿಳಿದಿದ್ದೇನೆ, ಅದನ್ನು ನಿಮಗೆ ಉಪದೇಶಿಸ್ತೇನೆ. ಈ ಶನಿಯಿಂದ ಬಿಡುಗಡೆ ಹೊಂದಿ ಸ್ವಾಮಿ. ಯಾರು ನೀನು? ನಾನೇ ಶನಿ. ಯಾಕೆ ಪೀಡಿಸಿದೆ? ಮೂರು ಮೂರ್ತಿಗಳ ಆಜ್ಞೆ. ಏನು ಅಂತ? ಎಷ್ಟು ವರ್ಷ ಪೀಡಿಸುವುದಕ್ಕೆ? 30 ವರ್ಷ. ತೆಗೆ 0. 3 ಯಾವ ಕಾರಣಕ್ಕೂ ದೀರ್ಘಾವಧಿಯವರೆಗೆ ಪೀಡಿಸಕೂಡದು. ಹಾಗೆ ಹಾಗೆ. ನಳ, ದಮಯಂತಿ, ಹಾ. ಋತುಪರ್ಣ, ಹಾ. ಕಾರ್ಕೋಟ ಹಾ. ಇವರ ಹೆಸರುಗಳನ್ನು ಉಚ್ಚರಿಸಿದವರನ್ನು ನೀ ಪೀಡಿಸಕೂಡದು. ಹಾ. ಇದು ನನ್ನ ಆಜ್ಞೆ, ಹಾಗೆ ಗೊತ್ತಾಯ್ತಲ್ಲ? ನನ್ನೊಮ್ಮೆ ಬಿಡು ಮಾರೆ. ಬಿಡುವುದಿಲ್ಲ, ಇನ್ನಷ್ಟು ಸಮಯ ನೀನು ಬೇಕು. ಹೀಗೆ ಬಾ, ಹೀಗೆ ಬಾ.
ನಿಮ್ಮ ವೇಷ ಮುಗಿಲಿಲ್ವಾ? ವೇಷ ಮುಗಿಬೇಕು ಅಂತ ಆದ್ರೆ ಆಟ ಮುಗಿಬೇಕಲ್ಲ. ಆಟ ಮುಗಿದ್ರೆ ಮಂಗಳಾದ ಮೇಲೆ ತೆಗೆಯುವುದೇ. ಹೌದಾ? ಯಾವಾಗ ಮಂಗಲ ಆಗುವುದು? ನಿಮ್ಮದು ಸಮಯ ಮೀರುತ್ತಾ ಉಂಟಾ ಪ್ರಭು? ಸ್ವಯಂವರ ಎಂಬಾಗ ನಿರ್ಧಾರವಾಗಿದೆ. ಹೌದು. ಅಲ್ಲಿಯವರೆಗೂ ಈ ವೇಷ ಬೇಕು ಎಂಬಾಗ ನಾನೇ ಕೇಳಿ ಇಟ್ಟುಕೊಂಡದ್ದು ಪ್ರಭು. ಯಾರೋ ಒಂದು ಜನ ಬಂದ್ರಲ್ಲ ಇಲ್ಲಿಗೆ ಆಡು. ಹೌದು, ನಿಮ್ಮನ್ನು ಯಾರು ನೋಡುವುದಕ್ಕೆ ಬರ ಹೇಳಿದ್ದಾರಂತ ಹೇಳಿದ್ದಾರೆ. ಹೌದು ಪ್ರಭು, ಈಗಲ್ಲ ಆಯ್ತು. ಆದರೆ ಎಲ್ಲವನ್ನು ಪಡ್ಕೊಂಡು ಮರಳಿ ಹೋಗಬೇಕು, ಪುರವನ್ನು ಸ್ವಾಧೀನ ಮಾಡಬೇಕು ಎಂಬಂತ ಆಸೆ ನನಗೆ ಇದೆ. ಅದಕ್ಕೆ ಅಚ್ಚಾಗಿರುವಂತಹ ಮಂತ್ರವನ್ನು ನಾನು ನಿಮಗೆ ಹಾಗೆ ಚಕ್ರವರ್ತಿಯಾದಂತ ನಾನು ಹಾಗೆ ಕೊಂಡುಕೊಳ್ಳೋ ಹಾಗೆಲ್ಲ. ಆದ್ದರಿಂದ ಅಶ್ವಹೃದಯ ರಥಕಲ್ಪವನ್ನು ಇದು ನಿಮಗೂ ನಾನು ಉಪದೇಶಿಸ್ತೇನೆ. ಆದರೆ ಸಾಲ ತೀರಿತು ಕೊಂಡುಕೊಳ್ಳುವ ವ್ಯವಹಾರ ನಡೆಯಿತು. ಆದರೆ ಒಂದು ತಾವು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಅರಮನೆಗೆ ಬಂದು ಒಂದು ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು. ಖಂಡಿತವಾಗಿ ಬರ್ತೇನೆ. ಧನ್ಯನಾದೆ. ವೀರ ನೀನ್ಯಾರು ತವ ಊರ್ಯ ಉದಿಗ ವೀರ ಧೀರ ಸೇರಿಕೊಂಡಿದ್ದು ಇಂದಲಾಗಿ ವೀರ ನೀನ್ಯಾರು ಯಾರೋ ಓ ಧೀರ, ಎಲ್ಲೆಲ್ಲಿ ಯಾಕೆ ನೋಡುತ್ತೀರಿ? ನಾನೇ ಮಾತಾಡುದು ನಿಮ್ಮಲ್ಲಿ, ಇಲ್ಲಿ ನೋಡಿ. ನನ್ನಲ್ಲಿಯಾ? ಹೌದು. ನಾನು ತೀರ ಅಲ್ಲ, ಮತ್ತೆ ಬರೇ ಬೀರ. ಅಯ್ಯೋ, ಅದು ಯಾಕೆ ಹಾಗೆ? ಹಾಗೆ ಹಾಗೆ. ಇದು ನಿಮ್ಮನ್ನು ಕರೆಸಿದವಳು ನಾನೇ. ಯಾಕೋ? ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುವುದಕ್ಕಿದೆ. ಪ್ರಶ್ನೆ? ಹೌದು. ತುಂಬಾ ಉಂಟಾ? ತುಂಬಾ ಉಂಟು. ಜಟಿಲವಾದದ್ದ? ಅಲ್ಲ, ಸುಲಭದ ಪ್ರಶ್ನೆಯನ್ನೇ ಕೇಳುತ್ತೇನೆ. ಒಂದೊಂದೇ ಕೇಳಬೇಕಾ? ಉತ್ತರ ಕೊಡಬಹುದಾ? ಉತ್ತರ ಕೊಡಬಹುದಾದಂತಹ ಪ್ರಶ್ನೆಗಳನ್ನೇ ಕೇಳುತ್ತೇನೆ. ಪ್ರಯತ್ನಿಸ್ತೇನೆ. ಒಂದೊಂದೇ ಕೇಳಬೇಕಾ, ಒಟ್ಟಿಗೆ ಕೇಳಬೇಕಾ? ಒಂದೊಂದೇ ಕೇಳಿದ್ರೆ ಸುಲಭ. ಹೌದಾ? ನಿಮ್ಮ ಊರು ಯಾವುದು? ನನ್ನ ಊರು ಬಂಗಾಲ. ಹ. ಈಗ ಮಾತ್ರ ನಾನು ಕಂಗಾಲ. ಓಹೋ. ಇದು ಮದುವೆ ಆಗಿದೆಯಾ? ಮದುವೆ ಹ. ಆಗಿದೆ, ಹ. ಹೋಗಿದೆ. ಅದೆಂತದ್ದು ಆಗಿದೆ ಹೋಗಿದೆ? ಅದು ಹೆಂಡತಿ ಬಳಿಯಲಿಲ್ಲ. ಹೆಂಡತಿ ಬಳಿಯಲಿಲ್ವಾ? ನೀವು ಬಿಟ್ಟದ್ದ, ನಿಮ್ಮನ್ನು ಹೆಂಡತಿ ಬಿಟ್ಟದ್ದ? ಎಂತದ ಒಂದು ಆಗಿದೆ. ಹೌದಾ? ಇದು ಮಕ್ಕಳೆಷ್ಟು? ಮಕ್ಕಳು 2. ಹೌದಾ? ಗಂಡೆಷ್ಟು ಹೆಣ್ಣೆಷ್ಟು? ಒಂದು ಹೆಣ್ಣು, ಒಂದು ಗಂಡು. ಒಂದು ಗಂಡು ಒಂದು ಹೆಣ್ಣು. ಹ. ನಿಮ್ಮ ಹೆಸರು? ಹೆಸರು ಬಾಹುಕಾಂತ. ಅದೆಂತದ ಹಾಗೆ ಭಾವುಕ ಅಂತ ಅಂದ್ರೆ? ಹೆಸರಿಗೂ ಏನುಂಟು, ಒಂದು ಬೇಕು ಕರೆಯುವುದಕ್ಕಷ್ಟೇ. ಹೌದಾ? ಇದು ಪ್ರಶ್ನೆನೆಲ್ಲ ಕೇಳ್ತಾ ಇದ್ದೇನೆ ನಾನು. ನಿಮಗೆ ನನ್ನಲ್ಲಿ ಪ್ರಶ್ನೆ ಕೇಳಬೇಕಂತ ಮನಸ್ಸಾಗೋದಿಲ್ವಾ? ಅದೇ ನಾನು ಕೇಳುದು. ಇಷ್ಟೆಲ್ಲ ಪ್ರಶ್ನೆ ಕೇಳಿದ ಜನ ನೀನು ಯಾರು? ನಾನಿವತ್ತಿನ ಮದುಮಗಳು. ಹೌದು. ನೀನೇ ದಮಯಂತಿ ಎಂಬ ಮೋಹನ್. ಅಯ್ಯೋ, ಎಲ್ಲಿಯೋ ಕೇಳಿದಾಗಿದೆಯಲ್ಲ. ಅಲ್ಲ, ನೆನಪು ಬಂತು. ಮದುಮಗಳ? ಹೌದು. ಕಾಣುವಾಗ ಮದುಮಗಳ ಯಾವ ಶೃಂಗಾರವೂ ಕಾಣುವುದಿಲ್ಲ. ಇಷ್ಟು ಸಾಕು ಈ ಮದುವೆಗೆ. ನನಗೂ ಮದುವೆ ಆಗಿದೆ. ಮದುವೆ ಆಗಿದೆ? ಹೌದು. ಗಂಡ? ಗಂಡ ಬಳಿಯಲ್ಲಿ ಇಲ್ಲ ಮಾತ್ರ. ಹೌದು, ಬಿಟ್ಟು ಹೋಗಿದೆ. ಎಂತ ಪಾಪಿ! ಕೈ ಹಿಡಿದ ಹೆಂಡತಿಯನ್ನು ಮಧ್ಯದಾರಿ ಬಿಟ್ಟು ಹೋದವ. ಅವ ಗಂಡನ ಷಂಡನ. ಹಾಗೆ ಹೇಳದಿರಿ, ಅಂತಹ ಮಾತುಗಳನ್ನು ಆಡದಿರಿ. ಯಾಕೆ? 2 ಮಕ್ಕಳಿದ್ದಾರೆ ನನಗೆ. ಹೆಣ್ಣ ಗಂಡ? ಒಂದು ನೀವು, ಒಂದು ನಾನು. ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಅಂತ. ಹಾಗಾದ್ರೆ ನನ್ನ ಮಕ್ಕಳು ನಿನ್ನ ಮಕ್ಕಳು ಒಂದೇ. ಇದು ಮತ್ತೇನಲ್ಲ, ಇವತ್ತಿನ ಮದುಮಗಳು ನಾನು. ಹೌದು. ನಿಮ್ಮನ್ನು ಮದುವೆ ಆಗಬೇಕಂತಿದ್ದೇನೆ. ನಿಮ್ಮಲ್ಲಿ ಮೋಹ ನನಗೆ. ನನ್ನಲ್ಲಿ? ಹೌದು. ಮದುವೆ? ಮೊದಲ ಸತಿಯಾಗಿ ಹೊರೆಯಾದೆ.
ವೃದ್ಧರಾದೆನು ಮದುವೆ ಬೇಡದ ವೃದ್ಧನಾದೆನು ಅದನ್ನ ಕೇಳಿಗೆ ಒದಗಲಾರೆನು ಮದನ ಕೇಳಿಗೆ ಒದಗಲಾರೆನು ಮದುವೆ ಬೇಡದ ವೃದ್ಧನಾದೆನು ಮದನ ಕೇಳಿಗೆ ಒದಗಲಾರೆನು. ನಿಮ್ಮ ಮೇಲೆ ಮೋಹ ಅಂತ ಹೇಳಿದ್ದು. ದಮಯಂತಿ, ಏನು ನಗು ಬರ್ತಾ ಉಂಟು. ಯಾಕೆ? ನಿನ್ನನ್ನು ಮದುವೆ ಆಗಬೇಕೆಂಬ ಆಸೆಯಿಂದ ಎಂತೆಂತ ಧರಣಿ ಬಾಲಕರು ಬಂದು ಸೇರಿದ್ದಾರೆ. ಹೌದು. ಅಂತವ್ರನ್ನೆಲ್ಲ ಮರೆತಂತ ನೀನು ನನ್ನನ್ನು ಈ ವಿಕಾರ ರೂಪಿಯನ್ನು ಮದುವೆ ಆಗಬೇಕು ಅಂತ ಮನ ಮಾಡಿದ್ದಾದ್ರೆ ಏನು ವಿಚಿತ್ರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೋ? ಮತ್ತೊಂದು ವಿಷಯ ಉಂಟು. ಏನು? ಮದುವೆ ಆಗ್ಲಿಕ್ಕೆ ನಿನಗೆ ಮನಸ್ಸಿದ್ರು ನನಗೆ ಮನಸ್ಸು ಬೇಕಲ್ಲ. ಯಾಕೆ ಈ ರೂಪ ಉಂಟಂತ ಹೇಳಿಯಾ? ಹಾಗಲ್ಲ, ಈ ರೂಪ ಹೀಗೆ ಇತ್ತ ನಿಮಗೆ ಮೊದಲು ಹುಟ್ಟುವಾಗ್ಲಿಂದ ಮತ್ತೆ ಬಂದದ್ದ? ಅದು ಆಮೇಲೆ ಸಂಪಾದನೆ ಮಾಡುದು ಹೇಗೆ? ಹೇಗೆ? ಮನುಷ್ಯರು ಹೆಚ್ಚು ತಿಳಿದರೆ ಆಗುದು ಹೀಗೆ. ಆ ವಿಚಾರ ಬಿಡೋಣ. ತಿರುಗಾಟದ ಸಂಪಾದನೆ. ತಿರುಗಾಟ ಸಂಪಾದನೆ ಅದಲ್ಲ, ನಿನ್ನನ್ನು ನಾನು ಮದುವೆ ಆದದ್ದು ಹೌದು ಅಂತಾದ್ರೆ ಮದನ ಕೇಳಿಯಲ್ಲಿ ಕಾಲ ಕಾಲದಲ್ಲೂ ನಿನ್ನ ತೃಪ್ತಿಪಡಿಸಬೇಕಲ್ವೇ? ನನ್ನದು ಮದುವೆ ಪ್ರಾಯ. ಮದುವೆ ಆದ ಮೊದಲ ಹೆಂಡತಿಯನ್ನೇ ಬಿಟ್ಟು ಅವಳು ಬಳಿಯಲಿಲ್ಲ ಅಂತ ಆದ ಮೇಲೆ ನಾನು ಅಂತ ಹೇಳ್ತಾ ಇದ್ದೀನಿ. ಅದು ಪಕ್ಕನೆ ಬಂದು ಹೋಯ್ತು. ನಿನ್ನ ಮದುವೆ ಆಗಲಿಕ್ಕೆ ಉಂಟು. ಮದನ ಕೇಳಿಗೆ ನಾನು ಒದಗಲಾರ. ಯಾಕೆ? ವೃದ್ಧನಾಗಿದ್ದೇನೆ. ನನ್ನದು ಮದುವೆ ಆಗೋ ಪ್ರಾಯ ಅಲ್ಲ. ನನಗೆ ಬೇಡ, ಒತ್ತಾಯ ಮಾಡಬೇಡ, ಯಾರನ್ನಾದ್ರೂ ವರಿಸು. ನೀನೆ ಕಲಿಸಿದ ಜಾಣ ನುಡಿಗಳ ನೀಗವಿಪ್ಪುದು ಅಂತಿರಲಿ ನಿಜಗಳ ಜಾಡಿಸಿ ಭಾಗ್ಯ ಮುಡಿಸಿದೆ ಏನು ದೃಢವೋ ಕಲ್ಮಲಗಿ ಮೆಚ್ಚಿದೆ. ಜಾಣತನದ ಮಾತುಗಳನ್ನಾಡುತ್ತಿದ್ದೀರಿ. ನನಗೆ ಮದುವೆ ಬೇಡ. ಸಾಕು ಸ್ವಾಮಿ, ಸಾಕು. ಮತ್ತೆ ನೀವಂತಹ ಮಾತುಗಳನ್ನು ಆಡದಿರಿ. ಒಮ್ಮೆ ಮುಖ ತಿರುಗಿಸಿ ನೀವು. ಬೇಡ. ಯಾಕೆ? ಮುಖ ನೋಡಿದ್ರೆ ಸುಖ ಇಲ್ಲ. ಇಲ್ಲ, ನನ್ನ ಮುಖವನ್ನು ನೋಡುವುದಕ್ಕೆ ನಿನಗೆ ಮನಸ್ಸಿಲ್ವೋ? ನೋಡುವಂತ ಮುಖ ನನ್ನದಲ್ಲ. ಯಾಕೆ ಸ್ವಾಮಿ? ಬೇಡ. ಇನ್ನೂ ನನ್ನಲ್ಲಿ ಮುಚ್ಚುಮರೆಯೇ ನಿಮಗೆ? ಇಲ್ಲ. ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇನೆ ಸ್ವಾಮಿ. ನಾನು ಏನು? ಎಲ್ಲವನ್ನು ತಿಳಿದಿದ್ದೇನೆ. ದಮಯಂತಿಗೆ ಪುನಃ ಸ್ವಯಂವರ ಎನ್ನುವಂತಹ ಡಂಗುರವನ್ನು ಸಾರಿದ ಕೂಡಲೇ ನೀವು ನಮ್ಮದಾದಂತಹ ಈ ಕುಂಡಿನಾಪುರವನ್ನು ಸೇರಿದವರು. ಎಲ್ಲರಿಗೆ ಬಿಡಾರದ ವ್ಯವಸ್ಥೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರತ್ಯೇಕವಾದಂತಹ ಬಿಡಾರ. ನಿಮ್ಮ ಬಿಡಾರಕ್ಕೆ ಮಾತ್ರ ಅಗ್ನಿಯನ್ನು ಮತ್ತು ನೀರನ್ನು ಎರಡನ್ನೂ ಕೊಟ್ಟದ್ದಿಲ್ಲ. ಆದರೆ ಆ ಅಗ್ನಿ ಇಲ್ಲದೆ, ನೀರಿಲ್ಲದೆ ನೀವು ಮೃಷ್ಟಾನ್ನ ಭೋಜನವನ್ನು ಮಾಡಿದ್ದೀರಿ, ನಳಪಾಕವನ್ನೇ ಮಾಡಿದ್ದೀರಿ. ನಾನು ಅದನ್ನು ಉಂಡು ನೋಡಿದ್ದೇನೆ, ಆ ರುಚಿಯನ್ನು ನೋಡಿದ್ದೇನೆ. ನನಗೆ ಅರ್ಥವಾಯಿತು ಸ್ವಾಮಿ. ಇದನ್ನು ತಯಾರು ಮಾಡಿದ್ದು ನನ್ನ ಗಂಡ ನಳಚಕ್ರವರ್ತಿ ಅಲ್ಲದೆ ಬೇರೆ ಯಾರೂ ಅಲ್ಲ. ಮಾತ್ರವಲ್ಲ, ಉಪ್ಪರಿಗೆ ಮೇಲೆ ನಿಂತು ನಾನು ನೋಡುತ್ತಾ ಇದ್ದೆ. ನನ್ನ 2 ಮಕ್ಕಳನ್ನು ನಾನು ಕಳುಹಿಸಿಕೊಂಡೆ. ಆ 2 ಮಕ್ಕಳನ್ನು ಬಳಿಗೆ ಕರೆದು ಅಪ್ಪಿ ಹಿಡಿದು ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ ಸ್ವಾಮಿ. ಬೇರೆಯವರ ಮಕ್ಕಳನ್ನು ನೀವು ಯಾಕೆ ಸ್ವಾಮಿ ಅಪ್ಪಿ ಹಿಡಿದು ಕಣ್ಣೀರು ಸುರಿಸುವಂತ ಅವಶ್ಯಕತೆ ಉಂಟಾ? ನಿಮ್ಮ ಮಕ್ಕಳಾದ್ದರಿಂದ ತಾನೇ ನೀವು ಕಣ್ಣೀರನ್ನು ಸುರಿಸಿದ್ದು. ನೀವು ಬಂದಾಕ್ಷಣವೇ ನಮ್ಮದಾದಂತಹ ಹೆಬ್ಬಾಗಿಲು ತಾನಾಗಿಯೇ ತೆರೆಯಲ್ಪಟ್ಟಿತ್ತು ಸ್ವಾಮಿ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ ನನಗೆ? ನಾನೇನು ಮತ್ತೊಮ್ಮೆ ನನಗೆ ಮದುವೆ ಆಗಬೇಕೆನ್ನುವಂತಹ ಉದ್ದೇಶದಿಂದ ಪುನಃ ಸ್ವಯಂವರ ಎನ್ನುವುದನ್ನು ಇಲ್ಲಿ ಮಾಡಿದ್ದುದೇ ಖಂಡಿತವಾಗಿಯೂ ನನಗೆ ಮದುವೆ ಬೇಡ ಸ್ವಾಮಿ. ನನಗೆ ನನ್ನ ಗಂಡ ಬೇಕು, ಗಂಡ ಬೇಕು. ಆದ್ದರಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇರುವುದು, ನೀವೇ ಚಕ್ರವರ್ತಿ ಹೌದಲ್ವೇ? ದಮಯಂತಿ, ಗಾಯದ ಮೇಲೆ ಬರೆ ಎಳೆಯಬೇಡ. ನನಗೆ ಮದುವೆ ಬೇಡ. ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತರಂಗದ ಮಾತುಗಳನ್ನು ಹೇಳಿ ಸ್ವಾಮಿ ಬೇಡ ಎನ್ನುವ ಹಾಗೆ. ನಿಮಗೆ ಬೇಡವೆಂತ ಆದ ಮೇಲೆ ನಿಮ್ಮ ಕಾಲ ಬುಡದಲ್ಲಿ ಈ ದಮಯಂತಿ ಸಾಯ್ತಾಳೆ ಸ್ವಾಮಿ. ನನ್ನ ಪ್ರಾಣ ರಂಜಿಸಿದ ವಾರಿಗೆ ಅಪ್ಪನ ಬೇಜರಿ ಕಣ್ಣೀರು ಹಾಕಬೇಡುವೆ. ನಿನ್ನ ಕಣ್ಣೀರನ್ನು ಕಾಣುವಂತ ಸಾಮರ್ಥ್ಯ ಈ ನಳ ಚಕ್ರವರ್ತಿಗೆ ಇಲ್ಲ. ನೀವು ನಿನ್ನಲ್ಲಿ ನಾನು ಕೇಳಿಕೊಳ್ಳುವುದು, ನಿನ್ನದು 2 ಕೈಗಳಲ್ಲ, ನಿನ್ನ ಕಾಲುವುದೇ ಬಾಚಿಕೊಂಡಿದ್ದೇನೆ. ನನ್ನನ್ನು ಕ್ಷಮಿಸಿದ್ದೇನೆ ಅಂತ ಒಂದು ಮಾತು ಹೇಳಿಬಿಡು. ಅಪರಾಧ ಎಲ್ಲರಿಂದಲೂ ಆಗುತ್ತದೆ. ಕ್ಷಮಿಸಿ ಬಿಡುವುದು ದೊಡ್ಡ ಗುಣ ಅಲ್ವೇ? ನಾನು ಖಂಡಿತವಾಗಿ ಕ್ಷಮಿಸಿದವಳಿದ್ದೇನೆ. ನನ್ನ ಗಂಡ ಬೇಕೆನ್ನುವಂತ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದದಲ್ವೇ? ನೀವು ಬೇಡ ಅಂತಿದ್ರೆ ಇದನ್ನೆಲ್ಲ ಮಾಡುವಂತ ಅವಶ್ಯಕತೆ ಇತ್ತೆ. ಗೊತ್ತು ನನಗೆ. ಆದ್ರೆ ಚಕ್ರವರ್ತಿ
ಚಕ್ರವರ್ತಿಯಾದಂತ ನಾನು ಈ ರೀತಿ ಬೀದಿ ಬಿಕಾರಿಯಾಗಿ ಆಗಬೇಕು ಅಂತಾದ ಕಾರಣ ಶನಿಯ ಕಾಟ, ಶನಿ ಪ್ರಭಾವ. ಶನಿಯ ಪ್ರಭಾವ ನನ್ನ ಮೇಲೆ ಬೀದಿ ಬಿಟ್ಟಿದ್ದಾನೆ. ಆದ್ರೆ ಇನ್ನು ನೀನು ಸಂಕೋಚ ಪಡಬೇಕಾದಂತ ಅಗತ್ಯವಿಲ್ಲ. ಋತುವರ್ಣ ಮಹಾರಾಜನಿಂದ ಶನಿ ವಿಮೋಚನಾ ಮಂತ್ರವನ್ನು ಪಡೆದ ಕಾರಣ ಇನ್ನು ಶನಿಯ ಭೀತಿ ನನಗಿಲ್ಲ. ಮಂತ್ರವನ್ನು ಪಠಿಸ್ತೇನೆ, ಇದು ನಿಜ ರೂಪದಲ್ಲಿ ನಿನ್ನ ಮುಂದೆ ಪ್ರಕಟಗೊಳ್ಳುತ್ತೆ. ಪಡೆದಿರು ನಿನ್ನ ನಾನೆದು ಸೂರ್ಯವಶವನ್ನು ರಸಿದ ನಳಲು ಬದುಕಿನುದ್ದಕ್ಕೂ ಕಡು ನೊಂದೆಯ ನೀನು. ಹೌದು, ಮುದ್ದಿನ ಅರಗಿಣಿಯಂತೆ ನಿನ್ನ ಅಪ್ಪಯ್ಯ ನಿನ್ನನ್ನು ಸಾಕಿದರು. ನನ್ನ ಮೇಲೆ ವಿಶ್ವಾಸವಿರಿಸಿ ಪರಿಣಯವನ್ನು ಸಗಿದರು. ಭಾಗ್ಯ ದೇವತೆಗಳ ಹಾಗೆ ಇರುವರು ಮಕ್ಕಳನ್ನು ಹೊಂದಿದವರು ನಾವು. ಹೌದು, ಇಲ್ಲಿದ್ದಾರೆ ಮಕ್ಕಳೇ. ಹೀಗೆ ದಮಯಂತಿ, ಕಾಲ ಮರೆಸದ ನೋವಿಲ್ಲ, ಕಾಲ ಕಲಿಸದ ಪಾಠ ಇಲ್ಲ ಅಂತ ಹೇಳುವುದು ಇದಕ್ಕೆ. ಕಾಲ ಪಚತಿ ಭೂತಾನಿ, ಕಾಲವನ್ನು ತಿಳಿಯುವುದು ಅಳೆಯುವುದು ದೇವರಿಂದಲೂ ಸಾಧ್ಯವಿಲ್ಲ. ಜೀವನದ ಆಗುಹೋಗುಗಳ ಲೆಕ್ಕಾಚಾರವನ್ನು ಬರೆಯುವಂತಹ ವಿಧಿಯೇ ಪ್ರತಿಕೂಲನಾಗಿ ವರ್ತಿಸಿದರೆ ಯಾರು ತಾನೇ ಏನು ಮಾಡುವುದಕ್ಕೆ ಸಾಧ್ಯ ಉಂಟು ಹೇಳು. ಪೃಥ್ವಿ ಮೂರಕ್ಕೆ ನಳ ನೃಪಾಲ. ಒಂದೊಮ್ಮೆಗೆ ಕಾಡಾಡಿಯಾಗಿ ದುರ್ಗತಿಯ ಬದುಕನ್ನು ಸವೆಸುವಂತಹ ದುರ್ಯೋಧನನ್ನ ಪಾಲಿಗೆ ಸಂಪ್ರಾಪ್ತಿಸಿದರು. ಈಗ ಒದಗಿ ಬಂದಿರುವಂತಹ ಭವಿತವ್ಯಕ್ಕೆ ಬೇಕಾದಂತಹ ಎಲ್ಲವನ್ನು ಈ ಕಾಲದಲ್ಲಿ ಶನಿ ವಿಮೋಚನ ಮಂತ್ರದ ಮೂಲಕವಾಗಿ ನಾ ಹೊಂದಿದ್ದೇನೆ ಅಂತಾದರೆ ಮುಂದಿನ ಬದುಕು ಅದು ದುಸ್ತರವಲ್ಲ, ಬಂಗಾರಮಯವಾದದ್ದು ಎನ್ನುವುದೇ ಸುಸ್ಪಷ್ಟ ತಾನೆ. ಈಗಾಗಲೇ ನಿಷಧವನ್ನ ಸೇರಿ ನನ್ನ ತಮ್ಮನಿಗೆ ಬೇಕಾದಂತಹ ವಿಷಯವನ್ನು ತಿಳಿಸಿ ಅವ ಒಂದು ವೇಳೆ ವಿರೋಧಿಸಿದ ಅಂತಾದ್ರೆ ಅವನಿಗೆ ವಿರೋಧದಿಂದಲೇ ಉತ್ತರವನ್ನು ಕೊಟ್ಟು ನಿಷಧವನ್ನಾಡೋಣ. ಹೀಗೆ ಬಾ.